ಪ್ರಥಮೆಯವರು ಗ್ರಾಮವ ತಾಲೂಕ, ಜಿಲ್ಲೆಯ ರಾಜ್ಯವ ಯಾವುದು ದೊಡ್ಡದು? ದೇಶವ ವಿದೇಶವ? ವಿದೇಶ. ದೇಶ ದೊಡ್ಡದ? ವಿದೇಶವ ದೊಡ್ಡದ? ದೇಶ ದೊಡ್ಡದ? ಅಂತ ಒಂದು ಕ್ರೀಡಾಪಟು ವಿಮಾನದಲ್ಲಿ ಹಾರಿ ವಿದೇಶಗಳಲ್ಲೆಲ್ಲ ಈ ಭಾರತ ದೇಶದ ಧ್ವಜವನ್ನು ತನ್ನ ಹೆಗಲಿಗೆ ಹಾಕಿಕೊಂಡು ಬಂಗಾರದ ಪದಕ, ಚಿನ್ನದ ಪದಕ ತಂದು ನಮ್ಮ ದೇಶಕ್ಕೆ ಕೀರ್ತಿ ಕೊಟ್ಟಂತ ಒಂದು ವ್ಯಕ್ತಿ ಅಂದ್ರೆ ಹೇಮಚಂದ್ರ ಬಾಪು. ಇದು ನೀವು ಅವರ ಪರಿಚಯ ಮಾಡ್ಕೊಳ್ಳಿ, ಮತ್ತೆ ಅವರ ಆಶೀರ್ವಾದ ಪಡ್ಕೊಳ್ಳಿ. ಅವರೊಂದು ಕಿರು ಮಾತನ್ನು ನೀಡ್ತಾರೆ. ಈಗ ಅವರ ಮಾತನ್ನು ಸರಿಯಾಗಿ ಕಿವಿಟ್ಟು ಕೇಳಿ ನಿಮ್ಮ ಭವಿಷ್ಯದಲ್ಲಿ ಇದನ್ನು ಅಳವಡಿಸಿ. ಚರ್ಚಿಗೆ ಅಥವಾ ದೇವಸ್ಥಾನಕ್ಕೆ ಹೋಗುವಂಥ ಅಭ್ಯಾಸ ಬೆಳೆದು ಬರ್ತದೆ. ಆದ್ದರಿಂದ ನಮ್ಮ ಈ ಬೇಸಿಗೆ ರಜಾ ಶಿಬಿರ ರಿಟೇಲ್ ಪ್ರೆಸೆನ್ಸ್ ನಮ್ಮ ಸಿರ್ಲಿಗೆ ನಾವು ಅಭಿನಂದನೆ ಸಲ್ಲಿಸಿದ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆಸಲಿ ಎಂದು ಹಾರೈಸ್ತೇನೆ. ಧನ್ಯವಾದಗಳು ರೋಹನ್ ಕೊಟ್ಟು ಭಗವಾನ್ ದಾಸ್ ಮತ್ತು ಹೇಮಚಂದ್ರರಿಗೆ. ಈಗ ನಾವು ಮುಂದಿನ ಕಾರ್ಯಕ್ರಮ ನಮ್ಮ ಮಂಜುಳಾ ಮೇಡಮ್ ಅಂದರೆ ಯಾರಿಗೂ ಪರಿಚಯ ಉಂಟು ಇವರಿಗೆ? ಮಕ್ಕಳೇ ಯಾರಿಗೂ ಪರಿಚಯ ಉಂಟು ಮಂಜುಳಾ ಮೇಡಮ್? ಯಾರಾದರೂ ನೋಡಿದ್ದಾರೆ ಇವರನ್ನು? ಇವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಎಲ್ಲ ಕೇಳಿ ಮಕ್ಕಳಿಗೆ ಎಲ್ಲಿ ಗಮನ ಕೊಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜಿಲ್ಲಾ ಪಂಚಾಯತ್ಗಳಲ್ಲಿ ಓಡಾಡಿ ಗ್ರಾಮ ಪಂಚಾಯತ್ ಸ್ವಚ್ಛತಾ ಆಂದೋಲನ ಮಾಡಿದವರು ನಮ್ಮ ಮಂಜುಳಾ ಮೇಡಮ್. ಏನು ಸ್ವಚ್ಛತೆ ಅಂದ್ರೆ ಏನು? ಸ್ವಚ್ಛತೆ ಅಂದ್ರೆ ಏನು? ಕ್ಲೀನ್ ಅಂದ್ರೆ ಏನು? ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿ ಅವರು ನಮ್ಮ ಜಿಲ್ಲೆಗೆ ಕೀರ್ತಿ ತಂದವರು. ಮತ್ತೆ ನಮ್ಮ ಪ್ರಶಸ್ತಿ ಕೂಡ ಬಂದಿದೆ, ನಮ್ಮ ಜಿಲ್ಲೆಗೆ ರಾಜ್ಯ ಕೇಂದ್ರ ಪ್ರಶಸ್ತಿ ಬಂದಿದೆ. ಮಕ್ಕಳೇ, ಅವರಿಗೆ ನಿಮ್ಮ ಎದುರಿದ್ದಾರೆ. ಅವರು ನಿಮಗೆ ಇವರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ನಿವೃತ್ತಿ ಹೊಂದಿರುತ್ತಾರೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಮಕ್ಕಳೇ, ಇವರು ನಿಮ್ಮದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇವರು ಅಧಿಕಾರಿ ಒಬ್ಬರು. ಇವರ ಏನು ನಿಮಗೆ ಅವರ ಸಂಪನ್ಮೂಲ ಉಂಟು ಅದು ಈಗ ನಿಮಗೆ ಅವರು ದಾನ ಮಾಡ್ತಾರೆ. ದಯವಿಟ್ಟು ಇದನ್ನು ನೀವು ಅಳವಡಿಸಿ ನಿಮ್ಮ ಜೀವನದಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಬಾಳಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ತಾ ನಾನು ಮಂಜುಳಾ ಮೇಡಮ್ ವೇದಿಕೆಗೆ ಕರೀತೇನೆ. ದಯವಿಟ್ಟು ಮಂಜುಳಾ ಮೇಡಮ್ ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ಕನ್ನಡ ಎಲ್ರಿಗೂ ಅರ್ಥ ಆಗ್ತದೆ ಮಕ್ಕಳಿಗೆ? ಎಲ್ರಿಗೆ ಸಹ ತುಂಬ ಜೋರು ಚಪ್ಪಾಳೆ ಹಾಕಿ ನೋಡು. ಜೋರು. ತಿಂಡಿ ಎಲ್ಲ ತಿಂದಿದ್ದೀರಾ? ಹಾಗೆ ಎಷ್ಟು ಮಾತಾಡೋದಲ್ಲ, ಆ ಇಂಥ ಭಾಷಣ ಮಾಡ್ತಾ ಇದ್ದಾರೆ. 2 ಜನ ಆಯ್ತಲ್ಲ ಭಾಷಣ ಮಾಡಿ. ಈಗ ನಾನು 3ನೇ ಅವಳಲ್ಲ, ಮಾತಾಡ್ಬೇಕಾ? ಎಂತೆಲ್ಲ ಹೇಳಿದ್ರು ನೋಡು. ಈಗ ತುಂಬ ಜನ ಭಗವಾನ್ ದಾಸ್ ಮಾತಾಡಿದ್ರು, ಹೇಮಚಂದ್ರ ಸರ್ ಮಾತಾಡಿದ್ರು. ಏನು ಹೇಳಿದ್ರು? ಏನಾರು ನೆನ್ಪುಂಟ ಹೇಳಿದ್ದು? ವೆರಿ ಗುಡ್. ಹೆಸರಿಗೆ ನಿಂದು? ದಕ್ಷ್. ವೆರಿ ಗುಡ್, ವೆರಿ ಗುಡ್. ಬೇರೆ ನೋಡಿ, ಅವನಾಗಿ ಯಾರು ಹೇಳ್ತಿದ್ರು? ಬೇರೆ ಪಾಯಿಂಟ್ ತುಂಬ ಮಾತಾಡಿದ್ರಲ್ಲ. ಭಗವಾನ್ ದಾಸ್ ಮಾತಾಡಿದ್ರು, ಹೇಮಚಂದ್ರ ಸರ್ ಮಾತಾಡಿದ್ರು. ನೋಡಿ, ಅವನೊಂದು ಒಳ್ಳೆ ಪಾಯಿಂಟ್ ಹೇಳಿದ. ಮೊಬೈಲನ್ನು ಹೆಚ್ಚು ನೋಡಬಾರ್ದು. ಹಿಂದೆ ನಾವೆಲ್ಲ ಕಲೀಲಿಕ್ಕೆ ನಮ್ಗೆ ಹೆಚ್ಚು ಅವಕಾಶಗಳು, ವ್ಯವಸ್ಥೆಗಳು ಇರಲಿಲ್ಲ. ನಾವೆಷ್ಟು ದೂರ ಆದರೂ ನಡ್ಕೊಂಡು ಹೋಗ್ಬೇಕಿತ್ತು ಶಾಲೆಗೆ. ನಿಮಗೆ ಮನೆ ಬಾಗಿಲಿಗೆ ರಿಕ್ಷಾ ಬರ್ತದೆ, ವ್ಯಾನ್ ಬರ್ತದೆ, ಬಸ್ ಬರ್ತದೆ, ಎಲ್ಲ ಬರ್ತದೆ ಅಲ್ಲ. ಯಾವ್ದು ಒಳ್ಳೆಯದು? ನಡ್ಕೊಂಡು ಹೋಗೋದು ಒಳ್ಳೆಯದ? ಈಗ ವ್ಯಾನ್ ಒಳ್ಳೆಯದ? ನಡ್ಕೊಳ್ಳೋದು ಒಳ್ಳೆಯದ? ಯಾಕೆ ಎಲ್ಲ ಗೇರು ಮರ ನಡ್ಕೊಂಡು ಹೋಗಲ್ಲ. ನಿಜವಾಗಿಯೂ ನಾನು ಈಗ ನಿಮಗೆ ಭಾಷಣ ಥರ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ನಾನೀಗ ನಿಜವಾಗಿ ಮಕ್ಕಳಿಗೆ ಮಾತಾಡಲಿಕ್ಕೆ ನನಗೆ ಬೇಡ. ನಾನು ಹೇಳಿದ್ರೆ ಮಕ್ಕಳು ಸರಿ ಇದ್ದಾರೆ, ತಾಯಂದಿರು ಸರಿ ಇಲ್ಲ ಹೇಳೋದು. ನಾವೇ ಸರಿ ಇಲ್ಲ. ಈಗ ನಾನು ಹೇಳೋದು ಈಗಿನ ಟ್ರೆಂಡಲ್ಲಿ ತಾಯಿಯಂದಿರು, ತಂದೆ ತಾಯಿಯಂದಿರೇ ಮೇನ್ ಜವಾಬ್ದಾರರು. ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಇದು ನಾನು ಅಬ್ಸರ್ವ್ ಮಾಡಿ ಕೂಡ ನನ್ನ ಅನುಭವದಲ್ಲಿ ಹೇಳುವಂಥದ್ದು. ನಮಗೇನಾಗಿದೆ ಅಂತ ಹೇಳಿದರೆ, ಈಗ
ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾರೆ ಎಲ್ಲ ವಿಷಯದಲ್ಲೂ. ಕೆಲವು ಮಕ್ಕಳು ಓದುವುದಿಲ್ಲ, ನಾವು ಹೇಳಿದಾಗೆ ಕೇಳುವುದಿಲ್ಲ, ಹಠ ಮಾಡ್ತಾರೆ. ಅದಕ್ಕೆ ನಾವೆಂತ ಮಾಡೋದು? ಓದಿಸ್ಲಿಕ್ಕೆ ನಮಗೆ ಕಷ್ಟ ಆಗ್ತದಲ್ಲ, ಟ್ಯೂಷನ್ಗೆ ಹಾಕಿಬಿಡುದು. ಆ ಟ್ಯೂಷನ್ ಟೀಚರ್ ಎಷ್ಟು ಹೇಳಿಕೊಡ್ತಾರೆ ನೋಡುವ. ಟ್ಯೂಷನ್ ಟೀಚರ್ ಆಗಲಿ, ನಿಮ್ದು ಯಾವುದೇ ಒಳ್ಳೆ ಶಾಲೆಯಲ್ಲಿ ಪ್ರಗತಿ ಬರುವುದು ಯಾರಿಗೆ? 90 ಅಬೋ ಮಾರ್ಕಿನವರಿಗೆ ಮಾತ್ರ. ದಡ್ಡರನ್ನು ಯಾರು ಜಾಣ ಮಾಡ್ತಾ ಇದ್ದಾರೆ? ಕಲಿಯದ ಮಗುವನ್ನು ಕಲಿಯುವ ಹಾಗೆ ಮಾಡುವಂಥದ್ದು ಟ್ಯೂಷನ್. ಇದು 70 ತೆಗೆಯುವವನು 80 ತೆಗಿಲಿಕ್ಕೆ ಟ್ಯೂಷನ್ಗೆ ಹೋದ್ರೆ ಎಂತ ಪ್ರಯೋಜನ? ಫೈಲ್ ಆಗುವವನು ಪಾಸ್ ಆಗಬೇಕು. ಓದಲಿಕ್ಕೆ ಬರಲಿಕ್ಕೆ ಬರದವನಿಗೆ ಶಾಲೆಯಲ್ಲಿ 50 ಮಕ್ಕಳಿಗೆ ಒಂದೇ ಟೀಚರ್ಗೆ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಬ್ಬರಿಗೆ ಒಂದೇ ಸಲ ಹೇಳಿದ್ರೆ ಅರ್ಥ ಆಗ್ತದೆ, ಕೆಲವರಿಗೆ 2 ಸಲ ಹೇಳಿದ್ರೆ ಅರ್ಥ ಆಗ್ತದೆ, ಕೆಲವರಿಗೆ 10 ಸಲ ಹೇಳಿದ್ರು ಅರ್ಥ ಆಗುವುದಿಲ್ಲ. ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವರ ಸೃಷ್ಟಿ, ನಮ್ಮ ಕೈಯ 5 ಬೆರಳುಗಳು 5 ದರ ಉಂಟು. ಹಾಗಿರುವಾಗ ಆ ಮಗುವಿಗೆ ಒತ್ತು ಕೊಟ್ಟು ಟ್ಯೂಷನ್ ಕೊಡ್ಬೇಕಂತ ಇರುವುದು. ಈಗ ಏನಾಗಿದೆ, ಮನೆಯಲ್ಲಿ ನಮಗೆ ಜವಾಬ್ದಾರಿ ತಗೊಂಡು ಕಷ್ಟಪಡ್ಲಿಕ್ಕೆ ಬೇಡ, ಹಾಗೆ ಆಗಿದೆ ಅಂತ ಹೇಳುದು ನಾನು. ಈಗ ಟಿವಿ ನೋಡುವ ಬಗ್ಗೆ ಹೇಳಿದ್ರು, ನಮ್ಗೆ ಧಾರಾವಾಹಿ ನೋಡ್ಲೇಬೇಕು ಅಲ್ವಾ? ತಂದೆ ತಾಯಿ ಧಾರಾವಾಹಿ ನೋಡ್ತಾ ಇರ್ತಾರೆ, ನೀನು ಹೋಗಿ ಓದು ಅಂತ ಹೇಳ್ತಾರೆ ಮಕ್ಕಳಿಗೆ. ಆಗ್ತದಾ? ಆಗುದಿಲ್ಲ. ಮಕ್ಕಳು, ಒಂದು ಮಾತು ಹೇಳ್ತೇನೆ ನಾನು, ಮಕ್ಕಳು ಹೇಳಿದನ್ನ ಕೇಳುವುದಿಲ್ಲ. ನಾವು ಏನ್ ಮಾಡ್ತೇವೆ ಅದನ್ನು ಖಂಡಿತ ಈಗ ಅನುಕರಣೆ ಮಾಡದಿದ್ರು ಎಂಡಿಗೆ ಆ ಅನುಕರಣೆಗೆ ಅವರು ಬರ್ತಾರೆ, ನಮ್ಮ ಅನುಕರಣೆಗೆ ಅವರು ಬರ್ತಾರೆ. ಇದು ಬಹಳ ಮುಖ್ಯ ಅಂತ ನಾನು ಹೇಳುವಂಥದ್ದು. ನಾವು ಅನುಕರಣೆ ಮಾಡ್ಬೇಕು. ಸ್ವಲ್ಪ ನಾವು ಹೆತ್ತದಕ್ಕೆ, ನಾವು ಮಗುವನ್ನು ಹೆತ್ತದಕ್ಕೆ ಸ್ವಲ್ಪ ನಾವು ಕಷ್ಟಪಡಲೇಬೇಕಾಗ್ತದೆ, ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ನಾವು ಯಾವಾಗ ಸ್ಯಾಕ್ರಿಫೈಸ್ ಮಾಡ್ತೇವೆ, ಅವರ ಜೊತೆಗೆ ಇದ್ದು, ಖಂಡಿತ ನಿಮಗೆ ಆ ಸಂದರ್ಭದಲ್ಲಿ ತುಂಬ ಸ್ಟ್ರಗಲ್ ಆಗ್ತೀರಾ, ಅದ್ರ ಮುಂದೆ ಅದು ರಿಸಲ್ಟ್ ನಮಗೆ ಕೊಡ್ತದೆ. ಇದು ನನ್ನ ಒಂದು ಅನುಭವ ಹೇಳುವಂಥದ್ದು. ಮತ್ತೆ ಅವ್ರು ನನಗೆ ಸ್ವಚ್ಛತೆ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಸ್ವಚ್ಛತೆಯಲ್ಲಿ ನಮ್ಮ ಇಡೀ ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಶಸ್ತಿಯನ್ನು ಪಡೆದಿದೆ. ಯಾಕಂದ್ರೆ ಯಾಕೆಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ತುಂಬಾ ವಿದ್ಯಾವಂತರಿದ್ದಾರೆ, ಅಕ್ಷರಸ್ಥರಿದ್ದಾರೆ. ನಮ್ಮ ಈ ಜಿಲ್ಲೆಯವರೇ ಇರುವವರಲ್ಲಿ ಹೆಚ್ಚಿನವರು ಅಕ್ಷರಸ್ಥ ಇದ್ದಾರೆ. ಆದರೆ ಈಗ ಏನಾಗಿದೆ ಅಂತ ಹೇಳುವಂಥ ಪರಿಸ್ಥಿತಿ. ಈಗ ನಾವು ಎಷ್ಟು ಈಗ ಮೇನ್ ಒಂದು ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡುವಾಗ ನಮ್ಗೇನಿರ್ತದೆ ನೋಡಿ, ನಮ್ಮ ಮನಸ್ಸಿನ ಒಂದು ಉದ್ದೇಶ ಏನಿರ್ತದೆ ಅಂತ ಹೇಳಿದ್ರೆ, ಹುಟ್ಟುವಾಗ ಸಹ ಮಗು ಗಂಡು ಬೇಕೋ ಹೆಣ್ಣು ಬೇಕೋ ಅಂತ ಯೋಚನೆ ಮಾಡ್ತೇವೆ. ಅಲ್ಲಿಯೇ ನಾವು ಎಂತ ಹೇಳ್ತಾರೆ, ಕಮರ್ಷಿಯಲ್ ವ್ಯಾಪಾರದ ಬಗ್ಗೆ ಯೋಚನೆ ಮಾಡ್ತೇವೆ. ನಮಗೆ ಒಂದು ಮಗು ಬೇಕು, ಆರೋಗ್ಯವಂತ ಮಗು ಬೇಕು ಅಂತ ಯೋಚಿಸುವವರು ಬಹಳ ಕಡಿಮೆ. ಅದು ಯಾರು ಯೋಚಿಸ್ತಾರೆ? ಮಕ್ಕಳೇ ಆಗದೆ 4-5 ವರ್ಷ ಆದರೆ ಒಂದು ಮಗು ಆಗಲಿಲ್ಲ, ನಮಗೊಂದು ಮಗು ಆಗಲಿ ಅಂತ ಅವಾಗ ಬರ್ತಾರೆ. ಫಸ್ಟ್ ಆಗುವಾಗ ನಮ್ಗೆ ಗಂಡು ಬೇಕು, ಒಂದು ಗಂಡಾದ್ರೆ ಮತ್ತೊಂದು ಹೆಣ್ಣು ಬೇಕು, ಅಥವಾ ಒಂದು ಹೆಣ್ಣಾದ್ರೆ ಒಂದು ಗಂಡು ಬೇಕು. ಆ ರೀತಿಯಲ್ಲಿ ನಾವು ವ್ಯಾವಹಾರಿಕವಾಗಿ ಹೋಗ್ತಾ ಇದ್ದೇವೆ ಮಗು ಹುಟ್ಟುವಾಗಲಿ. ಆಮೇಲೆ ನೋಡಿ, ನಾವು ಮಕ್ಕಳನ್ನ ಒಳ್ಳೆ ಶಾಲೆಗೆ ಹಾಕಬೇಕು, ಅವ್ನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಇದೇ ನಮ್ಮ ತಲೆಯಲ್ಲಿ. ಆ ಒಂದು ನಮ್ಮ ಧೋರಣೆಯನ್ನ ನಾವು ನಮ್ಮ ಮಕ್ಕಳ ಮೇಲೆ ಹಾಕ್ತೇವೆ. ಅದು ಬರಬಾರ್ದು. ಯಾಕಂತ ಹೇಳಿದ್ರೆ ಒಂದೊಂದು ಮಗುವಿಗೆ ಒಂದೊಂದು ರೀತಿಯ ಚೈತನ್ಯ, ಒಂದೊಂದು ರೀತಿಯ ಅವರ ಒಂದು ಏನು ಹೇಳ್ತಾರೆ ಪ್ರವೀಣತೆ ಇರ್ತದೆ. ನಾವು ಅದನ್ನು ನೋಡಿಕೊಳ್ಬೇಕಾಗ್ತದೆ. ಅದೇನಾಗ್ತದೆ ಅಂತ ಹೇಳಿದ್ರೆ, ಅವರ ಒಂದು ಆ ಮನಸ್ಸಿನಲ್ಲಿ ಅಥವಾ ಅವರ ಒಂದು ಜೀವನದಲ್ಲಿ ಇರುವಂತ ಆ ಒಬ್ಬರ ಆಸೆಗೆ ನಾವು ತಡೆಯಾದಾಗ ಅದು ಮುಂದೆಗೆ ಬಹಳ ತೊಂದರೆ ಕೊಡ್ತದೆ. ಮುಂದಿನ ಆಫ್ಟರ್ 18 ಇಯರ್ಸ್ ಆದ ನಂತರ ಏನಾಗ್ತದೆ, ಅವರಿಗೆ ಅದೇ ಇರ್ತದೆ. ನನಗೆ ಹಾಗೆ ಆಗಬೇಕಿತ್ತು, ನನ್ನನ್ನು ಬಿಡಲಿಲ್ಲ, ನನಗೆ ಹಾಗೆ ಆಗಬೇಕಿತ್ತು, ನನ್ನನ್ನು ಬಿಡಲಿಲ್ಲ, ನಾನು ಸೈನ್ಸ್ ತಗೊಳ್ಬೇಕಿತ್ತು, ನನ್ನನ್ನು ಹಾಕಲಿಲ್ಲ, ನನಗೆ ಆರ್ಟ್ಸ್ ತಗೊಳ್ಬೇಕಿತ್ತು, ನನಗೆ ಸೈನ್ಸ್ ಹಾಕಿದ್ರು. ಇದು ಹೇಳ್ತಾನೆ ಇರ್ತಾರೆ ಅವರು, ಕೊನೆ ತನಕ ಸಹ ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಅವರಲ್ಲಿ ಯಾವ ಒಂದು ಪ್ರವೀಣತೆ ಇದೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಹೋಗಬೇಕು. ಇದು ಬಹಳ ಮುಖ್ಯ ಆಗ್ತದೆ. ಆಮೇಲೆ ಒಳ್ಳೆಯ ಶಾಲೆಗೆ ಹೋಗುವಂಥದ್ದು, ಅಥವಾ ಆ ಶಾಲೆಗೆ ಹೋದರೆ ಅಷ್ಟೇ ಮಾರ್ಕ್ ತೆಗಿತಾರೆ, ನಾನು ಸಹ ಅದನ್ನು ನಂಬುವುದಿಲ್ಲ. ಯಾಕಂತ ಹೇಳಿದರೆ ಶಾಲೆಯಲ್ಲಿ ಎಷ್ಟು ಹೇಳಿಕೊಡ್ತಾರೆ ಅಂತ ಸಹ ನನಗೆ ಗೊತ್ತಿಲ್ಲ. ಈಗ ಒಂದು ಮಗುವಿಗೆ ಮೊನ್ನೆ ಯಾರೋ ಒಂದು ಪೇಪರಲ್ಲಿ ಓದಿದ್ರೆ, ವಿಜಯ ಕರ್ನಾಟಕದಲ್ಲಿ ಬಂದಿತ್ತು, ನಮ್ಮ ಬಂಟ್ವಾಳದ ಒಂದು ಹುಡುಗ ಏನು ಮಾಡಿದ್ದಾನೆ, ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದ್ದಾನೆ, ನಮಗೆ ಜನರಲ್ ನಾಲೆಜ್ ಪಾಠ ಬೇಕು ಅಂತ. ಯಾಕಂತ ಹೇಳಿದ್ರೆ ಅವನು ಕ್ಲಾಸಿನಲ್ಲಿ ಫಸ್ಟ್ ಅಂತೆ, 100ಕ್ಕೆ 90 ಮಾರ್ಕ್ ತಗೊಂಡಿದ್ದಾನಂತೆ. ಅವನ ತಂದೆಯವನಿಗೆ ಈಗಿನ ಪ್ರಧಾನಮಂತ್ರಿ ಯಾರು, ಈಗಿನ ಮುಖ್ಯಮಂತ್ರಿ ಯಾರು, ಈಗಿನ ಆರ್ಥಿಕ ಮಂತ್ರಿ ಯಾರು, ನಮ್ಮ ರಾಜ್ಯ ಯಾವುದು, ನಮ್ಮ ದೇಶದ ಇದು ಕ್ಯಾಪಿಟಲ್ ಸಿಟಿ ಯಾವುದೆಲ್ಲ ಕೇಳುವಾಗ ಅವನಿಗೆ ಗೊತ್ತಿಲ್ಲ. ಅಥವಾ ಈಗ ಒಂದು ಮ್ಯಾಪ್ ಕೊಟ್ಟರೆ ಇಲ್ಲಿ ಇಂಡಿಯಾದು, ಅಲ್ಲಿ ಎಲ್ಲಿ ಉಂಟು ಬಾಂಗ್ಲಾದೇಶ, ಎಲ್ಲಿ ಉಂಟು ಮಧ್ಯಪ್ರದೇಶ, ಎಲ್ಲಿ ಉಂಟು ಕಾಶ್ಮೀರ ಅಂತ ಹೇಳಿದ್ರೆ ಹೇಳಲಿಕ್ಕೆ ಗೊತ್ತಿರದ ಮಕ್ಕಳಿದ್ದಾರೆ. ಅಂದ್ರೆ ನಮ್ಮ ಒಂದು ವಿದ್ಯಾಭ್ಯಾಸ ಪರಿಸ್ಥಿತಿ ಅಲ್ಲಿಗೆ ಹೋಗಿದೆ.
ನಾವು ಕೇಳೋದ್ರಿಂದ ಅವನಿಗೆ ಎಷ್ಟು ಮಾರ್ಕ್ ಬಂತು ಅಂತ ಅಷ್ಟೇ ಕೇಳ್ತೇವೆ ನಾವು. ಇದು ಮುಂದೆ ವರ್ಕೌಟ್ ಆಗುದಿಲ್ಲ. ನಿಮ್ಮ ಡಿಗ್ರಿ ಆದ ನಂತರ ಇದು ಯಾವುದು ವರ್ಕೌಟ್ ಆಗುದಿಲ್ಲ. ಈಗಿನ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಟಫ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗುವುದೇ ಜನರಲ್ ನಾಲೆಜ್. ನಿಮ್ಮ 100ರಲ್ಲಿ 90 ತೆಗೆದ ಮಾರ್ಕನ್ನು ನಾವು ಈಗ ಸರ್ವೆ ಮಾಡಲಿಕ್ಕೆ ನೋಡಿದ್ರೆ ಇಂಜಿನಿಯರ್ ಆಗಿಯೋ ಡಾಕ್ಟರ್ ಆಗಿಯೋ ಎಲ್ಲ ಒಂದು ಕಡೆ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರ ಲೈಫಲ್ಲಿ ಅವ್ರು ಹೇಗಿರ್ತಾರೆ ಅಂತ ಸಹ ಗೊತ್ತಿಲ್ಲ. ಏನಿಲ್ಲ, ಜೀವನ ಅಂತ ಹೇಳಿದ್ರೆ ತುಂಬ ವೈವಿಧ್ಯಮವಾಗಿರ್ತದೆ. ನಾವು ಅದನ್ನು ಮಕ್ಕಳಿಗೆ ಅವಕಾಶ ಕೊಡಬೇಕು. ನಾವು ಅವರಿಗೆ ಬೆಂಗಾಲಾಗಿರಬೇಕು. ಸೊ ನಮ್ಮ ಧೋರಣೆಯನ್ನು ಅವರ ಮೇಲೆ ಹಾಕಬಾರ್ದು ಅಂತ ಹೇಳುವಂಥದ್ದು ಒಂದು ಹೇಳುತ್ತಾ, ಸ್ವಚ್ಛತೆ ಬಗ್ಗೆ ಹೇಳುವಾಗ ಈಗ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೇನೆ. ಮಕ್ಕಳು ಹೇಳಬೇಕು, ನಿಮ್ಮ ನಿಮ್ಮ ಮನೆಯಲ್ಲಿ ಕಸವನ್ನು ನೀವು ಎಲ್ಲಿ ಹಾಕ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ಕಸ ಇರ್ತದಲ್ಲ, ಎಲ್ಲಿ ಹಾಕ್ತೀರಾ ಕಸವನ್ನೆಲ್ಲ? ಡಸ್ಟ್ಬಿನ್ನಿಗೆ ಹಾಕ್ತೀರಿ. ಡಸ್ಟ್ಬಿನ್ನ ಕಸ ಎಲ್ಲಿಗೆ ಹೋಗ್ತದೆ? ಡಸ್ಟ್ಬಿನ್ನ ಕಸ ಎಲ್ಲಿಗೆ ಹಾಕ್ತೀರಿ? ನಿಮ್ಮ ಮನೆಯಲ್ಲಿ ಕಸ ಏನ್ ಮಾಡ್ತಾರೆ ಅಂತ ನೋಡಿದ್ದೀರಾ ನೀವು? ನೋಡಿದ್ದೀರಾ? ನಿಮ್ಮ ಮನೆಯಲ್ಲಿ ಅಮ್ಮ ಕಸ ಗುಡಿಸ್ತಾರಲ್ವಾ? ಕಸ ಗುಡಿಸಿ ಅಮ್ಮ ಏನ್ ಮಾಡ್ತಾರೆ ಅಂತ ನೋಡಿದ್ದೀರಾ? ನೋಡ್ಲಿಲ್ಲ. ನೋಡಿದ್ದೀರಾ? ನೋಡಿದವರು ಏನ್ ಮಾಡ್ತಾರೆ ಹೇಳಿ ನನಗೆ. ಯಾರು ನೋಡಿದ್ದೀರಾ ಅವ್ರು ಹೇಳಿ. ಅಮ್ಮ ಕಸ ಗುಡಿಸಿ ಏನ್ ಮಾಡ್ತಾರೆ ಕಸವನ್ನು? ಡಸ್ಟ್ಬಿನ್ನ ಕಸ ಎಲ್ಲಿ ಹೋಗ್ತದೆ? ಗಾರ್ಬೇಜ್ನವರು ಕೊಂಡೋಗ್ಲಿಕ್ಕೆ ಬರ್ತಾರಾ? ಎಲ್ಲರ ಮನೆಗೆ ಬರ್ತಾರಾ? ಹೌದಾ? ನೋಡಿದ್ದೀರಾ? ಅದು ನೋಡಿದ್ದೀರಾ? ನಿಮ್ಮ ಎಲ್ಲರ ಮನೆಗೆ ಕಸ ಕೊಂಡೋಗುವ ವ್ಯಾನ್ ಬರ್ತದೆ, ಲಾರಿ ಬರ್ತದಲ್ವಾ? ಅಲ್ಲಿಗೆ ಕಸ ದಿನ ಕೊಡ್ತಾರೆ. ಕಸ ಹೇಗೆ ಕೊಡ್ತಾರೆ? ಕೊಡುವಾಗ ಕಸದಲ್ಲಿ ಎಷ್ಟು ವಿಧ ಉಂಟು? 2 ವಿಧ. ಏನು? ಡ್ರೈ ವೇಸ್ಟ್ ಅಂಡ್ ವೆಟ್ ವೇಸ್ಟ್ ಅಲ್ವಾ? ಯಾಕೆ ಡ್ರೈ ವೇಸ್ಟ್ ಮತ್ತು ವೆಸ್ಟ್ ವೇಸ್ಟ್ ಅನ್ನು ಬೇರೆ ಬೇರೆ ಕೊಡಬೇಕು? ಯಾಕೆ ಒಟ್ಟಿಗೆ ಕೊಡಬಾರ್ದು? ಒಟ್ಟಿಗೆ ಕೊಟ್ಟರೆ ಏನಾಗ್ತದೆ? ಮಿಕ್ಸ್ ಆದ್ರೆ ಏನಾಯ್ತು? ಬಿಸಾಡಿದ್ರೆ ಆಯ್ತಲ್ಲ. ಸ್ಮೆಲ್ ಬಂದ್ರೆ ಬಿಸಾಡಿದ್ರೆ ಆಯ್ತಲ್ಲ, ದೂರ ಹೋಗಿ ಬಿಸಾಡಿದ್ರೆ ಆಯ್ತಲ್ಲ. ಅವ್ರು ಬೈತಾರೆ, ಅದಕ್ಕೆ ನೀವು ಬೇರೆ ಬೇರೆ ಮಾಡಿ ಕೊಡು ಅಲ್ವಾ? ನೋಡಿ, ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾಕೆ ಹಾಕುದು ಅಂತ ಹೇಳಿದ್ರೆ, ಈಗ ಹಸಿ ಕಸ ಅಂದ್ರೆ ಎಂತದು? ಹಸಿ ಕಸ ಅಂತ ಹೇಳಿದ್ರೆ ಮಣ್ಣಿಗೆ ಬಿದ್ದರೆ, ಭೂಮಿಗೆ ಬಿದ್ದರೆ ಅದು ಕರಗ್ತದೆ, ಗೊಬ್ಬರ ಆಗ್ತದೆ. ತರಕಾರಿ, ಫ್ರೂಟ್ಸ್ ವೇಸ್ಟ್, ವೆಜಿಟೇಬಲ್ ವೇಸ್ಟ್, ನಾವು ಊಟ ಮಾಡಿದ ಅನ್ನ ಪದಾರ್ಥ ಹೆಚ್ಚಾದ್ರೆ ಅದನ್ನು ನೀವು ಎಲ್ಲಿಯಾದ್ರೂ ಒಂದು ಕಡೆ ಮಣ್ಣಿಗೆ ಹಾಕಿದ್ರೆ ಅದೇನಾಗ್ತದೆ? ಗೊಬ್ಬರ ಆಗ್ತದೆ, ಮ್ಯಾನ್ಯೂರ್ ಆಗ್ತದೆ. ಆದರೆ ಪ್ಲಾಸ್ಟಿಕ್ ಕರಗ್ತದಾ? ಇಲ್ಲಲ್ಲ. ಇಲ್ಲ, ಅದು ಭೂಮಿಯಲ್ಲಿ ಕರಗುವುದಿಲ್ಲ. ಅದು ಭೂಮಿಯಲ್ಲಿ ಕರಗದಿಲ್ಲ, ಭೂಮಿಯಲ್ಲಿ ಇರ್ತದಲ್ಲ, ಏನಾಗ್ತದೆ? ಪ್ಲಾಸ್ಟಿಕ್ ಭೂಮಿಯಲ್ಲಿ ಇರಲಿ, ಹೋಗ್ತದೆ ಅಲ್ವಾ? ನೋಡಿ, ನೀವು ಬಹಳ ಎಲ್ಲರೂ ಕೂಡ, ನಾನು ಯಾಕೆ ರಿಕ್ವೆಸ್ಟ್ ಮಾಡೋದು ಹೇಳಿದ್ರೆ, ನಾನು ನೋಡ್ತಾ ಇದ್ದೇನೆ, ನೀವು ಶಾಲೆ ಬಿಟ್ಟ ನಂತರ, ನೀವು ಅಂತಲ್ಲ, ನಾನು ಜನರಲ್ ಆಗಿ ಮಕ್ಕಳ ಬಗ್ಗೆ ಹೇಳೋದು, ಶಾಲೆ ಬಿಟ್ಟ ನಂತರ ಮನೆಗೆ ಹೋಗುವಾಗ ಆ ಅಂಗಡಿಯಲ್ಲಿ ಅವನ ಬುದ್ಧಗೆ ತೊಟ್ಟೆಗಳನ್ನೇ ತರಿಸ್ಕೊಂಡಿರ್ತಾನೆ ಚಂದ ಮಾಡಿ. ಎಂಥದ್ದು? ಏನೆಲ್ಲ ಅದು ಹೆಸರು ನಂಗೆ ಗೊತ್ತಿಲ್ಲ. ಮತ್ತೆ ಏನೆಲ್ಲ ಇರ್ತದೆ. ಅಮ್ಮ ದುಡ್ಡು ಕೊಟ್ಟಿರ್ತಾರೆ, ಅದನ್ನೆಲ್ಲ ಒಂದೊಂದು ಹರ್ಕೊಂಡು ಬರುವುದು, ಹಚ್ಚಿ ಬಾಯಲ್ಲಿ ತೆಗೆಯುವುದು, ತಿನ್ನುವುದು, ತೊಟ್ಟೆ ದಾರಿ ಉದ್ದಕ್ಕೆ ಬಿಸಾಡಿಕೊಂಡು ಹೋಗ್ತೀರಾ. ಯಾರದನ್ನು ಇರ್ಬೋದು? ಈಗ ಆಗಲಿ ಭೂಮಿಗೆ ಬಿತ್ತಲ್ಲ. ನೀವೀಗ ನಿಮ್ಮ ಮನೆಯಲ್ಲಿ ಗುಡಿಸಿ ಬೇರೆ ಇಟ್ರಿ ಕೊಟ್ರಿ, ಈ ರೋಡನ್ನು ಯಾರು ದಿನ ಗುಡಿಸ್ತಾರೆ? ಯಾರು ಗುಡಿಸೋದು ಸಾಧ್ಯನಾ? ಯಾರು ಗುಡಿಸ್ತಾರೆ? ಯಾರು ಗುಡಿಸ್ಲಿಕ್ಕೆ ಸಾಧ್ಯ ಉಂಟು? ನಾವು ಯಾಕೆ ಬಿಸಾಡುವುದು ಅದನ್ನು? ಒಂದು ನಾನು ಹೇಳುದು, ದಾರಿ ಉದ್ದಕ್ಕೆ ತಿನ್ನಬಾರದು, ಒಳ್ಳೆ ಅಭ್ಯಾಸ ಅಲ್ಲ ಅದು. ತಗೊಳ್ಬೇಕು, ಮನೆಗೆ ಬಂದು ತಿನ್ನಬೇಕು, ಡಸ್ಟ್ಬಿನ್ನಿಗೆ ಹಾಕಬೇಕು. ಅಥವಾ ತಿಂದರೆ ಕೂಡ ಏನು ಮಾಡಬೇಕು? ಆ ಪ್ಯಾಕೆಟನ್ನು ನಮ್ಮ ಪಾಕೆಟಲ್ಲಿ ಇಟ್ಕೊಂಡು ಮನೆಯಲ್ಲಿ ಬಂದು ಡಸ್ಟ್ಬಿನ್ನಿಗೆ ಹಾಕಬೇಕು. ಆಗ ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಮನೆ ಕ್ಲೀನ್ ಇರುವುದಿಲ್ವಾ? ಈಗ ನೋಡಿ ಅಂತ ನೀವು ರೋಡ್ ಬದಿಯಲ್ಲೆಲ್ಲ ಹೋಗಿದ್ರೆ ಒಂದು ಎಷ್ಟು ಪ್ಲಾಸ್ಟಿಕ್ ಬಿದ್ದಿದೆ. ಯಾರು ಎಪ್ಪುವುದು ಅದನ್ನು? ಗಲೀಜಲ್ವ ಅದು ಅಲ್ವಾ? ಗಲೀಜನ್ನು ಯಾರು ಎಕ್ಕಿಗೆ ಬರ್ತಾರೆ? ಎಲ್ಲರೂ ಕೂಡ ಡಿಗ್ರಿ ಮಾಡಿ ಕೂತ್ಕೊಂಡ್ರೆ ಆ ಗಲೀಜ್ ಕೆಲಸಕ್ಕೆ ಯಾರು ಬರ್ತಾರೆ? ಇನ್ನು 10 ವರ್ಷ ಹೋದ್ರೆ ಆ ಗಾರ್ಬೇಜ್ ಕೆಲಸಕ್ಕೆ ಜನ ಸಿಗುವುದಿಲ್ಲ ನಮಗೆ. ಈಗ ನಿಮ್ಮ ಮನೆಗೆ ಗಾರ್ಬೇಜ್ ತಗೊಳ್ಳಿ ಜನ ಬರ್ತಾ ಇದ್ದಾರಲ್ಲ ಈಗ, ಅವರ ಮಕ್ಕಳೆಲ್ಲ ಒಳ್ಳೊಳ್ಳೆ ಕಲಿತಾರೆ, ಇನ್ನು ಡಿಗ್ರಿ ಆಗ್ತಾರೆ, ಒಳ್ಳೊಳ್ಳೆ ಆಫೀಸರ್ ಆಗ್ತಾರೆ.
ಮತ್ತೆ ಯಾರು ಗಾರ್ಬಿ ತೆಗಿಲಿಕ್ಕೆ ಬರ್ತಾರೆ? ಯಾರಿಲ್ಲ. ಮತ್ತೆ ನಾವೇ ಕೊಂಡೋಗ್ಬೇಕು. ಇಲ್ಲಿ ತನ್ನಿಂದ ಹೇಳ್ತಾರೆ ಪಂಚಾಯತ್ನವರಲ್ಲಿ, ನಾವು ಕೊಂಡೋಗ್ಬೇಕಾಗ್ತದೆ. ಅದಕ್ಕೆ ನಾನು ಹೇಳೋದು, ನಮ್ಮ ಕೈಯಲ್ಲಿದ್ದ ಒಂದು ಕಸ ಎಲ್ಲಿ ಸಾಗಿರ್ಬೋದು. ನೀವು ಪಿಕ್ನಿಕ್ ಹೋಗ್ತೀರಿ, ಟೂರ್ ಹೋಗ್ತೀರಿ, ಹೋಗುವಾಗ ನೀವು ಏನು ಮಾಡ್ತೀರಿ? ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಬಾಟ್ಲಲ್ಲಿ ನೀರು ಇಟ್ಟುಕೊಂಡು ಹೋಗ್ತೀರಲ್ವಾ? ಹೋಗಿ ಆದ್ಮೇಲೆ ಏನು ಮಾಡ್ತೀರಿ? ನೀರು ಕುಡಿತೀರಿ. ಬಾಟ್ಲ ನೀರು ಖಾಲಿ ಆಗ್ತದೆ. ಖಾಲಿ ಆದ ಕೂಡಲೇ ಬಾಟ್ಲ್ ಏನು ಮಾಡ್ತೇವೆ? ಸ್ಟೈಲಲ್ಲಿ ತೆಗೆದು ಕಾರಿಂದ ಹೊರಗೆ ಬಿಸಾಡ್ತೇವೆ. ಅಲ್ಲಿ ನೀರಿರೋ ತನಕ ಬ್ಯಾಗಲ್ಲಿ ಜಾಗ ಇತ್ತಲ್ಲ ಬಾಟ್ಲಿಗೆ, ನೀರು ಖಾಲಿ ಆದ ಮೇಲೆ ಕೂಡ ಅಲ್ಲೇ ಇಡ್ಬೋದಲ್ಲ, ಮನೆಗೆ ಬಂದು ಡಸ್ಟ್ಬಿನ್ಗೆ ಹಾಕ್ಬೋದಲ್ಲ. ಹೌದಲ್ವಾ? ನೋಡಿ, ಇದೆಲ್ಲ ಪ್ಲಾಸ್ಟಿಕ್ ಎಲ್ಲಿ ಹೋಗ್ತಾ ಉಂಟು. ಈ ಸಲ ನಿಮಗೆ ಕೇಳಿದ್ದೀರಾ, ನ್ಯೂಸ್ ಕೇಳಿದ್ದೀರಾ? ಸಮುದ್ರದಲ್ಲಿ ಮೀನಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮೀನು ಇರಲಿಲ್ಲ ಮೊನ್ನೆ ತನಕ ಸಹ, ಹೆಚ್ಚು ವೆರೈಟಿ ಮೀನು ಇರಲಿಲ್ಲ, ಸ್ವಲ್ಪ ಮೀನಿನ ಅಂಶ ಕಡಿಮೆ ಉಂಟು, ಮೀನಿನ ವೆರೈಟಿ ಕಡಿಮೆ ಉಂಟು, ಪ್ರಮಾಣ ಕಡಿಮೆ ಉಂಟು ಅಂತ ನಾನು ಅಲ್ಲಿ ಮಾರ್ಕೆಟಲ್ಲಿ ಇರೋದನ್ನು ಅಥವಾ ಪೇಪರಲ್ಲಿ ಬರೋದಂತ ಕೇಳಿದ್ದೇನೆ. ಯಾಕೆ ಹಾಗೆ ಆಗಿದೆ? ಒಂದು ಕಾರಣ ಇರ್ಬೋದು, ಬಿಸಿಲಿನ ತಾಪಕ್ಕೆ ಮೀನುಗಳು ಅಡಿಗೆ ಹೋಗಿರ್ಬೋದು. ಆದರೆ ಆ ಮೀನು ಏನನ್ನು ತಿಂತವೆ ಅದಕ್ಕೇನು ಗೊತ್ತು? ನಾವು ಬಿಸಾಡಿದ ಎಲ್ಲ ಪ್ಲಾಸ್ಟಿಕ್ಗಳು, ಪ್ಲಾಸ್ಟಿಕ್ನ ಎಲ್ಲ ಕೆಮಿಕಲ್ಸ್, ಎಲ್ಲ ರಾಸಾಯನಿಕ ವಸ್ತು ನಾವು ಕುಡಿಯುವ ನೀರಿಗೆ ಸೇರ್ತದೆ, ಸಮುದ್ರಕ್ಕೆ ಸೇರ್ತದೆ. ಅದೇ ನೀರನ್ನು ನಾವು ಕುಡಿತಾ ಇದ್ದೇವೆ. ನಾನು ಬೇರೆ ಏನು ಸ್ವಚ್ಛತೆ ಬಗ್ಗೆ ಮಾತಾಡೋದಿಲ್ಲ. ನೀವೆಲ್ಲರೂ ಕೂಡ ದಿನ ಸ್ನಾನ ಮಾಡ್ತೀರಿ, ದಿನ ಅಮ್ಮ ಬಟ್ಟೆ ಒಗ್ದು ಕೊಡ್ತಾರೆ, ನೀವು ಅದನ್ನೇ ಹಾಕ್ತೀರಿ, ಎಲ್ಲ ಕ್ಲೀನ್ ಇರ್ತೀರಾ, ಎಲ್ಲ ಇರ್ತೀರಾ. ನಾನು ರಿಕ್ವೆಸ್ಟ್ ಒಂದೇ ಒಂದು ನಿಮ್ಮ ಹತ್ರ ಎಲ್ಲರ ಹತ್ರ ಕೂಡ, ನನಗೆ ಒಂದು ವಸ್ತು, ನನಗೆ ಬಸ್ಸಿನ ಕಂಡಕ್ಟರ್ ಟಿಕೆಟ್ ಕೊಡ್ತಾರಲ್ವಾ? ಗೌರ್ಮೆಂಟ್ ಬಸ್ಸಲ್ಲಿ ಒಂದು ಟಿಕೆಟನ್ನು ಬಿಸಾಡ್ಲಿಕ್ಕೆ ಉಂಟಾ? ಇಟ್ಕೊಳ್ಬೇಕಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋದ್ರೆ ಅಲ್ವಾ? ಆಮೇಲೆ ಆ ಟಿಕೆಟನ್ನು ಏನು ಮಾಡಬೇಕು? ನಮ್ಮ ಬಸ್ಸಲ್ಲೇ ಇಟ್ಕೊಳ್ಬೇಕು. ಯಾವುದೇ ಒಂದು ಚೀಟಿ ಸಿಕ್ಕಿದ ನಿಮಗೆ ಬೇಕಾಗೋದನ್ನು ಇಟ್ಟುಕೊಂಡು ಮತ್ತೆ ಬಿಸಾಡೋದಲ್ಲ, ಅದನ್ನು ಮನೆ ತನಕ ತಂದು ಡಸ್ಟ್ಬಿನ್ನಿಗೆ ಹಾಕಿ. ಅಷ್ಟು ಮಾಡಿದರೆ ಯಾರಿಗೆ ಸಹ ಏನು ತೊಂದರೆ ಆಗೋದಿಲ್ಲ. ಎಲ್ಲ ಕೆಲಸ ಕಡಿಮೆ ಆಗ್ತದೆ, ನಮಗೆ ಸರ್ಕಾರ ಹಾಕೋ ಟ್ಯಾಕ್ಸ್ ಕಡಿಮೆ ಆಗ್ತದೆ, ಎಲ್ಲ ಸಹ ಕಡಿಮೆ ಆಗ್ತದೆ. ನಾವು ಎಷ್ಟು ಜನರಿಗೆ ಆ ಥರ ಮಾಡಿದೆವೋ ನಮಗೆ ಟ್ಯಾಕ್ಸ್ ಬೀಳ್ತದೆ. ನಾವೇ ಅದೇ ನೀರನ್ನು ಕುಡಿಬೇಕು, ಅದೇ ಕೊಳಕು ನೀರನ್ನು ಕುಡಿಬೇಕು. ಮಳೆಗಾಲಕ್ಕೆ ಎಲ್ಲ ತೊಳೆದ ನೀರು ನಮ್ಮ ಬಾವಿಗೆ ಬರ್ತದೆ, ಎಲ್ಲ ಗಲೀಜು ನೀರು. ಹೌದಲ್ವಾ? ನಾವು ಗಲೀಜು ಮಾಡಿದೆಲ್ಲ ನೀರು ಬರೋದಿಲ್ವಾ? ಹೌದಲ್ವಾ? ಮಾಡ್ತೀರಾ ಇನ್ನು ಮುಂದೆಲ್ಲರೂ ಕೂಡ ನೀವು? ಅದೊಂದು ಹೇಳಿ ನನಗೆ, ಮಾಡ್ತೀರಾ? ಮಾಡ್ತೀರಲ್ವಾ? ಏನು ಮಾಡ್ತೀರಿ? ಏನು ಮಾಡಬೇಕು ನೀವು? ಪ್ಲಾಸ್ಟಿಕ್ ಕಸವನ್ನು ಮನೆಯ ಡಸ್ಟ್ಬಿನ್ನಿಗೆ ಹಾಕಬೇಕು. ಯಾಕಂದ್ರೆ ಈಗ ರೋಡಲ್ಲಿ ಡಸ್ಟ್ಬಿನ್ ಇಡುವುದಿಲ್ಲ ಯಾರು ಕೂಡ. ರೋಡಲ್ಲಿ ಡಸ್ಟ್ಬಿನ್ ಇಡುವ ಕ್ರಮ ಇಲ್ಲ. ನಮ್ಮ ಮನೆಯಲ್ಲೇ ಡಸ್ಟ್ಬಿನ್ ಇಟ್ಟು ಆ ಪ್ಲಾಸ್ಟಿಕ್ ಅನ್ನು ತೆಗೆದು ಏನು ಮಾಡಬೇಕು? ನಾವು ಕಸ ಬರುವವರಿಗೆ ಕೊಡಬೇಕು. ಹೇಳಿತಲ್ವಾ? ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡುವುದರಿಂದ ನಮಗೆ ಗೊತ್ತಿಲ್ಲದೆ ಆಗುವಂಥ ತುಂಬ ರೋಗದ ನಮಗೆ ಕಾಯಿಲೆಗಳು ಬರ್ತಾ ಉಂಟು. ನಿಮ್ಗೆ ಗೊತ್ತಿರ್ಬೋದು, ಮನೆಗೊಬ್ಬರು ಕ್ಯಾನ್ಸರ್ ಕಾಯಿಲೆಯವರಿದ್ದಾರೆ. ಈಗ ಆ ಕ್ಯಾನ್ಸರ್ ಕಾಯಿಲೆಗೆ ಪ್ಲಾಸ್ಟಿಕ್ ಬಳಕೆ ಕೂಡ ಒಂದು. ಎಲ್ಲರೂ ಹೇಳ್ತಾ ಇದ್ದಾರೆ, ಪೇಪರಲ್ಲಿ ಬರ್ತಾ ಇದೆ. ಆದರೆ ಪುನಃ ನಾವು ಅದೇ ತಪ್ಪನ್ನು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಕಪ್ಪಲ್ಲಿ ಕಾಫಿ, ಟೀ, ಬಿಸಿ ಆಹಾರ ತಗೊಳ್ಬಾರ್ದು. ಪೇಪರ್ ಕಪ್ಪಲ್ಲೂ ಕೂಡ ತಗೊಳ್ಬಾರ್ದು. ಬಿಸಿಯಾದ ಟೀ, ಕಾಫಿ, ಹಾಲು ಏನೇ ಇರ್ಬೋದು, ಪ್ಲಾಸ್ಟಿಕ್ ಕಪ್ಪಲ್ಲೂ ತಗೊಳ್ಬಾರ್ದು, ಪೇಪರ್ ಕಪ್ಪಲ್ಲೂ ತಗೋಬಾರ್ದು. ಆ ಪೇಪರಿನ ಒಳಭಾಗದಲ್ಲಿ ಪ್ಲಾಸ್ಟಿಕ್ನ ವ್ಯಾಕ್ಸ್ ಇದೆ. ನಿಮ್ಮ ಬಿಸಿಗೆ ಆ ವ್ಯಾಕ್ಸ್ ಕರಗ್ತದೆ. ಯಾವಾಗಲೂ ವರ್ಷಕ್ಕೊಮ್ಮೆ ಕುಡಿದಾಗ ಏನಾಗುದಿಲ್ಲ. ಡೈಲಿ ಹೊರಗಡೆ ಹೋಗಿ ಕಾಫಿ, ಟೀ ಕುಡಿಯೋರು ಇರ್ತಾರೆ. ಅವ್ನು ಕ್ಯಾಂಟೀನ್ ಅವನು ಏನು ಮಾಡ್ತಾನೆ? ಪೇಪರ್ ಕಪ್ಪಲ್ಲೇ ಕೊಡ್ತಾನೆ. ನಮಗೆ ಪೇಪರ್ ಕಪ್ ಅಂತ. ಪೇಪರ್ ಕಪ್ಪಿನ ಒಳಭಾಗದಲ್ಲಿ ಪ್ಲಾಸ್ಟಿಕ್ ವ್ಯಾಕ್ಸ್ ಇದೆ. ಆ ವ್ಯಾಕ್ಸ್ ನಮ್ಮ ಹೊಟ್ಟೆಗೆ ಹೋಗ್ತದೆ. ಆಮೇಲೆ ಫ್ರಿಜ್ಜಲ್ಲಿ ಕೂಡ ಅಷ್ಟೇ, ಎಲ್ಲ ವಸ್ತುಗಳನ್ನು ಫ್ರಿಜ್ಜಲ್ಲಿ ಇಟ್ಟು ತಿನ್ಲಿಕ್ಕಿಲ್ಲ. ಫ್ರಿಜ್ಜಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಮೀನು ಮಾಂಸವನ್ನು ಇಡಬಾರ್ದು, ಪಾತ್ರೆಯಲ್ಲಿ ಹಾಕಿಡಬೇಕು. ಯಾಕಂದ್ರೆ ಅದರಲ್ಲೂ ಈಗ ಕಲರ್ ಪ್ಲಾಸ್ಟಿಕ್, ಅಟ್ಲೀಸ್ಟ್ ಒಮ್ಮೆ ಸ್ವಲ್ಪ ಸಮಯ ನಮ್ಮ ಪ್ಲಾಸ್ಟಿಕ್ನ ಬಗ್ಗೆ ಕಂಟ್ರೋಲ್ ಇತ್ತು, ಆಗ ವೈಟ್ ಪ್ಲಾಸ್ಟಿಕ್ ಆಗ್ತಿತ್ತು. ಈಗ ಕಪ್ಪು ಪ್ಲಾಸ್ಟಿಕ್ ಕೂಡ ಬಂತು. ನೀಲಿ, ಕೆಂಪು, ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಬರ್ತಾ ಉಂಟು. ಆ ಬಣ್ಣ ಏನು ಗೊತ್ತುಂಟ? ತುಂಬಾ ಕೆಮಿಕಲ್. ನೀವು ಬೇಕಾದ್ರೆ ಒಂದು ತುಂಡು ಮಾಂಸವನ್ನ ಒಂದು ಕಲರ್ಡ್ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿ ಫ್ರಿಜ್ ಅಲ್ಲಿ ಇಟ್ಟು ನೋಡಿ, ಒಂದು ವಾರ ತೆಗೆದು ನೋಡಿ, ಆ ಕಲರ್ ಆ ಮಾಂಸಕ್ಕೆ ಅಂಟಿರ್ತದೆ. ನಮಗೆ ಗೊತ್ತಿರುವುದಿಲ್ಲ. ನಮಗೆ ಗೊತ್ತಿಲ್ಲದೆ ನಾವು ಹೆಚ್ಚು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಅನ್ನವನ್ನು ಕೂಡ ಹಾಗೆ ಫ್ರಿಜ್ಜಲ್ಲಿ ಇಡಬಾರ್ದಂತೆ. ಅನ್ನವನ್ನು ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು. ಅನ್ನ ಆಕ್ಚುಲಿ
12 ಗಂಟೆ ಒಳಗೆ ಅನ್ನ ತಿನ್ಬೇಕು. ಅದರ ನಂತರ ಅದರೊಳಗೆ ಗಮ್ ಬರ್ತದೆ. ನೀವು ಫ್ರಿಜ್ಜಲ್ಲಿ ಇಟ್ಟ ಅನ್ನವನ್ನ ಮರುದಿನ ಅಥವಾ 2 ದಿನ ಬಿಟ್ಟು ತಿನ್ನುವವರಿದ್ದಾರೆ ಕೆಲವರೆಲ್ಲ, ಜಾಸ್ತಿ ಆಯ್ತದ ಅಲ್ಲಿ ಅನ್ನ ಕೂಡ ಅದರಲ್ಲಿ ಗಮ್ ಸ್ಟಾರ್ಟ್ ಆಗ್ತದೆ, ಅಂಟು ಸ್ಟಾರ್ಟ್ ಆಗ್ತದೆ. ಅದೇನೋ ಸ್ವಲ್ಪ ಸ್ಟಾರ್ಟ್ ಆದರೆ ಅದೆಲ್ಲವೂ ಕ್ಯಾನ್ಸರ್ ಕಾಯಿಲೆಗಳಿಗೆ ಕಾರಣ ಆಗ್ತದೆ. ನಾವು ತಿನ್ನುವಂಥ ಆಹಾರ ಪದ್ಧತಿ ನಮ್ಮ ಲೈಫ್ ಸ್ಟೈಲಿಂದ ನಮಗೆ ಬರುವಂಥದ್ದು. ಯಾಕಂತ ಹೇಳಿದ್ರೆ ನೀವು ಪ್ರತಿಯೊಂದಕ್ಕೆ ನೋಡಿ ಕಾರಣ ನೋಡಿ. ಯಾವ ಡಾಕ್ಟರ್ಸ್ ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಯಾವ ಡಾಕ್ಟರ್ಸ್. ಯಾಕಂದ್ರೆ ನಮಗೆ ಒಂದು ಉಳ್ಳಾರದ್ರು ಡಿ.ಕೆ. ನಾಯ್ಕರು ಅಂತಿದ್ರು. ಆ ಡಿ.ಕೆ. ನಾಯ್ಕರ ಹತ್ರ ಹೋದ್ರೆ ಅವ್ರು ಔಷಧಿ ಕೊಡುವ ಬದಲು ಅವ್ರು ಪಥ್ಯವನ್ನ ಹೇಳ್ತಿದ್ರು. ಪ್ರತಿಯೊಂದು ಪಥ್ಯ ಜ್ವರ ಬಂದ್ರೆ ಹೇಳ್ತಿದ್ರು ಗಂಜಿ ಊಟ ಮಾಡಬೇಕು, ಬಾರ್ಲಿ ಕುಡಿಬೇಕು, ಬ್ರೆಡ್ ತಿನ್ಬೇಕು, ಇದು ಕುಡಿಬಾರ್ದು, ಮೀನು ಯಾವ ತಿನ್ಬಾರ್ದು ಹೇಳ್ತಿದ್ರು ಅವರು. ಈಗ ಯಾವ ಡಾಕ್ಟರ್ ಹೇಳ್ತಾರೆ? ಹೋದ ತಕ್ಷಣ ನಿಮ್ಗೆ ಒಂದಷ್ಟು ಆಂಟಿಬಯೋಟಿಕ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಅಲ್ಲಿಗೆ ಹೋಯ್ತು ನೀನು ಊಟ ಮಾಡಿದ್ಯಾ, ತಿಂದಿದ್ಯಾ, ಏನು ಹೇಳುದಿಲ್ಲ. ಏನು ಬೇಕು ನಿಜವಾಗಿ ಜ್ವರ ಬಂದಾಗ? ಒಂದು ರೆಸ್ಟ್, ಒಂದು ಲೈಟ್ ಫುಡ್, ಇಷ್ಟರಲ್ಲಿ ಜ್ವರ ಕಂಟ್ರೋಲ್ ಆಗ್ತದೆ. ನಾವು ಹೆವಿ ಫುಡ್ ತಿಂದಾಗ, ರೆಸ್ಟ್ ಇಲ್ಲದಾಗ ಮಾತ್ರ ನಮಗೆ ಜ್ವರ ಕಂಟ್ರೋಲ್ ಬರುವುದಿಲ್ಲ. ಸೊ ಇದನ್ನೆಲ್ಲ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಈಗ ನಮಗೆ ಈ ಲೇಡೀಸ್ಗೆ ಬರುವಂತಹ ಗರ್ಭಕೋಶದ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಅಥವಾ ಗರ್ಭವತಿ ಆಗುವ ಪ್ರಾಬ್ಲಮ್ ಇರ್ಬೋದು. ಎಲ್ಲದಕ್ಕೆ ಸಹ ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಮ್ಮ ಆಹಾರ ಪದ್ಧತಿ, ಮತ್ತೊಂದು ಲೈಫ್ ಸ್ಟೈಲ್. ಅಂದ್ರೆ ಜೀವನ ಒಂದು ಕ್ರಮ ಇದೆಯಲ್ಲ, ಎಕ್ಸಸೈಸ್ ಇಲ್ಲದಿರುವಂಥದ್ದು, ಆಹಾರದಲ್ಲಿ ನಾವು ಮನೆ ಆಹಾರ ತಿಂತಾ ಇಲ್ಲ, ಹೊರಗಿನ ಆಹಾರ ತಿನ್ಲಿಕ್ಕೆ ಇಷ್ಟಪಡುವಂಥದ್ದು. ಸೊ ಈ ಒಂದು ಪದ್ಧತಿಯನ್ನು ನಾವು ರೂಢಿಸಿಕೊಳ್ಳಬೇಕಾಗ್ತದೆ. ಇದನ್ನು ನಾವು ರೂಢಿಸಿಕೊಂಡಾಗ ಮಾತ್ರ ಇದು ಬರ್ತದೆ ಹೊರತು ಬೇರೆಯವರು ಹೇಳಿ ಆಗಿ ಬರುವುದಿಲ್ಲ. ಆದ್ದರಿಂದ ಈ ಒಂದು ಶಿಬಿರ, ಬೇಸಿಗೆ ಶಿಬಿರ ನಮ್ಮ ಸಿರಿಲ್ ಅವರು ಆಯೋಜಿಸಿದ್ದಾರೆ. ಅದು ಸಹ ಉಚಿತ ಬೇಸಿಗೆ ಶಿಬಿರ. ನಾನು ಮೊನ್ನೆ ಕೇಳಿದೆ, ಇಲ್ಲಿ ಮ್ಯಾಂಗ್ಳೂರು, ಇಲ್ಲಿ ಎಂಥದ್ದು ರಾಷ್ಟ್ರೀಯ ಉದ್ಯಾನದಲ್ಲಿ ಒಬ್ಬೊಬ್ಬರಿಗೆ ಎಷ್ಟೋ 1000 ತಗೊಂಡಿದ್ದಾರೆ. ನಮ್ಮ ಮನೆ ಹತ್ರದಿಬ್ಬರು ಹುಡುಗಿಯರು ಹೋಗ್ತಾ ಇದ್ರು, ಕೇಳಿದೆ ಎಷ್ಟೊಬ್ಬ ಹೇಳಿದ್ರು ಒಂದು ಮಗುವಿಗೆ ಇಷ್ಟು 1000 ಅಂತ ಹೇಳಿದ್ರು, ಇಷ್ಟು ದಿವಸಕ್ಕೆ ಅಂತ ಹೇಳಿ. ಇವರು ಉಚಿತವಾಗಿ ನಡೆಸಿಕೊಡ್ತಾ ಇದ್ದಾರೆ. ಸೊ ಈ ಶಿಬಿರದ ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು. ಮಕ್ಕಳು ನೀವು ಒಳ್ಳೆಯ ವಿಷಯವನ್ನು ಮಾತ್ರ ನೋಡಬೇಕು, ಕೆಟ್ಟ ವಿಷಯವನ್ನು ನೋಡಬಾರ್ದು. ಗೊತ್ತಾಯ್ತಲ್ಲ? ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳಬೇಕು. ಅದೇನೇ ಇದ್ರು ಕೂಡ ಅಪ್ಪ ಅಮ್ಮ ಹೇಳಿದ ಹಾಗೆ ಕೇಳಬೇಕು. ಮನೆಯಿಂದ ಶಾಲೆಗೆ ಹೊರಡುವಾಗ ಅಪ್ಪ ಅಮ್ಮನಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗ್ಬೇಕು. ಅದು ಎಲ್ಲದಕ್ಕೆ ಸಹ ಒಳ್ಳೆಯದು. ಒಂದು ನಿಮ್ಗೆ ಎಕ್ಸಸೈಸ್, ಕೆಲವರಿಗೆ ಮಕ್ಕಳಿಗೆ ಆಗುದಿಲ್ಲ, ಹೀಗೆ ಕೆಳಗೆ ಕಾಲಿ ಟಚ್ ಮಾಡಿ ಅಂದ್ರೆ ಟಚ್ ಮಾಡಿದ ಮಕ್ಕಳಿದ್ದಾರೆ. ಬಗ್ಗೆ ನಮಸ್ಕಾರ ದಿನಾ ನೀವು ನಮಸ್ಕಾರ ಮಾಡಿ ಅಪ್ಪ ಅಮ್ಮನಿಗೆ. ದೇವರು ಕಣ್ಣಿಗೆ ಕಾಣುವ ದೇವರು ಅಪ್ಪ ಅಮ್ಮ, ಗೊತ್ತಾಯ್ತಲ್ಲ? ಕಣ್ಣಿಗೆ ಕಾಣುವ ದೇವರು ಅಪ್ಪ ಅಮ್ಮ. ಸೊ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ, ಅಪ್ಪ ಅಮ್ಮ ಹೇಳಿದಾಗೆ ಕೇಳಿ ನಿಮ್ಗೆ ಬೇಡದಾಗ ನೀವು ಒಳ್ಳೆಯದ್ರಲ್ಲಿ ಹೇಳಿ, ಅಮ್ಮ ನನಗೆ ಅದು ಬೇಡ, ಹೀಗೆ ಬೇಕು, ಜಗಳ ಮಾಡುವುದಲ್ಲ. ಒಳ್ಳೆಯ ರೀತಿಯಲ್ಲಿ ಅಪ್ಪ ಅಮ್ಮನ ನೋಡಿಕೊಳ್ಬೇಕು. ಹೇಳಿದ್ರಲ್ಲ, ಅಪ್ಪ ಅಮ್ಮನನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತ ಹೇಳುತ್ತಾ, ಮತ್ತೆ ಓದುವ ಅಭ್ಯಾಸದ ಬಗ್ಗೆ ಒಂದು ಹೇಳ್ತೇನೆ ನಾನು. ನೀವು ಮೊಬೈಲ್ ನೋಡುವ ಬದಲು ಪುಸ್ತಕ ಓದಿದ್ರೆ, ಈಗ ನಾನು ಹೇಳಿದೆ ಅಲ್ಲ, ಡಿಗ್ರಿಗೆ ಕಾಲೇಜಿಗೆ ಹೋದಾಗ ತುಂಬಾ ಓದ್ಲಿಕ್ಕೆ ಇರ್ತದೆ. ಕೆಲವರು ಬೇಗ ಓದಿ ಮುಗಿಸ್ತಾರೆ. ನಮ್ಗೆ 10 ದಿನ ಆದ್ರೂ ಒಂದು ಪಾಠ ಓದಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಓದುವ ಅಭ್ಯಾಸ ಮಾಡಿಕೊಳ್ಳುವುದಿಲ್ಲ. ಯಾವುದು ಕಥೆ ಪುಸ್ತಕವ ಅಥವಾ ಪೇಪರ್ ಯಾವ್ದಾದ್ರು ಓದ್ಬೇಕು. ಓದಿ ಆಗುವಾಗ ನಿಮಗೆ ಗ್ರಾಸ್ಪಿಂಗ್ ಪವರ್ ಅಥವಾ ಓದುವ ಸ್ಪೀಡ್ ನಿಮಗೆ ಜಾಸ್ತಿ ಆಗ್ತದೆ. ಆಗ ಓದುವ ಸ್ಪೀಡ್ ಜಾಸ್ತಿ ಆದಾಗೆ ನಿಮಗೆ ದೊಡ್ಡ ಕಾಲೇಜಿಗೆ ತುಂಬ ಓದುವಾಗ ಬೇಗ ಓದಿ ಆಗ್ತದೆ. ಇದು ಮುಖ್ಯ. ಓದಿ, ನೀವು ಪುಸ್ತಕ ತಗೊಂಡು ಓದಿ. ಮೊಬೈಲಲ್ಲಿ ಓದಬೇಡಿ, ಲ್ಯಾಪ್ಟಾಪ್ ಅಲ್ಲಿ ಓದಬೇಡಿ. ನೀವು ಪುಸ್ತಕ ತಗೊಂಡು ಓದಿ. ಯಾವುದು ಸಬ್ಜೆಕ್ಟ್ ಇಂಟ್ರೆಸ್ಟ್ ಉಂಟು ಆ ಪುಸ್ತಕ ತಗೊಂಡು ಓದಿ. ಓದುವ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ಶ್ರೀಕೃಷ್ಣ ದೇವರಿಗೆ ನಾನು ಧನ್ಯವಾದಗಳು ಮೇಡಮ್. ಈಗ ಮೇಡಮ್ ಅವರು ಇಷ್ಟೆಲ್ಲ ಹೇಳಿದ್ರು, ಯಾವ ಸಬ್ಜೆಕ್ಟ್ ಹೇಳಿದ್ರು, ಯಾವ ವಿಷಯ ಹೇಳಿದ್ರು ಮಕ್ಕಳೇ? ಯಾವುದರ ಬಗ್ಗೆ ನೀವು ತಿಳ್ಕೊಂಡಿರಿ? ಕೈ ಎತ್ತಿ. ಯಾರೆಲ್ಲ ತಿಳ್ಕೊಂಡಿದ್ರಿ? ಕೈ ಎತ್ತಿ. ಪರವಾಗಿಲ್ಲ, ಮುಂದುವರಿತಾ ಮಂಜುಳಾ ಮೇಡಮ್ ಅವರೇ, ಈ ನಮ್ಮ ಶಿಬಿರಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನೀವು ಮಕ್ಕಳನ್ನು ಹುರಿದುಂಬಿಸಿರಿ. ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ, ಸಮಾಜದಲ್ಲಿ ಹೇಗೆ ನಾವು ಆರೋಗ್ಯವಂತರಾಗುವ ಬಗ್ಗೆ ನೀವು ವಿಷಯವನ್ನು ತಿಳಿಸಿರಿ. ನಿಮಗೆ ನಾನು ನಮ್ಮ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ರೀಚಲ್ ಟ್ಯೂಷನ್ ಸೆಂಟರ್ ವತಿಯಿಂದ ನಾನು ಧನ್ಯವಾದ. ಈಗ ಇನ್ನೊಬ್ಬರು ಮಕ್ಕಳೇ, ಇಲ್ಲಿ ಮೂವರು ಈಗ ತಾನೆ ಬಂದರು. ಒಬ್ಬೊಬ್ಬರದ್ದು ಪರಿಚಯ ಮಾಡ್ತೇನೆ. ಸಾಜಿದುಲ್ಲಾ ಅಂತ ಯಾರಿಗೆ ಪರಿಚಯ ಉಂಟು? ಇವರು ಸಾಜಿದುಲ್ಲಾ, ಇವರು
ಫುಟ್ಬಾಲ್ ತರಬೇತಿ ಮಾಡ್ತಾ ಇದ್ದಾರೆ ಭಾರತ ಸ್ಕೂಲಲ್ಲಿ. ಒಂದು 5 ಗಂಟೆ 6 ಗಂಟೆಗೆ ಎದ್ದು 8-9 ಗಂಟೆಯವರೆಗೆ ಫುಟ್ಬಾಲ್. ಇವರ ಜೀವನವೇ 26 ವರ್ಷಗಳಿಂದ ಫುಟ್ಬಾಲ್ ಕ್ರೀಡೆಗೆ ಮೀಸಲಾಗಿಟ್ಟಿದ್ದಾರೆ. ಅದಲ್ಲದೆ ಅವರು ಕಬಡ್ಡಿ ಪಂದ್ಯಾಟದ ಒಂದು ಉತ್ಸಾಹಿ, ಕಬಡ್ಡಿ, ಕ್ರಿಕೆಟ್ ಅಂದರೆ ಪಂಚಪ್ರಾಣ ಎಲ್ಲ ಕ್ರೀಡೆಯನ್ನು ಪೋಷಿಸುವಲ್ಲಿ ಇವರಿಗೆ 2024ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಕರ್ನಾಟಕ ರಾಜ್ಯೋತ್ಸವದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಬಂತು. ನಾವು ಅವನ ಹೆಮ್ಮೆಯಿಂದ ನಾನು ಅವರಿಗೆ ಸ್ವಾಗತಿಸ್ತೀನಿ. ಅದೇ ರೀತಿ ನನ್ನ ಮಿತ್ರರು ಮೋಹನ್ ಬಂಗೇರ್ ಅಂತ ಹೇಳಿ, ಇವರು ವೈರ್ಲೆಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ವೈರ್ಲೆಸ್ ಅಂತ ಏನು ಗೊತ್ತಿದೆ, ವೈರ್ಲೆಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಉದ್ಯೋಗದಲ್ಲಿ ಈಗ ನಿವೃತ್ತಿಯಾಗಿದ್ದಾರೆ. SI ಆಗಿ ನಿವೃತ್ತಿಯಾಗಿದ್ದಾರೆ. ಇವರನ್ನು ನಾನು ನನ್ನ ಹಾಗೂ ನಮ್ಮ ಎದುರುಗಳಿಲ್ಲ ವಿಠೋಬ ಭಜನ ಮಂದಿರ ಅದರ ಉಸ್ತುವಾರಿ ಕೋಶಾಧಿಕಾರಿಯಾಗಿ ವಿಠೋಬ ಭಜನ ಮಂದಿರದ ಇಡೀ ಪ್ರತಿಷ್ಠಾನಕ್ಕೆ ಅವರು ಶ್ರಮಪಟ್ಟವರು. ಇದನ್ನು ನೆನೆಸುತ್ತಾ ಅವರಿಗೆ ನಾನು ರಿಚರ್ಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ಅವರನ್ನು ಸ್ವಾಗತಿಸಿದ್ದೇನೆ. ಇನ್ನೊಬ್ಬರು ಪ್ಯಾರಾಗ್ನಸಿ ಸೌದ್ ಅಂತೇಳಿ, ಇವರು ಕಮರ್ಷಿಯಲ್ ಟ್ಯಾಕ್ಸ್ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸ ಮಾಡಿ ಈಗಲೂ ಪ್ರಸ್ತುತ PWD ಕಚೇರಿಯಲ್ಲಿದ್ದಾರೆ. ಇವರು ನನ್ನ ತಮ್ಮ ಅಂತ ಹೇಳಿದ ಇವರನ್ನು ನಾನು ಈ ರಿಚರ್ಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ಅವರನ್ನು ಈ ಸ್ವಾಗತಿಸ್ತೇನೆ. ಈಗ ನಮ್ಮ ಸಾಜಿದ್ ಅವರು ಒಂದು 2 ನಮ್ಮ ಕಾರ್ಯಕ್ರಮ, ಈಗ ಸಮಾರೋಪ ಕಾರ್ಯಕ್ರಮ ಈಗಾಗಲೇ ಆರಂಭಗೊಂಡಿದೆ. ನಮ್ಮ ಗೌರವ ಅತಿಥಿಗಳು ಬರಲಿದ್ದಾರೆ. ಅದರ ಮುಂಚೆ ನಾವು ಈಗ ವೇದಿಕೆಯನ್ನು ರದ್ದು ಮಾಡ್ತೇವೆ. ಮರೆಯದ ಪ್ರೀತಿಯ ಕಂಪು ಸೂಸುತ್ತ ನಗುವ ಕಂದಮ್ಮಗಳೇ, ಹೌದು, ಇಂದು ನಾವು ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದಲ್ಲಿ ನಡೆದ 15 ದಿನಗಳ ಬೇಸಿಗೆ ರಜಾ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿರುವ ಶ್ರೀ ಶಶಿಧರ್ ಕೊಯ್ಯತ್ತಬೈಲ್, ವ್ಯವಸ್ಥಾಪಕ ನಿರ್ದೇಶಕರು ಅಬ್ಬಕ್ಕ ನ್ಯೂಸ್ ಚಾನೆಲ್ ಉಳ್ಳಾಲ, ಫಾದರ್ ಸಿಪ್ರಿಯನ್ ಪಿಂಟೋ, ಪ್ರಧಾನ ಧರ್ಮಗುರುಗಳು ಸಂತ ಸೆಬೆಸ್ಟಿಯನರ ದೇವಾಲಯ ಪೆರ್ಮನೂರು, ಧನಲಕ್ಷ್ಮಿ ಗಟ್ಟಿ, ಮಾಜಿ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಹಾಗೂ ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜಾ ಈ ಬೇಸಿಗೆ ಶಿಬಿರದ ರೂವಾರಿಯಾಗಿದ್ದರು. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಸಮಾರೋಪ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಗಣ್ಯ ವ್ಯಕ್ತಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಲಿದ್ದಾರೆ ನಮ್ಮ ಟ್ಯೂಷನ್ ಸೆಂಟರ್ನ ಪ್ರಿನ್ಸಿಪಲ್ ಆಗಿರುವ ಶ್ರೀ ಕಮಲಾಕ್ಷ ಸರ್ ಅವರು. ಈ ಶಿಕ್ಷಣದಲ್ಲಿ ಅತ್ಯುನ್ನತ ಸ್ಥಾನವನ್ನ ಅಂದ್ರೆ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜಿಸಿದ್ದೇವೆ. ರಿಚರ್ಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಈ ಸಿರಿಲ್ ಡಿಸೋಜಾ ಅವರು ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಒಂದು ಮಾತು ಹೇಳಬೇಕು, ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಸ್ಕೂಲಲ್ಲಿ ಅಂದ್ರೆ ಶಾಲೆಯಲ್ಲಿ ಸ್ಕೋರ್ ಮಾಡೋದು ಅದು ಕೂಡ ಕಡಿಮೆ ಆಗ್ತಾ ಇದೆ. ಪೋಷಕರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಶಿಕ್ಷಕರಿಗೆ ಅದಕ್ಕಿಂತಲೂ ಜಾಸ್ತಿ ಒತ್ತಡ ಇದೆ. ಇದನ್ನೆಲ್ಲ ನಾವು ತಿಳಿದುಕೊಂಡು ಈ ಸಿರಿಲ್ ಸರ್ ಅವರು ಈ ಮಕ್ಕಳಿಗೆ ಈ ರೀತಿಯ ಬೆಳವಣಿಗೆಗಾಗಿ ಏನಾದರೂ ಚಟುವಟಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಶಿಬಿರವನ್ನು ಆಯೋಜಿಸಿದರು. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳು. ಆ ಶಿಬಿರದ ಒಂದು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಅದೇ ರೀತಿ ಇಷ್ಟ ತನಕ ನಮಗೆ ಮಾರ್ಗದರ್ಶಕರು ಹಾಗೂ ನಮ್ಮ ಒಂದು ಆಶೀರ್ವಾದವನ್ನು ನೀಡುತ್ತಿದ್ದಂತಹ ನಮ್ಮ ಗೌರವಾನ್ವಿತ ಫಾದರ್ ಅವರು ಇವತ್ತು ನಮ್ಮ ಪ್ರೀತಿಗೆ ಆಹ್ವಾನಕ್ಕೆ ಹೋಗೊಟ್ಟು ಬಂದಿದ್ದಾರೆ, ನಿಮ್ಮನ್ನು ಗೌರವಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಫಾದರ್, ವೆಲ್ಕಮ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಮೇಡಮ್ ಇದ್ದಾರೆ, ಧನಲಕ್ಷ್ಮಿ ಮೇಡಮ್. ಅವರನ್ನ ನೋಡುವಾಗಲೇ ಗೊತ್ತಾಗುತ್ತೆ, ಅವರ ಮುಖದಲ್ಲಿ ನಗು ಹೇಗಿದೆಯೋ ಅದೇ ರೀತಿ ಸಮಾಜದಲ್ಲಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ.
ಎಲ್ಲ ಕ್ಷೇತ್ರದಲ್ಲೂ ಈಗ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು, ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಂಡವರು. ಮೇಡಮ್, ನಿಮ್ಮ ಆ ನಗು ಎಲ್ಲ ಸದಾ ಇರಲಿ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಬ್ಬಕ್ಕ ಚಂದನ ನಿರ್ದೇಶಕರು ಹಾಗೂ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಮಿತ್ರರಾದಂತಹ ಶಶಿಧರ್ ಬೋಯತಬೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡುತ್ತಾ ಇದ್ದೇನೆ. ಅದೇ ರೀತಿ ಸರ್ ಮೊಹಮ್ಮದ್ ಕ್ವಾವಾ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ರಿಚೆಲ್ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು ಸಿರಿಲ್ ರಾಬರ್ಟ್ ಡಿಸೋಜಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಈ ಶಿಬಿರಕ್ಕೆ ಬಂದಂತ ವಿದ್ಯಾರ್ಥಿಗಳು, ಅದೇ ರೀತಿ ಅವರ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೌರವವನ್ನ ಸ್ವೀಕರಿಸುವಂತಹ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಿಬಿರಕ್ಕೆ ಮುತುವರ್ಜಿ ವಹಿಸಿ ಈ ಶಿಬಿರವನ್ನ ಯಶಸ್ವಿಯತ್ತ ಕೊಂಡೊಯ್ಯೋಕೆ ಕಾರಣರಾದಂತಹ ನಮ್ಮ ಶಿಕ್ಷಕ ವೃಂದದವರು ಮಲ್ಲಿಕಾ ಮೇಡಮ್ ಅವರು ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ನಮ್ಮ ಟ್ಯೂಷನ್ ಸೆಂಟರ್ನ ಭವ್ಯ ಮೇಡಮ್ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸರಿತಾ ಡಿಸೋಜ್ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ. ಎಲ್ಲರಿಗೂ ವಂದನೆಯನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಹೂಗಳನ್ನು ಕೊಟ್ಟು ಬಂದ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನ ಮಾಡಲಿದ್ದಾರೆ. ಊರಿನ ವಿದ್ಯಾರ್ಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದ 10ನೇ ತರಗತಿಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಈಗ ಅಭಿನಂದಿಸುವ ಸಮಯ. ಈಗ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಮಲ್ಲಿಕಾರವರು. ವೇದಿಕೆಯಲ್ಲಿರುವ ಎಲ್ಲ ಧನ್ಯರು ಸಹಕರಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ಧರ್ಮಗುರುಗಳು ಕೂಡ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂಕಿತಾ ತಂದೆ ಶಶಿಧರ್ ಉಳ್ಳಾಲ್ಬೈ, ತಾಯಿ ಆಶಾಲತಾ ಉಳ್ಳಾಲ್ಬೈ. ಅಂಕಿತಾ ವಿಭಾ ಬಿ ಭಟ್ನಗರ. ದೀಕ್ಷಿತ ಪ್ರತೀಕ್ಷಾ ಡಿ ಶೆಟ್ಟಿಗರ್, ಅಯನ್ ರೆಲ್ಮಿಲ್ ಮ್ಯಾಥಿಸ್. ಪ್ರತೀಕ್ಷಾ ಡಿ ಶೆಟ್ಟಿಗರ್, ತಾಯಿ ಕುಶಲಾಕ್ಷಿ, ತಂದೆ ದುರ್ಗಾ ಪ್ರಸಾದ್, ಉಳ್ಳಾಳ ನಿವಾಸಿ. SLCಯಲ್ಲಿ 625 ಅಲ್ಲಿ 699.0% ಅಂಕದೊಂದಿಗೆ ಸ್ಟೇಟಿಗೆ 7th ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಮುಂದೆ PUC ಶಾರದಾ PU ಕಾಲೇಜಲ್ಲಿ ನಡೆಸಲಿದ್ದಾರೆ. ಹಾಬೀಸ್ ಡ್ರಾಯಿಂಗ್, ಸ್ಪೋರ್ಟ್ಸ್, ಸ್ಕೌಟ್ ಅಂಡ್ ಗೈಡ್ಸ್, ಡ್ಯಾನ್ಸ್ ಮತ್ತೆ
ಇನ್ನು ಇತರ ಟ್ಯಾಲೆಂಟ್ನೊಂದಿಗೆ ಈ ಹುಡುಗಿ ನಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಐಎನ್ ರೆನ್ವಿಲ್ ಮ್ಯಾಥ್ಸ್ ದೀಕ್ಷಿತ್ ಸಂತ ಸೆಮಿಸ್ಟರ್ನಲ್ಲಿ ಸ್ಕೂಲಲ್ಲಿ ಕಲಿಯುವ ಈ ಬಾಲಕ. ತಂದೆಯ ಹೆಸರು ಉದಯ್, ತಾಯಿಯ ಹೆಸರು ಸುಷ್ಮಿತಾ. ಚೆಂಬುಗುಡ್ಡೆಯ ತೊಗುಡ್ ನಿವಾಸಿ. SLC ಪರೀಕ್ಷೆಯಲ್ಲಿ 625 ಅಲ್ಲಿ 582 ಅಂಕವನ್ನು ಪಡೆದಿದ್ದು ನೆಕ್ಸ್ಟ್ ಸೈನ್ಸ್ ಸಬ್ಜೆಕ್ಟನ್ನು ಓದಲಿಕ್ಕೆ ಇಷ್ಟಪಡ್ತಾರೆ. ಇವರ ಈ ಪ್ರತಿಭೆ ಮತ್ತು ಇವರ ಈ ಅಂಕಕ್ಕೆ ನಮ್ಮ ಶಾಲೆ ಅಲ್ಲದೆ ನಮ್ಮ ಈ ಊರು ಹೆಮ್ಮೆ ಪಡುವಂತಾಗಿದೆ. ಅಂಕಿತಾ ತಂದೆಯ ಹೆಸರು ಶಶಿಧರ್ ಉಳ್ಳಲ್ಬಾಯ್, ತಾಯಿ ಆಶಾಲತಾ ಉಳ್ಳಲ್ಬಾಯ್. ಅವರ ಎರಡನೇ ಮಗಳು ಉಳ್ಳಲ್ಬೈನಲ್ಲಿ ವಸಿ. ಅಂಕಿತ ಕಲಿತಿರುವ ಶಾಲೆ ಫುಲ್ ಸೆಮಿಸ್ಟರ್ 1ರಿಂದ 2nd PUC ವರೆಗೆ ಸೆಮಿಸ್ಟರ್ನಲ್ಲಿ ಕಲಿತಿರುತ್ತಾರೆ. SLCಯಲ್ಲಿ 85% ತೆಗೆದುಕೊಂಡಿರ್ತಾರೆ ಹಾಗೂ PUCಯಲ್ಲಿ 600 ಅಲ್ಲಿ 570 ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ. ಇದು ನಮ್ಮ ಶಾಲೆಗೆ ಮತ್ತು ಊರಿಗೆ ಹೆಮ್ಮೆಯ ವಿಷಯವಾಗಿದೆ. ವಿಭಾವಿ ಭಟ್ನಗರ ಸೆಂಟ್ ಆನ್ಸ್ PU ಕಾಲೇಜಿನ ವಿದ್ಯಾರ್ಥಿ. ತಾಯಿ ಭಾರತಿ, ತಂದೆ ವೇಣುಗೋಪಾಲ್. ಭಟ್ನಗರ್ ತೊಗೊಂಡು ನಿವಾಸಿಯಾಗಿರುತ್ತಾರೆ. PUC ಎಕ್ಸಾಮ್ ಅಲ್ಲಿ 600ರಲ್ಲಿ 565 94% ಗಳಿಸಿದ್ದು. ಹಾಬಿ ರೀಡಿಂಗ್, ಡ್ಯಾನ್ಸಿಂಗ್, ರಾಜ್ಯ ಪುರಸ್ಕಾರ ಗೈಡ್ ಮತ್ತು ನಮ್ಮ ಊರಿಗೆ ಮತ್ತು ಶಾಲೆಗೆ ಹೆಮ್ಮೆಯ ವಿಷಯವಾಗಿದೆ. ಇವರಿಗೆ ಇಂದು ನಮ್ಮ ರೀಜನಲ್ ಟ್ರಸ್ಟ್ ವತಿಯಿಂದ ಸನ್ಮಾನ ಹಾಗೂ ಆಶೀರ್ವಾದಗಳೊಂದಿಗೆ ಎಲ್ಲರೂ ಸೇರಿ ಈ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ಸದಸ್ಯರು ನಮ್ಮೆಲ್ಲರ ಆತ್ಮೀಯರು ಅವರನ್ನು ನಾವು ಈ ಮಕ್ಕಳ ಶಿಬಿರಕ್ಕೆ ನಾನು ನಮ್ಮ ಒಕ್ಕೂಟಿನ ಪರವಾಗಿ ಸಂಘ ಸದಸ್ಯರ ಚರ್ಚಿನ ಆಡಳಿತ ಮಂಡಳಿಯ ಮತ್ತು ಎಲ್ಲರ ಪರವಾಗಿ ನಾನು ಅವರನ್ನು ನಾನು ಫಾದರ್ ಸಿಬ್ಬಂದಿ ತೋರಿಸಿದ್ದಾರೆ ಅವರ ಪರವಾಗಿ ಕೂಡ ನಾನು ಅವರನ್ನು ಈ ಶಿಬಿರಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಧರ್ಮಗುರುಗಳಾದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರ್ ಅವರು ಎರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೀಚಲ್ ಸರ್ವಿಸ್ ಸೆಂಟರ್ ಬೇಸಿಗೆ ರಜಾ ಶಿಬಿರ. ಈ ಶಿಬಿರದಲ್ಲಿ ಮಕ್ಕಳೇ ನೀವು ಕಳೆದ ಒಂದು 15 ದಿವಸಗಳಿಂದ ಬರ್ತಾ ಇದ್ದೀರಿ. ರಜೆಯಲ್ಲಿ ಶಿಬಿರಗಳು ಬಹಳ ನಿಮಗೆ ಅಗತ್ಯ ಇದ್ದವು. ಯಾಕೆಂದರೆ ಹಾಕಿದ್ದಾರೆ ನೋಡಿ, ಎಲ್ಲ ಬರೀತಾರೆ. ನಿಮ್ಮ ಪ್ರತಿಭೆಗಳನ್ನು, ಟ್ಯಾಲೆಂಟ್ಸ್ಗಳನ್ನು ಈ ರಜೆಯಲ್ಲಿ ಸ್ವಲ್ಪ ಉಜ್ವಲ ಬೆಳಗಿಸಲು ಒಂದು
ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ದೊಡ್ಡ ಚಪ್ಪಾಳೆ ಕೊಡಿ. ಈಗ 4 ಮಕ್ಕಳನ್ನು ಇಲ್ಲಿ ಸನ್ಮಾನಿಸಲಾಯಿತು. ಅವರಲ್ಲಿ ತುಂಬಾ ಪ್ರತಿಭೆಗಳು ಇವೆ. ಅದಕ್ಕೋಸ್ಕರ ಎಲ್ಲರ ಎದುರುಗಡೆ ಅದು ನಿಮಗೆ ಒಂದು ಪ್ರೇರಣೆ ಆಗಲಿ, ಮಾದರಿ ಆಗಲಿ ಅಂತ. ಆದ್ದರಿಂದ ಆ ಮಕ್ಕಳಿಗೆ ಅವರ ಹೆತ್ತವರಿಗೆ ದೊಡ್ಡ ಚಪ್ಪಾಳೆ ಕೊಡಿ. ನೀವು ಕಲಿತು ಆ ಮಕ್ಕಳಂತೆ ಆಗಬೇಕು. ಇಲ್ಲಿ ಗಿಡಗಳನ್ನು ಕೊಡುವಾಗ ಒಬ್ಬರು ಅತಿಥಿಗಳು ಹೇಳಿದ್ರು, ನೀವು ಈ ಸುಂದರ ಗಿಡಗಳಾಗಿ ನೀವು ಬೆಳಕಬೇಕು, ಒಳ್ಳೆ ಪ್ರಜ್ವಲವಾಗಿ ನೀವು ಹೂಗಳನ್ನು ಕೊಡಬೇಕು. ಜೀವನ ಅಂತ ಜೀವನ ಆಗಲಿ ಅಂತ ಭಗವಂತರು ಬೇಡುತ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡ ಈ ಸಂದರ್ಭದಲ್ಲಿ ಶ್ರೀ ಸರ್ ಅವರಿಗೆ ಮತ್ತೆ ಎಲ್ಲರಿಗೂ ನಾನು ಅಭಿನಂದಿಸ್ತಾ 12 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಒಂದು ಬೇಸಿಗೆ ರಜಾ ಶಿಬಿರವನ್ನು ಇಲ್ಲಿ ನಡೆಸಿ ಬಹುಶಃ 10 ತಾರೀಕಿನಿಂದ 25 ತಾರೀಕಿನವರೆಗೆ 4 ವರ್ಷ ಮತ್ತು ಮೇಲಿನ ಮಕ್ಕಳಿಗೆ ಇಲ್ಲಿ ಕರೆಸಿ ಈ ಶಿಬಿರವನ್ನು ಏರ್ಪಾಡು ಮಾಡಿ ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಏನೆಲ್ಲ ಕಲಿಬೇಕೋ ಅದು ಈ ವಯಸ್ಸಿನಲ್ಲೇ ಕಲಿಬೇಕು. ಈಗ ನನಗೆ ಬಂದು ಇಲ್ಲಿ ಕೂತ್ಕೊಂಡು ರಂಗೋಲಿ ಹೇಗೆ ಬಿಡಿಸೋದು ಅಥವಾ ರೈಟಿಂಗ್ ಹೇಗೆ ಮಾಡೋದು, ಡ್ರಾಯಿಂಗ್ ಮಾಡೋದು, ಸ್ಟೋರೀಸ್ ಹೇಳೋದು ನನಗೆ ಕೇಳಿದರೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕಲಿಬೇಕೋ ಆ ನಿರ್ದಿಷ್ಟ ವಯಸ್ಸಿನಲ್ಲಿಯೇ ಇಂತಹ ವಿಚಾರಗಳ ಬಗ್ಗೆ ನೀವು ಗಮನ ಕೊಟ್ಟು ಕಲಿತರೆ ಇದು ನೀವು ಇನ್ನೂ ಎಷ್ಟು ವರ್ಷ ಬದುಕ್ತೀರಿ ಗೊತ್ತುಂಟ? 100 ವರ್ಷ ಬದುಕ್ತೀರಿ. 100 ವರ್ಷಗಳ ಕಾಲ. ಈಗ ನಿಮಗೆ ಆಗಿದ್ದು 4, ಇನ್ನು 96 ವರ್ಷಗಳ ಕಾಲ ಇವತ್ತು ನೀವು ಏನು ಕಲ್ತಿದ್ದೀರೋ ಅದು ನಿಮ್ಮ ಜೀವನ ಉದ್ದಕ್ಕೂ ಪ್ರಯೋಜನ ಆಗ್ತಾ ಹೋಗ್ತದೆ. ಹಾಗಾಗಿ ಕಲಿಕೆ ಅಂತ ಹೇಳೋದು ಅದು ಜೀವನದಲ್ಲೇ ಸರಿಯಾದ ಸಂದರ್ಭದಲ್ಲಿಯೇ ಕಲಿಕೆಗಳು ಕಲಿಯಬೇಕು ಹೊರತು ಸಮಯ ಕಳೆದ ಮೇಲೆ ಕಲಿಯಲಿಕ್ಕೆ ಬರುತ್ತೆ. ಈಗ ನನಗೂ ಮತ್ತು ಸುಬ್ರನಿಗೂ ಕುತ್ಕೊಂಡು ಕಲೀಲಿ ಅಂದರೆ ಆಗೋದಿಲ್ಲ. ನೀವು ಅದನ್ನು ಸರಿಯಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತು ನೀವು ಡ್ರಾಯಿಂಗ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ನಿಮ್ಮ 95 ವರ್ಷ 100 ವರ್ಷವರೆಗೂ ನೀವು ಅದೇ ಹ್ಯಾಂಡ್ ರೈಟಿಂಗ್ ಅನ್ನು ಚೆನ್ನಾಗಿ ಬರೆಯಬೇಕು. ಯಾಕೆಂದರೆ ಒಮ್ಮೆ ಕಲಿತದ್ದು ಅದು ಮರೆತು ಹೋಗುವುದಿಲ್ಲ. ಕಲಿಕೆ ಅಂತ ಹೇಳೋದು ನಿಮ್ಮ ಜೀವನದ ಆಸ್ತಿ. ನೀವು ಮತ್ತೆ ಸಂಗ್ರಹ ಮಾಡುವಂಥ ದುಡ್ಡೆಲ್ಲ ಮಾಡ್ಕೊಳ್ಳಲ್ಲ. ಈಗ ನಾವೆಲ್ಲ ದುಡ್ಡು ಸಂಗ್ರಹ ಮಾಡ್ತೇವೆ, ಡೆಪಾಸಿಟ್ ಇಡ್ತೇವೆ, ನಮ್ಮ ಹೆಂಡತಿ, ಮಕ್ಕಳು, ಕುಟುಂಬ, ನಮ್ಮ ಫ್ರೆಂಡ್ಸು, ನಮ್ಮ ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ಅಂತ. ಅದೆಲ್ಲ ನೀವು ಮತ್ತೆ ಮಾಡುವಂಥದ್ದು. ಈ ಏಜಿನಲ್ಲಿ ನೀವು ಸಂಪಾದನೆ ಮಾಡೋದು ಏನು ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಿ. ಯಾವಾಗ ಜ್ಞಾನ ಸಂಪಾದನೆ ಆಯಿತು ಅದು ನಿಮ್ಮ ಜೀವನದ ಉದ್ದಕ್ಕೂ ನಿಮಗೆ ಪ್ರಯೋಜನ ಸಿಗುತ್ತೆ. ಹಾಗಾಗಿ ಸಮ್ಮರ್ ಕ್ಯಾಂಪ್ ಮಾಡುವ ಉದ್ದೇಶ ಶಾಲೆಯಲ್ಲಿ ಏನು ಕಲಿಸ್ತಾರೆ ಅದು ಒಂದು ಕಡೆ. ನಿಮ್ಮ ಉಳಿದ ಅವಧಿಯಲ್ಲಿ, ರಜಾ ಅವಧಿಯಲ್ಲಿ ಇಂಥ ಒಂದು ಶಿಬಿರಗಳು ಮಾಡುವುದರಿಂದ ಇದರಲ್ಲಿ ಸಿಗುವಂತಹ ಜ್ಞಾನ ಬಹುಶಃ ನಿಮಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಷ್ಟೇ ಮಕ್ಕಳು ಒಂದು 40-50 ಮಕ್ಕಳನ್ನು ಕೂತ್ಕೊಳಿಸಿ ನಿಮಗೆ ಟೀಚರ್ಸ್ಗಳನ್ನು ಕರೆಸಿ ಯಾರು ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ, ಯಾರು ಒಳ್ಳೆ ಸ್ಟೋರಿ ಹೇಳ್ತಾರೆ, ಯಾರಿಗೂ ಒಬ್ಬ ಬೇಸಿಕ್ ಇಂಗ್ಲೀಷ್ ಕಲಿಸ್ತಾರೆ ಅಥವಾ ಬೇಸಿಕ್ ಕ್ಲಾಸಸ್ಗಳು ಹಿಂದಿ ಕಲಿಸ್ತಾರೆ. ಇದೆಲ್ಲ ನಮಗೆ ತುಂಬ ಜನರಿಗೆ ಹಿಂದಿ ಮಾತಾಡಲಿಕ್ಕೆ ನಾವು ಡೆಲ್ಲಿಗೆ ಹೋದರೆ ನಮ್ಗೆ ಕಷ್ಟ ಆಗುತ್ತೆ. ಹೇಗೆ ಕಷ್ಟ ಆಗ್ತದೆ ಕೇಳಿದ್ರೆ ನಮ್ಗೆ ಹಿಂದಿ ಬೇಸಿಕ್ ಇರೋದಿಲ್ಲ. ಇಲ್ಲಿ 6ನೇ ತರಗತಿಗೆ ಹೋದ ಮೇಲೆ ನಮ್ಗೆ ಹಿಂದಿ ಕಲಿಸೋದು. ಮೊದಲು ನಿಮಗೂ ಆಗಿಲ್ಲ, 5-6 ತರಗತಿ ಹಿಂದಿ ಬೇಸಿಕ್ ಇರಲಿಲ್ಲ. ಇಂಗ್ಲೀಷ್ ಕಲಿಸಿದ್ದು ನಮಗೆ 5ನೇ ತರಗತಿ 4ನೇ ತರಗತಿ ಹೋದ ಮೇಲೆ. ಈಗ ಅದೆಲ್ಲ ಮಾರ್ಪಾಡು ಮಾಡಿ ನಿಮ್ಮಂಥ ಮಕ್ಕಳನ್ನು ಇಲ್ಲಿಯೇ ಕಲಿಸಿ ಈಗಲೇ ನಿಮಗೆ ಹಿಂದಿ ಹೇಗೆ ಮಾತಾಡಬೇಕು, ಯಾವ ರೀತಿ ನೀವು ಪ್ರಾವೀಣ್ಯತೆಯನ್ನು ಗಳಿಸಬೇಕು, ಇದು ನಿಮಗೆ ಈಗಲೇ ಕಲಿಸಿಕೊಟ್ಟಿದ್ದಾರೆ. ಅದು ಕಲಿತಾಗ ಮಾತ್ರ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಜಗತ್ತು ಅಂದರೆ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ನೀವು ಎಷ್ಟು ಕಲಿತರೂ ನಾನು ಬಹಳ ಬುದ್ಧಿವಂತ ಅಂತ ಹೇಳುವ ಮಟ್ಟದಲ್ಲಿ ಇಲ್ಲ. ಕಲಿತಾ ಇರ್ಬೇಕು. ಕಲಿಕೆ ಅಂತ ಹೇಳುದು ನಿರಂತರ ಪ್ರಕ್ರಿಯೆ. ನಮ್ಮ ಮನೆಯಲ್ಲಿ ನಾನು ನೋಡ್ತಾ ಇದ್ದೆ, ನನ್ನ ಮಗಳು CBSEಯಲ್ಲಿ 98% ತಗೊಂಡು. ತಾಯಿಗೆ ಬಹಳ ಖುಷಿ ಆಗ್ಬೇಕು. ಇನ್ಸ್ಟೆಂಟ್ ತಾಯಿ ಕೇಳ್ತಾರೆ ಆ 2 ಮಾರ್ಕಿಂಗ್ ಎನದರ್ 2%. 98 ತೆಗೆದು ನಾವು ತೃಪ್ತಿ. 100ಕ್ಕೆ 100 ಸಿಕ್ಕಿದ್ರೇನೆ ತೃಪ್ತಿ. ಇವತ್ತು ನನ್ನ ಹತ್ರ ಬಹಳ ಜನ ಅಡ್ಮಿಷನ್ಸ್ಗೆ ಬರ್ತಾರೆ, ಸೈನ್ಸ್ ತೆಗೆದುಕೊಡಿ, ಅಲ್ಲಿ ಕೊಡಿ, ಇಲ್ಲಿ ಮಾರ್ಕ್ ಎಷ್ಟು ಕೇಳಿದ್ರೆ ನನಗೆ ತಲೆ ತಿರುಗುತ್ತೆ. 97, 97, 96, 95
ಅಂದರೆ ಇವತ್ತು ಮಕ್ಕಳು ಬುದ್ಧಿವಂತಿಕೆಯನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ, ಜ್ಞಾನ ಶಕ್ತಿಯನ್ನು ವೃದ್ಧಿ ಮಾಡಿದ್ದಾರೆ. ಅಂದರೆ ಇದು ಸರಿಯಾದ ಸಂದರ್ಭ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು 85% ಸಿಕ್ಕಿದೆ ಅಂದರೆ ನಿಮಗೆ ಸೀಟ್ ಇಲ್ಲ ಮರ 90% ಮೂವ್ ಮಾಡ್ತಾರೆ. ಕಾಲ ಅಲ್ಲಿವರೆಗೂ. ಹಾಗಾಗಿ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಈ ಶಿಬಿರ ನಿಮ್ಮ ನೆನೆಪುಳಿಯುವಂಥ ಶಿಬಿರ ಆಗಲಿ ಅಂತ ನಾನು ಆಸೆ ಪಡ್ತೇನೆ. ಈ ಶಿಬಿರದಲ್ಲಿ ನೀವು ಕಲಿತದ್ದು ಕೊನೆಯ ತನಕ ಅದು ಉಳಿತದೆ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮನುಷ್ಯ ಕೊಟ್ಟದ್ದು ಮನೆಯ ತನಕ, ದೇವರು ಕೊಟ್ಟದ್ದು ಕೊನೆಯ ತನಕ. ಬುದ್ಧಿಶಕ್ತಿ ಎಲ್ಲ ಕೊಡೋದು ದೇವರು. ನೀವು ದೇವರ ಮಕ್ಕಳ, ನಿಮ್ಮಲ್ಲಿ ಎಂಥವು ಏನೂ ಗೊತ್ತಿಲ್ಲ, ಕಲಿಯುವುದೊಂದೇ ಗೊತ್ತಿಲ್ಲ. ನಾನು ಏನು ಹೇಳಿಕೊಡ್ತೇನೋ ಅದು ನೀವು ಕಲಿಯುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೊಂದು ಒಳ್ಳೆಯ ಅವಕಾಶ ಅಂತ ಭಾವಿಸಿ ಬ್ಯಾಂಕಿನವರು ಬರೇ ಫೋನ್ ಮಾಡ್ತಾ ಇದ್ರು, ಬನ್ನಿ ಸಿರಿಯಲ್ ಅವರು. ನಾನು 4-5 ಕಾರ್ಯಕ್ರಮದ ಒತ್ತಡ ಇದ್ದರೂ ಸಿರಿಯಲ್ ಅವರ ಒತ್ತಡಕ್ಕೆ ಮಣಿದು ಅವರು ಒಂದು ಕ್ಯಾಂಪ್ ಮಾಡ್ತಾರೆ, ಅದಕ್ಕೆ ಬರಬೇಕು ಅಂತೇಳಿ ನನ್ನ ಸಮಯವನ್ನು ಕೊಟ್ಟು ನಾನು ಬಂದಿದ್ದೇನೆ. ಬಂದ ಮೇಲೆ ಖುಷಿಯಾಗಿದೆ ನೋಡಿ ಈ ಕಾರ್ಯಕ್ರಮ, ಇನ್ನೂ ಇಂಥ ಕಾರ್ಯಕ್ರಮ ನಡೆಯಲಿ ಅಂತ ನಾನು ಶುಭವನ್ನು ಹಾರೈಕೆ ಮಾಡಿ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ ಮತ್ತು ಸಂಘಟಕರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರಿ ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಮಾತನ್ನು ಹೇಳಿ ಶುಭ ಕೋರ್ತೇನೆ. ಮತ್ತು ಮಕ್ಕಳಿಗೆ ಎಲ್ಲರಿಗೂ ಇನ್ನೂ ಎಷ್ಟು ದಿವಸ ರಜೆ ಇದೆ? ಯಾವ ಸ್ಟಾರ್ಟು? ಇದೇ ತಿಂಗಳಿದೆಯಾ? ಹೌದು. ಈ ಸ್ವಲ್ಪ ಬೇಗ ಮಾಡಿದ್ದಾರೆ, ಮಳೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಮಳೆಗಾಲದಲ್ಲಿ ಕೂಡ ಮುಂಜಾಗ್ರತಾ ಕ್ರಮ ಎಲ್ಲ ವಹಿಸಿಕೊಳ್ಳಿ ಅಂತ ಮಕ್ಕಳಿಗೆ ಹೇಳಿ, ಯಾವುದೇ ಮಳೆಯಲ್ಲೆಲ್ಲ ನೆನೆಯುವುದು, ಮಳೆಯಲ್ಲಿ ಆಡಬೇಕು, ಆದರೆ ಏನು ಶ್ರದ್ಧೆ ಇಟ್ಕೊಂಡು. ಇವತ್ತು ಗಾಳಿ ಇದೆ ಅಂತ ನಾನೊಂದು 7-8 ಮನೆಗಳನ್ನು ನೋಡ್ಲಿಕ್ಕೆ ಹೋಗಿ ಬಂದೆ. ಮನೆಗಳಲ್ಲೆಲ್ಲ ಬಿದ್ದುಬಿಟ್ಟಿದೆ, ನೋಡುವಾಗ ಬೇಜಾರಾಗುತ್ತೆ. ಮನೆಗಳು ಬೀಳ್ತವೆ, ಎಲೆಕ್ಟ್ರಿಕ್ ಕಂಬಗಳು ಬೀಳ್ತವೆ. ಜಾಗರೂಕತೆಯಿಂದ ನಿಮ್ಮ ಜೀವನದಲ್ಲಿ ನೀವು ಇರಬೇಕು ಅಂತ ಮಾತನ್ನು ಹೇಳಿ ಶುಭ ಕೋರ್ತೇನೆ. ಸಿರಿಲ್ ಅವರಿಗೆ ಮತ್ತು ಅವರ ಎಲ್ಲ ಮಿತ್ರರಿಗೆ ಧನ್ಯವಾದ. ಈಗ ಅಯನ್ ರೈಲ್ವೆ ಮ್ಯಾಟ್ರಿಸ್, ಇಯರ್ ರೈಲ್ವೆ ಮ್ಯಾಟ್ರಿಸ್ ಈ ಬಾಲಕರಿಗೆ ರೀಚಲ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟಿಂದ ಸನ್ಮಾನ ಮತ್ತು ಆಶೀರ್ವಾದ. ಇವರ ಒಂದು ಕಿರು ಪರಿಚಯವನ್ನು ನಾನು ನೀಡಲಿದ್ದೇನೆ. ಇವನು 617 ಅಂಕ ಪಡೆದಿದ್ದು ಸೆಂಟ್ ಜೋಸೆಫ್ ಬರ್ಪೆ ಈ ಸ್ಕೂಲ್ನ ವಿದ್ಯಾರ್ಥಿಯಾಗಿರ್ತಾನೆ. 100 ಮೀಟರ್, 200 ಮೀಟರ್, 400 ಮೀಟರ್ ಓಟದಲ್ಲಿ ಸ್ಕೂಲ್ ಚಾಂಪಿಯನ್, ಹುಬ್ಬಳ್ಳಿ ಮಟ್ಟದಲ್ಲಿ ಚಾಂಪಿಯನ್, ತಾಲೂಕು ಚಾಂಪಿಯನ್, ಜಿಲ್ಲಾ ಮಟ್ಟದಲ್ಲಿ 200 ಮೀಟರ್ ಓಟದಲ್ಲಿ 3ನೇ ಸ್ಥಾನ, NITKಯಲ್ಲಿ ವಿಜ್ಞಾನ ಕ್ವಿಜ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನ, ಪಿಲುಕುಲದಲ್ಲಿ ವಿಜ್ಞಾನ ಕ್ವಿಜ್ನಲ್ಲಿ ಸ್ಪರ್ಧೆಯಲ್ಲಿ 2ನೇ ಸ್ಥಾನ, ಭಾಷಣ ಸ್ಪರ್ಧೆಯಲ್ಲಿ ಹಲವಾರು ಬಹುಮಾನ, ಹಾಡುಗಾರಿಕೆ ಬಹುಮಾನ, ಶಾಲೆಯಲ್ಲಿ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್, ಕೀಬೋರ್ಡ್ ನಡೆಸುತ್ತಾನೆ, ಗೀಟರ್ ನುಡಿಸುತ್ತಾನೆ, ಟೋಟಲಿ ಟ್ಯಾಲೆಂಟ್ ಬಾಯ್ ಎಂದು ಪ್ರಸಿದ್ಧನಾಗಿದ್ದಾನೆ. ನಮ್ಮ ಈ ದೊಡ್ಡ ಪ್ರತಿಭೆಯ ಬಾಲಕನಿಗೆ ಇಂದು ಈ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ತುಮಕೂರು ಈ ವತಿಯಿಂದ ಸನ್ಮಾನ ಹಾಗೂ ಆಶೀರ್ವಾದಗಳು. ಪ್ರೋತ್ಸಾಹಿಸಿದ ತಂದೆ ತಾಯಿಗೂ ನಿರ್ಗಮಿಸುತ್ತಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಅವರಿಗೆ ಧನ್ಯವಾದಗಳು. ನಮ್ಮ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಸಹಯೋಗದಲ್ಲಿ
ಸಂಸ್ಥಾನದಲ್ಲಿ ನಡೆದ 15 ದಿನಗಳ ಬೇಸಿಗೆ ರಜಾ ಶಿಬಿರಕ್ಕೆ ಬಂದು ಇದರ ಸದುಪಯೋಗ ಪಡೆದ ನಮ್ಮ ಮುದ್ದು ಮಕ್ಕಳಿಗೆ ನಮ್ಮ ಪ್ರೀತಿಯ ಧನಲಕ್ಷ್ಮಿ ಮೇಡಮ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ಎಲ್ಲರಿಗೂ ಕೂಡ ಶುಭೋದಯ. ರೀಚಲ್ ಪ್ರೆಸೆಂಟ್ಸ್ ಬೇಸಿಗೆ ರಜಾ ಶಿಬಿರದ ಈ ಒಂದು ವಿಶೇಷವಾದ ಸಮಾರೋಪ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲರನ್ನು ವಂದಿಸುತ್ತಾ, ವಿಶೇಷವಾಗಿ ಕಾರ್ಯಕ್ರಮದ ರೂವಾರಿಗಳು ಸದಾ ಸಾಮಾಜಿಕ ಕಳಕಳಿಯೊಂದಿಗೆ ಮಕ್ಕಳ ಜೊತೆ ಮಕ್ಕಳಾಗಿ ಸಮಾಜದ ಜೊತೆ ಸಾಮಾಜಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡಿರುವಂಥ ಶಿವಾಜಿ ಫ್ರೆಂಡ್ಸ್ ಕ್ಲಬ್ಬಿನ ಒಬ್ಬ ಟ್ರಸ್ಟಿ ಕೂಡ ಹೌದು. ಆರಂಭದ ದಿನಗಳಲ್ಲಿ ನನಗಂತೂ ಬಾಲ್ಯದ ಗುರುಗಳೇ ಅಂತ ಹೇಳ್ಬೋದು. ಯಾಕಂದ್ರೆ ಬಾಲ್ಯದಲ್ಲಿ ನಾನು ಅವರ ಪರಿಸರದಲ್ಲಿರೋದ್ರಿಂದ ಆ ಒಂದು ಪ್ರೀತಿಯ ನಮ್ಮ ದೊಡ್ಡಣ್ಣ ಅಂತ ನಾನು ಯಾವಾಗಲೂ ಹೇಳುವಂಥ ಅಂತ ಸಿರಿಲಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಡೆ ಅಬ್ಬಕ್ಕ ಟಿವಿ, ಇವೆಲ್ಲ ಮಕ್ಕಳಿಗೆ ನೋಡಿರ್ಬೋದು, ಮನೆಯಲ್ಲಿ ಬೇರೆ ಬೇರೆ ಚಾನಲ್ ಒತ್ತುವಾಗ ಅಬ್ಬಕ್ಕದಲ್ಲಿ ಸ್ಥಳೀಯ ಅಥವಾ ನಮ್ಮ ಗಡಿನಾಡಲ್ಲಿ ಏನೆಲ್ಲ ವಿಚಾರಗಳಿರ್ತದೆ. ಯಾರು ಅಬ್ಬಕ್ಕ ಮಕ್ಕಳೇ? ವೀರರಾಣಿ ಅಬ್ಬಕ್ಕ. ಇತಿಹಾಸದ ಪುಟಗಳಲ್ಲಿ ಅವಳು ಗತಿಯಾದರೂ ಕೂಡ ಇವತ್ತು ಅಬ್ಬಕ್ಕ ಟಿವಿಯ ಮೂಲಕ ಇಡೀ ಅವಳ ಕೀರ್ತಿಯ ಜೊತೆಗೆ ನಮಗೆ ಸುದ್ದಿಗಳನ್ನು ಕೊಡುತ್ತಾ ಮಾರ್ಗದರ್ಶಕರಾಗಿ ಏನೇ ಒಂದು ಚಿಕ್ಕ ಪುಟ್ಟ ವಿಚಾರಗಳಿದ್ರು ಕೂಡ ಅದಕ್ಕೆ ಬಹಳಷ್ಟು ಅದ್ಭುತವಾದಂತಹ ಒಂದು ಪ್ರತಿಭೆಯ ಜೊತೆಗೆ ತಮ್ಮ ಚಾನಲ್ ಮೂಲಕ ನಮಗೂ ಬಹಳಷ್ಟು ಪ್ರತಿಭೆಗೆ ನನ್ನ ಪ್ರತಿಭೆಯ ಸಾಕಾರಕ್ಕೆ ನನ್ನ ಒಳ್ಳಿ ಬಲ್ಪಿನ ಸುಮಾರು ಒಂದು 6,000 ವ್ಯೂಸಿಗೆ ನಿನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಹೇಳಿದ್ರು, ಹೆಂಗಲ ಹಬ್ಬ ಕಳಿಸುತ್ತಾ ಅಂತ ಹೇಳಿ. ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಏನೇನೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಹೇಳ್ಬೇಕಾಗಿಲ್ಲ. ಅದೇ ರೀತಿ ದೇಶ ವಿದೇಶಗಳಲ್ಲಿ ಅದೇ ರೀತಿ ಕಮಲಾಕ್ಷಣ್ಣನವರು ಭಾಳ ಹೇಳಿದ್ರು, ಮಂದಹಾಸದ ನಗುವೆ ಭೂಷಣ ಅಂತ ಹೇಳಿ ಹಿರಿಯರು ಕಲಿಸಿಕೊಟ್ಟಿದ್ದಾರೆ. ಅದನ್ನು ನಂಬಿರುವವಳು ನಾನು. ಎಷ್ಟೇ ಕಷ್ಟ ಬರಲಿ ನಗ್ತಾ ಇರೋಣ ಅಂತ, ಇರುವಷ್ಟು ದಿನ ಚೆನ್ನಾಗಿ ಬಾಳೋಣ ಅಂತ ಫಿಲಾಸಫಿಯಲ್ಲಿ ಬದುಕುವಂಥವ್ರು. ಅದೇ ರೀತಿ ಮಹಮ್ಮದ್ ಅವರು ಹೊರಡ್ತಾ ಇದ್ರು, ಅದು ಕೂಡ ನಿಲ್ಲಿಸಿದ್ರು. ಮಕ್ಕಳೇ ನೋಡ್ತಾ ಇದ್ದೀವಿ, ನನ್ನ ಪುಟ್ಟ ಪುಟ್ಟ ಮಕ್ಕಳು ಸಮಾರೋಪದಲ್ಲಿ ಹೆಂಚಿನ ಒಂದು ಏಪಲ ಟೀಚರ್ಸ್ ನಕ್ಲು ಗೊಬ್ಬ ಇನಿ ಕುಲ್ಲಾದಾರೆ ಅಂತೇಳಿ ಅದರ ಹಿಂದುಗಡೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮ ಪೋಷಕರ ಜೊತೆ ಬಂದು ಇವತ್ತು ಈ ಟ್ರಸ್ಟ್ ಕೊಡುವಂತಹ ಒಂದು ಗೌರವವನ್ನು ಸ್ವೀಕರಿಸಿದ್ರಿ. ನಾವು ಹೇಳ್ತಾ ಇದ್ದೇವೆ ಗುರುಗಳಾಗಿ ಹೇಳಿದಾಗೆ, ನನ್ನ ಹೇಮಂತ್ ಅಣ್ಣ ಇದ್ದಾರೆ, ಬ್ಲ್ಯಾಕ್ ಕ್ಲೀನ್ ಅಣ್ಣ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ನಮ್ಮಿಂದ ಏನು ಸಾಧ್ಯ ಅಂತ ಥಿಂಕ್ ಮಾಡುವಾಗ ಮಕ್ಕಳೇ ಬಹಳ ಸುಂದರವಾದಂಥ ಒಂದು ಅರಳಿರುವ ಹೂವನ್ನೇ ಕೊಟ್ಟಿದ್ದಾರೆ. ಖಾಲಿ ಗಿಡ ಕೊಡಲಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೆ ಹೋಗುವಾಗ ನೋಡಿ, ಇದು ಕಲ್ಪನೆ. ನಿಮ್ಮ ಫ್ಯೂಚರ್ ಕೂಡ ಹೂವಿನಾಗೆ ಅರಳಬೇಕು, ನಗ್ತಾ ಇರಬೇಕು. ಕೇವಲ ಅದರಲ್ಲಿ ಹೂವುಗಳು ಮಾತ್ರ ಇಲ್ಲ, ನಾವು ಸ್ವಲ್ಪ ಸಸ್ಯ ಪ್ರೇಮಿಗಳು. ಪಕ್ಕದಲ್ಲಿ ನೋಡಿ ಮೊಗ್ಗುಗಳಾಗಿದೆ. ಇದು ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಲಿಕ್ಕೆ ಇಲ್ಲಿಂದ ನಿಮಗೆ ಹಿಂಟು ಕೊಡುವಂಥದ್ದು. ನೀವು ಮೊಗ್ಗುಗಳು ನಿಮ್ಮ ಸಂಸಾರಕ್ಕೆ, ನಿಮ್ಮ ತಂದೆ ತಾಯಿಗಳಿಗೆ, ಇಲ್ಲೆಲ್ಲ ಮಕ್ಕಳಿದ್ದೀರಿ, ಪುಟ್ಟ ಪುಟ್ಟ ಮಕ್ಕಳು. ಮುಂದಿನ ದಿನಗಳಲ್ಲಿ ತಾವು ಕೂಡ ಇಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಡ್ಬೇಕಂತೇಳಿ ಪ್ರೇರಣೆಯಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶ್ರಮಿಸಿದ ಎಲ್ಲ ಗುರುಗಳಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ದೊಡ್ಡ ನಮಸ್ಕಾರಗಳು. ಅದರ ಜೊತೆಯಲ್ಲಿ ನನಗೆ ಬಹಳ ಒಂದು ಹೆಮ್ಮೆ ಅನಿಸಿದೆ. ನಾನು ಶಶಣ್ಣನ ಹತ್ರ ಹೇಳಿದೆ, 2002-2003 ಒಂದು ಮದುವೆಯಿಂದ ನಾವೆಲ್ಲರೂ ಕೂಡ ಸಾಮೂಹಿಕದಲ್ಲಿ ನನ್ನ ಉದಯಣ್ಣ ಇದ್ದಾರೆ. ಇವತ್ತು ಉದಯಣ್ಣನ ಮಗ ಕೂಡ ಇಂಥ ಒಂದು ಅದ್ಭುತ ಪ್ರತಿಭೆ, ಮಕ್ಕಳಲ್ಲಿ ಪ್ರತಿಭೆ ಇದ್ದಾಗ ಅದನ್ನ ಆ ತಂದೆಯ ಜೊತೆಗೆ ಇವತ್ತು ಆ ಮಗುವನ್ನು ಕೂಡ ಗೌರವಿಸುವಂತ ಒಂದು ಅದ್ಭುತ ಅವಕಾಶ ಸಿಕ್ಕಿದ್ದಕ್ಕೆ ಕೂಡ ನಾನು ರೀಚಲ್ ಟ್ರಸ್ಟ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತುಂಬಾ ಹೊತ್ತಾಯ್ತಲ್ವಾ ಕೂತು, ಒಂದು ಹಾಡು ಹೇಳೋಣವಾ, ಡಾನ್ಸ್ ಮಾಡೋಣವಾ? ಶಶಿಯಣ್ಣ ಹೇಳಿದ್ರು ಮಕ್ಕಳ ಜೊತೆ ಮಕ್ಕಳಾಗಿ ಅಜ್ಜಿಯಾಗಿ ಎಲ್ಲ ಇರ್ಬೇಕು ಅಂತ. ಒಮ್ಮೆಲ್ಲ ಎದ್ದು ನಿಲ್ತೀರಾ? ಎಷ್ಟು ಬಿಸಿ ಮಾಡೋದು ಚೇರ್. ಒಮ್ಮೆಲ್ಲ ಎದ್ದು ನಿಲ್ಲಿ, ಚೇರ್ ಎಲ್ಲ ಇದೆ ಹಾಗೆ ಕೂತಲ್ಲಿ. ಸರಿ, ಕೈ ಕಾಲೆಲ್ಲ ಬಡೀರಿ. ಇದು ಸಮ್ಮರ್ ಕ್ಯಾಂಪ್, ನಾಟ್ ಸಿಟ್ಟಿಂಗ್ ರಿಫ್ರೆಶಿಂಗ್. ಏ ಪುಟ್ಟಕ್ಕ, ಎದುರೇ ಹಾಡಂದ್ರೆ ಇಷ್ಟನಾ? ಡಾನ್ಸ್ ಅಂದ್ರೆ ಇಷ್ಟನಾ? ಗಾಡಿ ಇದೆಯಾ ಮನೆಯಲ್ಲಿ? ಎಲ್ಲ ರಜೆಯಲ್ಲಿ ಗಾಡಿ ಪಂಚರ್ ಆಗಿದೆ. ಈಗ ಬ್ಯಾಟ್ರಿ ಹಾಕೋಣ ಗಾಡಿಗೆ, ಪಂಪ್ ಮಾಡೋಣ ಗಾಡಿಯನ್ನ, ಬೇಡವಾ? ಆಯ್ತಾ? ಬಾರಿ ಪುಟ್ಟ ಪುಟ್ಟಗಳಿದ್ದೀವಿ. ಹಾಗೆ ತಲೆಯಲ್ಲಿ ಏನು ಓಡ್ಲಿಲ್ಲ. ಅಷ್ಟೊತ್ತಿಗೆ ಒಂದು ಗಾಡಿದು ನೆನಪಾಯ್ತು. ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಐ ಆಮ್ ನಾಟ್ ಅ ಗುಡ್ ಡಾನ್ಸರ್, ಐ ಆಮ್ ಅ ಸಿಂಗರ್. ಒಂದು ಚಿಕ್ಕ ಸಿಂಗಿಂಗ್ ಮಾಡ್ತೇನೆ. ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾ ಸಿಂಗ್ ಮಾಡ್ಬೇಕು. ನಿಮ್ಮನ್ನು ಸ್ವಲ್ಪ ರಿಫ್ರೆಶ್ ಮಾಡ್ಬೇಕಲ್ಲ. ನಾವು ತುಂಬಾ ಮಾತಾಡ್ತೇವೆ ಬೇಕಾದಷ್ಟು ಇಲ್ಲಿ ಕೂತು. ಸಿರಿಲನ್ನ ಹೇಳಿದ್ರು, ಜೋಕ್ಲೆಗೆ ಒಂದು ಆಕ್ಟಿವಿಟೀಸ್ ಒಟ್ಟಿಗೆ ಬಹಳ ಪುಟ್ಟ ಮಕ್ಕಳು ನಿಮ್ಮ ಮನಸ್ಸಲ್ಲಿ ತುಂಬುವಂತ ಅರ್ಥಪೂರ್ಣವಾದಂತಹ ಹಾಡಿನ ಜೊತೆ ಕವಿ ಹೇಳ್ತಾನೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತ. ಪುಟ್ಟ ಮಕ್ಕಳು ನಿಮಗೆ
ನಿಮಗೆ ಹಾಡು ಹೇಳಿ ಕೊಡೋದಿಲ್ಲ. ಕೈ ಕಾಲೆಲ್ಲ ಹೊಡೀರಿ ನೋಡೊಮ್ಮೆ, ಡಿಶುಮ್ ಡಿಶುಮ್ ನಿಮಗೆ ನೀವು ಹೊಡಿಸ್ಕೊಳ್ಳಿ. ಹೊಡೀರ ನಾಚಿಕೆ ಆಗ್ತದಾ ಟಿವಿಯಲ್ಲಿ ಬರ್ತೀರ ಅಂತ? ನಾಳೆ ಹೋಗಿ ಹಬ್ಬಕ್ಕ ಹೊಸ ಕುರಲ್ಲಿ ಎರಡನ್ನ ನೋಡ್ಬೇಕು, ನಾನು ಟಿವಿಯಲ್ಲಿ ಬಂದಿದ್ದೇನೆ ಅಂತ. ಯಾರು ಚಂದ ಮಾಡಿ ಡ್ಯಾನ್ಸ್ ಮಾಡ್ತಾರೆ ನಿಮ್ಮನ್ನ ಜಾಸ್ತಿ ನಾವು ಅಪ್ರೋಚ್ ಮಾಡುವಂಥದ್ದು. ತುಂಬಾ ಚಪ್ಪಾಳೆ ಜೊತೆ ಪೋಷಕರು ನಿಮ್ಮನ್ನ ಅಭಿನಂದಿಸ್ತಾರೆ. ಓಕೆ, ರೆಡಿನಾ? ನನ್ನ ಜೊತೆ ನಾನೊಮ್ಮೆ ಹಾಡ್ತೇನೆ, ನನ್ನ ಜೊತೆ ನೀವು ಹಾಡ್ಬೇಕು, ಓಕೆನಾ? ಪಂಚರ್ ಪಂಚರ್ ನನ್ನ ಗಾಡಿ ಪಂಚರ್. ಎಲ್ಲಿಟ್ಟು ಗಾಡಿ? ಕಾರು. ನನ್ನ ಜೊತೆ ಕಾರ್ ಇದೆ, ಮಾಯದ ಕಾರ್ ಇದೆ. ನಾನೊಂದು ಮಾಯದ ಗಾಡಿ ಇಟ್ಕೊಂಡು ಬಂದಿದ್ದೇನೆ. ನೀವು ಹೇಗೆ ಗಾಡಿ ಬಿಡ್ತೀರ ಅಂತ ಗೊತ್ತಿಲ್ಲ. ದಯಪನ್ನ ಗಾಡಿ ಬಿಟ್ಟಾಗ ಬಂಗ. ಓಕೆ, ಎರಡು ಕೈ ರೇಸ್ ಮಾಡಿ ನೋಡ. ಎಸ್, ಈಗ ಗಾಡಿ ಸ್ಟಾರ್ಟ್ ಆಗ್ಬೇಕು. ಸ್ಟಾರ್ಟ್. ಓಕೆ, ಪಂಚರ್ ಪಂಚರ್ ನನ್ನ ಗಾಡಿ ಪಂಚರ್. ಯಾಕೋ ಗೊತ್ತಾಗ್ತಿಲ್ಲ, ರಜೆಯಲ್ಲಿ ಪಂಚರ್ ನನ್ನ ಗಾಡಿ ಪಂಚರ್. ಯಾಕೋ ಗೊತ್ತಾಗ್ತಿಲ್ಲ, ಗುರುಗಳು ಇಲ್ಲ ಈ ಗಾಡಿಯಲ್ಲಿ, ಟೀಚರ್ ಇಲ್ಲ ಈ ಗಾಡಿಯಲ್ಲಿ, ಅದಕ್ಕೆ ನಿಂತೋಯ್ತಲ್ಲ, ಪಂಚರ್ ಪಂಚರ್ ನನ್ನ ಗಾಡಿ ಪಂಚರ್. ಯಾಕೋ ಗೊತ್ತಾಗ್ತಿಲ್ಲ, ರೀಚಲ್ ಕ್ಯಾಂಪಲ್ಲಿ ನನ್ನ ಗಾಡಿ ಸ್ಟಾರ್ಟರ್. ಲೌಡ್ಲಿ, ರೀಚಲ್ ಕ್ಯಾಂಪಲ್ಲಿ ನನ್ನ ಗಾಡಿ ಸ್ಟಾರ್ಟರ್. ಹ್ಯಾಪಿ ಹ್ಯಾಪಿ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಹಳ ಅರ್ಥಪೂರ್ಣವಾದಂಥ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಬೇಸಿಕ್ ಕ್ಲಾಸಸ್ ಇರ್ಬೋದು, ಬಹುಶಃ ಎಲ್ಲ ಕೈಗಳು ಬರೆದು ಇರುವಾಗಂತಹ ಜೀವನಕ್ಕೆ ಬೇಕಾದಂತಹ ಮೌಲ್ಯಾಧಾರಿತ ಶಿಕ್ಷಣಗಳು ಬಹುಶಃ ಇಂಥ ಕ್ಯಾಂಪ್ಗಳಲ್ಲಿ ಸಿಗ್ತದೆ. ಮಕ್ಕಳಿಗೆ ನೀವು ಗಮನಿಸಿದ್ರೆ ನಿಮ್ಮ ಜೊತೆ ಒಬ್ಬನನ್ನ ಬಹಳ ಪ್ರತಿಭಾನ್ವಿತ, ಅವನನ್ನ ಟ್ಯಾಲೆಂಟ್ ಬಾಯ್ ಅಂತೇಳಿ ಹೇಳ್ತಾರೆ ಅಂತ ಕೂಡ ಹೇಳಿದ್ರು. ಎಷ್ಟು ಪ್ರತಿಭೆಗಳು ಖಾಲಿ ಕಲಿಯೋದ್ರಲ್ಲಿ ಮಾತ್ರ ಅಲ್ಲ, ಅವನ ಕಾಲೇಜಲ್ಲಿ, ಸ್ಕೂಲಲ್ಲಿ, ಸಂಗೀತದಲ್ಲಿ ಇಂಥ ಒಂದು ಪ್ರತಿಭೆಗಳು ಮಕ್ಕಳೇ ನಿಮ್ಮಲ್ಲಿದೆ. ಕೇವಲ ಶಾಲೆಯ ವಿದ್ಯಾಭ್ಯಾಸ ಮಾತ್ರ ವಿದ್ಯೆ ಅಲ್ಲ, ಇಂತಹ ಬೇರೆ ಬೇರೆ ಟ್ರಸ್ಟ್ಗಳು, ಸಾಮಾಜಿಕ ಸಂಸ್ಥೆಗಳು ಯಾವಾಗ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಮ್ಮನ್ನ ಸಂಪೂರ್ಣ, ನನಗೆ ಗೊತ್ತಿದೆ, ನನಗೆ ಸಿರಿಲಣ್ಣ ಮೊನ್ನೆ ಹೇಳ್ತಾ ಇದ್ರು, ಮೊನ್ನೆ ನಾವು ಒಂದು ಕ್ಯಾಂಪನ್ನು ಮುಗಿಸಿದ್ದು, 110 ಮಕ್ಕಳಿದ್ರು. ಆ 3 ದಿವಸದಲ್ಲೇ ನಮಗೆ ಸಂಭಾಳಿಸ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಕೊನೆಗೆ ಸುಸ್ತಿನ ಜೊತೆಗೆ ತುಂಬಾ ಪ್ರತಿಭೆಗಳನ್ನ ನಮಗೆ ಹುಡುಕ್ಲಿಕ್ಕೆ ಆಯ್ತು. ಇದು 1 ತಿಂಗಳ ಕ್ಯಾಂಪ್, 10ರಿಂದ 25 ದಿವಸದ ಕ್ಯಾಂಪ್ ಅಂತ ಹೇಳಿದ್ರೆ ಇದರ ಹಿಂದೆ ದುಡಿಯುವ ನನ್ನ ಮಲ್ಲಿಕ ಇದ್ದಾರೆ, ಶಿಕ್ಷಕರಿಗೆ ಮತ್ತು ಯಾರು ಇದನ್ನ ಮಾಡ್ತಾರೆ ಅದನ್ನು ಮಾತ್ರ ಅವರಿಗೆ ಗೊತ್ತಿರ್ತದೆ ಇದರ ಹಿಂದಿನ ಒಂದು ಸತ್ವ. ಸಂಜೆ ಆಗುವಾಗ ನಾಳೆಗೆ ಏನ್ ಮಾಡುದು, ನಾಳೆ ಯಾವ ರಿಸೋರ್ಸ್ ಪರ್ಸನ್ ಅನ್ನ ಅಂತ ಹೇಳಿ ದಯವಿಟ್ಟು ನಿಮ್ಮ ಪ್ರಾಯದಲ್ಲಿ ನಿಮ್ಮ ಟ್ಯಾಲೆಂಟ್ಗಳನ್ನು ಗುರುತಿಸುವಂತಹ ಶಿಬಿರಗಳು ಇದಾಗಿರ್ತದೆ. ಈ ಶಿಬಿರದಲ್ಲಿ ನಿಮಗೆ ಉಜ್ವಲವಾದಂತಹ ಭವಿಷ್ಯ ಸಿಗಲಿ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ. ಈಗಾಗಲೇ ಹೇಳಿದ್ರು ನೀವು ಹೇಗಿರ್ಬೇಕು ಅಂತ. ಮಳೆಯ ಕಾಲ, ಆದಷ್ಟು ಸ್ವಲ್ಪ ಜಾಗೃತೆಯಲ್ಲಿರಿ. ನೀವು ಆಡುವಂಥ ಜಾಗ ಇರ್ಬೋದು, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಗಳನ್ನ ಯಾವ ರೀತಿ ಗೌರವಿಸುವುದು, ಅವರ ಜೊತೆ ಯಾವ ರೀತಿ ಮಾತಾಡುವಂಥದ್ದು. ಪ್ರತಿದಿನ ನಿಮಗೆ 100 ಕೇಸ್ಗಳು ಅಥವಾ ಬೇರೆ ಬೇರೆ ಥೆರಪಿಗಳಿಗೆ ಬರುವಾಗ ಎನ್ನ ಮಗಳು ಮುಜಿನೆ ನಾಳೆ ಊಟ ಸರಿ ಇತ್ತೋಲು ಇತ್ತಕ್ಕೇನು ಜಲು ಅಂತೇಳಿ, ಅದಲ್ಲದೆ ಪ್ರತಿದಿನ ನಡೆಯುವ ಆಗುಹೋಗುಗಳನ್ನ ನೋಡ್ತಾ ಇದ್ದೇವೆ. ಒಂದಷ್ಟು ಚಿಕ್ಕ ಪ್ರಾಯದಲ್ಲೇ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು. ಇದೆಲ್ಲದರಿಂದ ರಕ್ಷಣೆ ಮಾಡಬೇಕಿದ್ರೆ ಮೊದಲು ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ. ಏನೋ ನಿಮಗೆ ಬೇಜಾರಾಗಿ ಹೊಡೆದ್ರು ಪಡೆದ್ರು ಕೂಡ ನಮ್ಮ ಒಳ್ಳೆಯದಕ್ಕೆ ಇಲ್ಲಿ ನಿಮಗೆ ಗುರುಗಳು ಕೊಡುವಂಥ ಶಿಕ್ಷಣದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಅಂತ ಹೇಳ್ತಾ ಬಹಳ ಪ್ರಾರ್ಥನೆ ಹಾಡುವಾಗ ಮತ್ತೊಮ್ಮೆ ಈ ಶಾಲೆಗೆ ಬಂದ ಇದ್ದ ಹಾಗೆ ಆಯಿತು. ನಾನು ಸೆಬೆಸ್ಟಿಯನ್ನ ವಿದ್ಯಾರ್ಥಿ, ಎಲ್ಲ ಕಾಲದೋಳು ಎಲ್ಲ ವೇಳೆಯಳು
ಯಾವ ಧರ್ಮವೇ ಆಗಿರಲಿ, ಭಗವಂತ ಒಬ್ಬನೇ, ಅವನು ನಿಮ್ಮನ್ನ ಕಾಯ್ತಾ ಇರಲಿ. ಈ ಸಂಸ್ಥೆಯಿಂದ ಮತ್ತಷ್ಟು ಕೇವಲ ಶಿಬಿರ ಮಾತ್ರ ಅಲ್ಲ, ನಾನು ಗಮನಿಸಿದ ಹಾಗೆ ವರ್ಷವಿಡೀ ಏನೇನೋ ಕಾರ್ಯಕ್ರಮಗಳು. ಕೆಳಗೆ ಬರುವಾಗ ರೀಚಲ್ ಸರ್ವಿಸಸ್ ಸಿಗೋದು ನನಗೆ ತುಂಬಾ ಹೆಮ್ಮೆ ಅನಿಸಿದ್ದು. ಸಿರ್ಲಣ್ಣನ ಒಂದು ಆತಿಥ್ಯ, ಇವರು ನಮ್ಗೆ ಈಗಿನ ಪರಿಚಯ ಅಲ್ಲ, ಎಲ್ಲ ಸರ್ವಿಸ್ ಇದೆ. ಓದ್ಲಿಕ್ಕೆ ಕೂಡ ಪುಣ್ಯಾತ್ಮ ಬಿಡ್ಲಿಲ್ಲ. ಇಲ್ಲಿ ಗುರುಗಳು ಬಂದಿದ್ದಾರೆ, ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಂತ ಹೇಳಿ. ಒಂದೇ ಸೂರಿನಡಿಯಲ್ಲಿ ಜನಸಾಮಾನ್ಯರಿಗೆ ಅವರ ಕನಸು ಕೂಡ ಹಾಗೆ. ನಾನು ಜಡ್ಪಿಯಲ್ಲಿರುವಾಗ ಅವರನ್ನು ಗಮನಿಸ್ತಾ ಇರುವಂತದ್ದು. ಏನೇ ಇದ್ರು ಕೂಡ ನಮ್ಮ ಫ್ರಾಂಕ್ಲಿನ್ ಅವರು, ನಮ್ಮ ಹೇಮಂತ್ ಅಣ್ಣ ಎಲ್ಲ ಇದ್ದಾರೆ ಹಿಂದೆ, ಇವರು ಯಾವಾಗ್ಲೂ ಹಾಗೆ ಹೊಸ ಹೊಸ ವಿಚಾರಗಳ ಜೊತೆ ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ನೆಲೆಯೊಂದಿಗೆ ಇಲ್ಲಿ ಎಲ್ಲ ಸ್ಥಳೀಯರು ಕೂಡ ರೀಚಲ್ ಸರ್ವಿಸಸ್ ನೀಡುವಂತ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸಿ ಅವರ ಸರ್ವಿಸ್ ಅಲ್ಲಿ ನಮಗೆ ಬೇಕಾದಂತಹ ಎಲ್ಲ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸಿದ ಪ್ರೀತಿಯಿಂದ ಕರೆದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಉಜ್ವಲ ಭಾವಿ ಭವಿಷ್ಯದ ಯುವ ನಾಯಕರಿಗೆ, ನಾಯಕಿಯರಿಗೆ ಮುಂದೊಂದು ದಿನ ನೀವು ಕೂಡ ಇಲ್ಲಿ ನಿಂತು ಮಾತಾಡಬೇಕು. ಇಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಸ್ಫೂರ್ತಿ ಆಗಬೇಕು. ಅಟ್ಲೀಸ್ಟ್ ನಿಮ್ಮ ಪರಿಸರ, ನಿಮಗೆಲ್ಲರಿಗೊಂದು ಕಿವಿ ಮಾತು ಅಂತ ಹೇಳ್ಕೊಳ್ಳಿ ದೊಡ್ಡಮ್ಮಂದು. ದಯವಿಟ್ಟು ನಿಮ್ಮ ಪರಿಸರದಲ್ಲಿರುವಂತ ನೀವು ದೊಡ್ಡ ಮಟ್ಟದಲ್ಲಿ ಮುಂದೆ ಮಾಡಿ ಹೇಳಿದ್ರು ಈಗ ಬಂದಂತ ಅತಿಥಿಗಳು. ಆದ್ರೆ ನನ್ನ ಒಂದು ಸ್ಮಾಲ್ ಕೋರಿಕೆ, ಮಕ್ಕಳೇ ನೀವು ಚೆನ್ನಾಗಿರ್ಬೇಕು. ನಿಮ್ಮ ಪರಿಸರ, ನಿಮ್ಮ ಮನೆಯಲ್ಲಿರುವ ಇಂತಹ ಮಕ್ಕಳಿಗೆ ಬೇಸಿಕ್ ನಾಲೆಜ್, ವಿದ್ಯೆ ದುಡ್ಡು ಕೊಟ್ಟರೆ ಅದು ಎಷ್ಟು ಸಿಗ್ತದೆ, ಆದರೆ ಸಂಸ್ಕಾರಗಳನ್ನ ಯಾವ ರೀತಿ ಬದುಕಬೇಕು, ಆ ತಪ್ಪುಗಳನ್ನ ತಿದ್ದುವಂತಹ ಅವರ ಆಟದಲ್ಲಿ ಪಾಠದಲ್ಲಿ ನೀವು ನೋಡುವಾಗ ಗೊತ್ತಾಗ್ತದೆ ಮಕ್ಕಳ ಬಿಹೇವಿಯರ್ ಹೇಗಿರ್ತದೆ, ಮಿಸ್ಬಿಹೇವಿಂಗ್ ಅಂತ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ನೀವು ನಾಯಕಿಯರಾದಾಗ ಜೀವನದಲ್ಲಿ ನಿಜವಾದ ಸಾಧನೆಯನ್ನ ಮಾಡ್ಲಿಕ್ಕೆ ಅದು ಸ್ಫೂರ್ತಿ ಆಗ್ತದೆ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸಂಸ್ಥೆಗೆ ನಾನು ವಿಶೇಷವಾಗಿ ಭಗವಂತನ ಆಶೀರ್ವಾದ ಇರಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈಗ ನಮ್ಮೊಂದಿಗಿದ್ದಾರೆ ಮೊಹಮ್ಮದ್ ತ್ವಾಹ, ಮಾಜಿ ಕಾರ್ಯದರ್ಶಿ, ಸೈಯದ್ ಮದನಿ ದರ್ಗಾ ಉಳ್ಳಾಲ. ಇವರೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಜಾ ಶಿಬಿರ ಇವರು ನಡೆಸುವಂತಹ ಮಹತ್ತಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗುವಂತಹ ನನ್ನ ಅಕ್ಕಂದಿರಾದ ಕನಕಸ್ವಾಮಿಯವರೇ, ನನ್ನ ಸ್ನೇಹಿತರಾದ ಪ್ರಿಯತ್ ವೈಭವರೇ, ಮತ್ತು ಇಲ್ಲಿ ಬಹುಶಃ ಇಲ್ಲಿ ನಿಮಗೆ ಕಲಿಸುವಂತಹ ಕಮಲಾಕರವರೇ, ಸಮಿತಾ ಟೀಚರ್ ಅವರೇ, ಮಲ್ಲಿಕಾ ಅವರು ಎಲ್ಲರೂ, ಮತ್ತೆ ಈ ಮಕ್ಕಳ ಹೆತ್ತವರೇ, ಈ ರಿಚಲ್ ಫೌಂಡೇಶನ್ ಸಿರಿಲ್ ದಿಸೋದವರ ಒಂದು ಕನಸಾಗಿತ್ತು. ಸಿರಿಲ್ ದಿಸೋದವರು ನನ್ನೊಂದು ಫ್ರೆಂಡು. ಒಂದು 10-15 ವರ್ಷಗಳಲ್ಲಿ ನಾವು ಒಂದೇ ಕ್ಲಬ್ನಲ್ಲಿ ಒಟ್ಟೊಟ್ಟಿಗೆ ಇರುವವರು. ಇವರೊಂದು ಕನಸಾಗಿತ್ತು, ನನ್ನಿಂದ ಸಮಾಜಕ್ಕೆ ಏನಾದರೂ ಆಗಬೇಕೆಂಬ ಒಂದು ನಿಟ್ಟಿನಲ್ಲಿ ಏನಾದರೂ ನಾನು ಸಾಧನೆಯನ್ನು ಮಾಡಬೇಕೆಂದು ಹೇಳುತ್ತಾ ಈ ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿದವರು. ಅದಕ್ಕಾಗಿ ದೇವರ ಅನುಗ್ರಹದಿಂದ ಅವರಿಗೆ ಉತ್ತಮ ಆರೋಗ್ಯವು ಆಯುಷ್ಯವು ಅವಶ್ಯಕ್ಕಾಗಿ ನೀವೆಲ್ಲರೂ ಅವರಿಗೆ ಪ್ರಾರ್ಥಿಸಬೇಕೆಂದು ಮೊತ್ತ ಮೊದಲಾಗಿ ನಿಮ್ಮೆಲ್ಲರ ಕೇಳ್ತಾ ಇದ್ದೇನೆ. ಏಕೆಂದರೆ ಇಂಥವರು ಇದ್ದರೆ ಮಾತ್ರ ಸಮಾಜದಲ್ಲಿ ಏನಾದರೂ ಒಂದು ಮಾಡಬಹುದು. ಅದಕ್ಕಾಗಿ ನೀವೆಲ್ಲರೂ ಅವರಿಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಕು. ಈ ಶಿಬಿರಕ್ಕೆ ಮಹತ್ವದಾದಂತಹ ಒಂದು ಉದ್ದೇಶ ಇರುತ್ತದೆ. ಇದರಲ್ಲಿ ನಾನು ಎಣಿಸುತ್ತಿದ್ದು ಫ್ರೀ ಆಫ್ ಶಿಬಿರ ಆಗಿರಬೇಕು. ಅಂದರೆ ಇತರ ಶಿಬಿರಗಳಲ್ಲಿ ಅದೆಷ್ಟೋ ಸಾವಿರ ಗಟ್ಟಲೆ ರೂಪಾಯಿಗಳನ್ನು ಸುರಿಸುತ್ತಾ ಹೆತ್ತವರು ಮಕ್ಕಳನ್ನು ರಜೆಯಲ್ಲಿ ಏನು ಮಾಡಬೇಕಂತ ಹೇಳಿ ಅಲ್ಲಿಗೆ ದಟ್ಟಿ ಬಿಡುತ್ತಾರೆ. ಅಂಥದ್ರಲ್ಲಿ ಒಂದು ಫ್ರೀ ಆಫ್ ಶಿಬಿರ ಮಾಡುವುದು ಅದಕ್ಕೆ ಬಹಳ ಪ್ರಾಮುಖ್ಯತೆ. ಏಕೆಂದರೆ ಇವರ ಉದ್ದೇಶ ಒಂದೇ, ನಮ್ಮಿಂದ ಈ ನಮ್ಮ ಮುಂದಿನ ಪ್ರತಿಭೆಗಳಿಗೆ ಏನಾದರೂ ಒಂದು ಕಾಣಿಕೆಯನ್ನು ನೀಡಬೇಕಂತ ಮಾತ್ರ ಹೊರತು ಇದು ಈ ಯಾರಿಗೂ ಕೆಲಸ ಇಲ್ಲದೆ ಅಲ್ಲ. ಈಗ ಇಲ್ಲಿ ಬಂದಿರುವಂತಹ ಅತಿಥಿಯರು ಅವರದಾದ ಕೆಲಸವಿರ್ತದೆ, ಕಾರ್ಯಗಳಿರ್ತದೆ. ಯಾಕೆಂದರೆ ನಮ್ಮ ಭವಿಷ್ಯದ ಮಕ್ಕಳಾದ ನೀವುಗಳು ಏನಾದರೂ ನಮ್ಮ ಭಾರತ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲಿ ಎಂದು ಅದಕ್ಕಾಗಿ ಮಾಡುವಂತಹ ಈ ಕಾರ್ಯಕ್ರಮಗಳು, ಅದನ್ನು ನೀವು ನಿಮ್ಮ ಜೀವನದ ಉದ್ದಕ್ಕೂ ಅಳವಡಿಸುತ್ತಾ ನೀವು ಮಾಡಬೇಕು. ಇಂತಹ ಕಾರ್ಯಕ್ರಮ ಈಗ ಧನಲಕ್ಷ್ಮಿ ಮೇಡಮ್ ನಿಮಗೆ ತಿಳಿದಿರುವ
ಹೇಳುವಂತಹ ವಿಷಯವನ್ನು ನಿಮ್ಮ ನೆರೆಕೆರೆಯಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಹಂಚಬೇಕಂತ ಹೇಳಿ ಅದು ಕೂಡ ನೀವು ಖಂಡಿತವಾಗಿ ಮಾಡ್ತೀರಿ ಅಂತ ಹೇಳುತ್ತಾ ಎಲ್ಲರಿಗೂ ನಿಮ್ಮ ಭವಿಷ್ಯವು ಉಜ್ವಲವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಹಿಂದ್. Good morning. Yes, once again. Good morning. ನಮಸ್ಕಾರ. ನಮಸ್ಕಾರ. ವಡಕಂ. ಅಸ್ಸಲಾಂ ಅಲೈಕುಂ ಎಲ್ಲ ಒಂದೇ ಅರ್ಥ ಅಲ್ವಾ? ಎಲ್ಲ ವಂದನೆಗಳನ್ನು ಹೇಳುವಂಥದ್ದು. ಮಕ್ಕಳೇ, ನಾನು ನಮ್ಮ ಸಿರಿಲ್ ಸರ್ ಅವರು ನನಗೆ ಪೋಸ್ಟ್ ಇದು ವಾಟ್ಸಪ್ ಇಮೇಜಸ್ ಕಳಿಸಿದ್ರು. ಅದರಲ್ಲಿ 4 ಜನ ಪ್ರತಿಭಾವಂತದ್ದು ಫೋಟೋ ಇತ್ತು. ನಾನು ಗ್ರಹಿಸ್ಕೊಂಡೆ ಇಲ್ಲೆಲ್ಲ ಒಂದು 18 ವರ್ಷ 20 ವರ್ಷದವರೆಲ್ಲ ಶಿಬಿರದಲ್ಲಿ ಇರ್ಬೋದು, ಏನಾದರೂ ಮಾತಾಡ್ಬೋದು ಅಂತ. ನಾವು ಮಾಡಿರೋ ಸಿದ್ಧತೆ ಎಲ್ಲ ಈ ಚಿಕ್ಕ ಮಕ್ಕಳ ಹತ್ರ, ನಿಮ್ಮಂಥ ಮುದ್ದು ಮುಖದ ಪುಟಾಣಿಗಳ ಹತ್ರ, ದೇವರ ಮನಸ್ಸಿನ ಮಕ್ಕಳ ಹತ್ರ ಮಾತಾಡುವಂಥ ವಿಚಾರಗಳ ನಡುವೆ ಅಲ್ಲ. ಹಾಗಿರುವಾಗ ನನಗೆ ಅನಿಸ್ತದೆ ನಿಮ್ಮ ಹತ್ರ ನಾನು ಏನನ್ನು ಮಾತಾಡ್ಬೋದು ಅಂತ. ನೀವು ಈ ಒಂದು ಸಂಸ್ಥೆಯ ಹೆಸರು ಕೇಳಿದ್ರಿ, ಅದು ರೀಚ್ ಆಲ್ ಇನ್ ಸುಪೀರಿಯರ್ ಹೈಟ್ಸ್ ಅಲ್ವಾ? ಇವೆಲ್ಲ ಕೂಡ ರೀಚ್ ಎಲ್ಲಿಗಾಗ್ಬೋದು, ಒಂದು ಉನ್ನತವಾದ ಆಗ ಐವನ್ ಡಿಸೋಜ್ ಅವರು ಹೇಳಿದರು, ನೀವು ಅಬ್ದುಲ್ ಕಲಾಂ ಆಗಿರ್ಬೋದು, ಅಥವಾ ನಿಮ್ಮೊಳಗೆ ಯಾವುದೋ ಒಬ್ಬ ಮಹಾತ್ಮ ಗಾಂಧಿ ಬಂದಿರ್ಬೋದು, ಅಥವಾ ನಾಳೆ ನೀವು ಒಂದು ದೊಡ್ಡ ದೇಶದ ಪ್ರಧಾನಿ ಆಗುವಂಥದ್ದಿರ್ಬೋದು, ಅಥವಾ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಅಂತ ಎಲ್ಲ ಇದು ಶಕ್ತಿ ದೇವರು ನಿಮಗೆ ಕರುಣಿಸ್ತಾರೆ. ನಾವು ಸಮುದ್ರಕ್ಕೆ ಹೋಗಿ ತಮ್ಮಿಗೆ ಎಲ್ಲೇ ನೀರು ತರ್ಬೋದು, ಅಥವಾ ದೊಡ್ಡ ಕೊಡಪಾನದಲ್ಲೂ ಕೂಡ ತರ್ಬೋದು. ಹಾಗಿರುವಾಗ ಈಗ ಇವರಿಗೆ ರಿಫ್ರೆಶ್ ಮಾಡಲಿಕ್ಕೆ ಗೊತ್ತಿತ್ತು ನಿಮ್ಮನ್ನ. ಯಾವುದು ಧನಲಕ್ಷ್ಮಿ ಅಕ್ಕ, ಧನಲಕ್ಷ್ಮಿ ಅಜ್ಜಿ, ಧನಲಕ್ಷ್ಮಿ ಮುದ್ದಜ್ಜಿ ನಿಮ್ಮದು. ಅವರು ನಿಮ್ಮ ಹತ್ರ ಆ ರೀತಿ ಎನರ್ಜಿಯಲ್ಲಿ ಮಾತಾಡ್ಲಿಕ್ಕೆ ಆಯಿತು ಅಲ್ವಾ ಬಾಬಾಗಳೇ? ನಾನು ನಿಮ್ಮಲ್ಲಿ ಏನು ಮಾತಾಡ್ಬೋದು? ನಿಮಗೆ ಮಲ್ಲಿಕಾ ಮೇಡಮ್ ನಿನ್ನೆ ರಂಗೋಲಿ ಕಲಿಸಿರ್ಬೋದು, ಅಥವಾ ಇನ್ನೊಂದು ಅಕ್ಕ ನಿಮಗೆ ಕ್ರಾಫ್ಟ್ಸ್ ಕಲಿಸಿರ್ಬೋದು, ಇನ್ನೊಬ್ರು ಹಾಡು ಕಲಿಸಿರ್ಬೋದು, ನೀವು ನರ್ತನ ಮಾಡಿರ್ಬೋದು. ಇದು ಮಾತ್ರ ಈಗಿನ ಕಾಲದಲ್ಲಿ ನಿಮಗೆ ಪ್ರಸಕ್ತ ಆಗಿರುವಂತಹ ಒಂದು ಹವ್ಯಾಸವಾಗಿ ಮತ್ತು ನಿಮಗೆ ಒಂದು ವರದಾನಕ್ಕೆ ಆಗ್ತದೆ. ನಮಗೆಲ್ಲ ಇಂಥದ್ರಲ್ಲಿ ಇರಲೇ ಇಲ್ಲ. ಸಮ್ಮರ್ ಕ್ಯಾಂಪ್ ಅನ್ನೋ ಶಬ್ದವನ್ನು ಕೇಳಿದ್ದೆ ಇಲ್ಲಿ ನಮ್ಮ ನವೀನ್ ಪಿಲಾರಿಗೆ ಚಿಗುರಲ್ಲಿ. ನಾನು ಅದೆಲ್ಲ ಗೊತ್ತೇ ಇರಲಿಲ್ಲ. ನಮಗೇನಿತ್ತು, ಶಾಲೆ ಶುರುವಾಗ್ಬಿಟ್ಟಿಗೆ ಯಪ್ಪ ಜೂನ್ 1ಕ್ಕೆ ಶಾಲೆ ಶುರುವಾಗ್ಬಿಟ್ಟಿಗೆ ಅಂತ ಏನಿರಬೇಕು. ನಾವು ಆಗಿನ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಅದು ಈಗಿನ ಮಕ್ಕಳಿಗೆ ಅಭ್ಯಾಸ ಆಗ್ತದೆ. ನಾನು ಈಗ ಪುನಃ ಹೇಳಿದ್ರೆ ನನ್ನ ಮಕ್ಕಳು ಅಲ್ಪಲಭದಲ್ಲಿ ಪಂಡದಾನ ಅಂತ ಹೇಳ್ತಾರೆ. ನಮಗೆ ಸರಿಯಾದ ಚಡ್ಡಿ ಅಂಗಿ ಕೂಡ ಹಾಗೆ ಇರಲಿಲ್ಲ. ಏನಾದರೂ ಮನೆಯಲ್ಲಿ 1 kg ಕೊರಂಟ್ ಆದರೆ ಬೀಜ ಗೊತ್ತಲ್ಲ, ಅಂಥದ್ದು ಆಗ್ತಿದ್ರೆ ನಮಗೇನಾದರೂ 4 ಮುಕ್ಕಲ ಆಗ್ತಾ ಇತ್ತು. ದೇವರ ದಯದಲ್ಲಿ ನಿಮಗೆ ಎಲ್ಲ ಸಿಕ್ಕಿದೆ ಅಲ್ವಾ? ನಿಮ್ಮ ಹೆತ್ತವರು ಏನು ಮಾಡಿದ್ದಾರೆ, ನಿಮಗೆ ಬೇಕಾದ ಶರ್ಟು, ಪ್ಯಾಂಟು, ಏನು ಯೂನಿಫಾರ್ಮ್ಸ್ ಇದೆ, ಒಳ್ಳೆಯ ಬ್ಯಾಗು, ಒಳ್ಳೆಯ ಛತ್ರಿ, ಒಳ್ಳೆಯ ಶೂ ಎಲ್ಲವನ್ನು ಈಗಲೇ ಸಿದ್ಧ ಮಾಡಿ ಆಗಿದೆ. ಈಗ ನಿಮ್ಮ ಹೆತ್ತವರ ಕನಸೇನು? ನನ್ನ ಮಗ ಪಕ್ಕದ ಮನೆಯ ಅನ್ವಿತಿನ ಹಾಗೆ MBBS ಸೀಟ್ ಪಡಿಬೇಕು, ನನ್ನ ಮಗ ಪಕ್ಕದ ಯಾರು ಇರ್ತಾರೆ ಅವರ ಹಾಗೆ ಇಂಜಿನಿಯರಿಂಗ್ ಸೀಟ್ ಪಡಿಬೇಕು. ಅದು ಪಡಿಬೇಕಾದ್ರೆ ಈಗ ನನ್ನ ಮಗಳ ಸಿದ್ಧತೆ ಹೇಗಿರಬೇಕು, ನನ್ನ ಮಗನನ್ನು ನಾನು ಹೇಗೆ ತಯಾರು ಮಾಡಬೇಕು, ಇದೇ ಅವರ ಕಲ್ಪನೆಯಲ್ಲಿರುವಂಥದ್ದು. ಹಾಗಿರುವಾಗ ನೀವು ಇವತ್ತು ಬಂದು ಇಲ್ಲಿ ಹಾಡಿರ್ಬೋದು, ಸಂಗೀತ ಕಲ್ತಿರ್ಬೋದು, ಕ್ರಾಫ್ಟ್ಸ್ ಮಾಡಿರ್ಬೋದು, ಏನೂ ಗೊತ್ತಿಲ್ಲದ ಆ ಮಗುವಿನ ಹಾಗೆ ಕಾಲು ಹೀಗೆ ಮಾಡಿ ಕೂತಿರ್ಬೋದು. ಬಟ್ ಇದರ ಎಲ್ಲ ಫೌಂಡೇಶನ್ ಇರುವಂಥದ್ದು ನಿಮ್ಮನ್ನು ಒಂದು ಉನ್ನತವಾದ ಸ್ಥಾನಮಾನಕ್ಕೆ ಕೊಂಡೊಯ್ಯಲಿಕ್ಕೆ. ಈಗ ನೋಡಿ, ನಾವು ಸಿರಿಲ್ ಸರ್ ಅನ್ನು ಇಲ್ಲಿ ನೋಡ್ತೇವೆ. ಸಿರಿಲ್ ಸರಿಗೆ ಐವಾನ್ ಡಿಸೋಜ್ ಅವರು ಕೂಡ ಆತ್ಮೀಯರು, ಸತೀಶ್ ಕುಂಪಲ ಕೂಡ ಆತ್ಮೀಯರು, ಮುನೀರ್ ಕಾಟಿಪಳ್ಳ ಕೂಡ ಆತ್ಮೀಯರು, STP ಅತಾವುಲ ಜೋಕಟ್ಟೆ ಕೂಡ ಅಂದ್ರೆ ಅವರಿಗೆ ಜಾತಿ, ಧರ್ಮ, ಮತ, ಪಕ್ಷ ಭೇದವೇ ಇಲ್ಲ. ನಾನು ಆಗ ಬಂದಿರುವಂತಹ ಕೆಲವು ಅತಿಥಿಗಳ ಹತ್ರ ಕೇಳಿದೆ, ನೀವು ಈ ಸಮ್ಮರ್ ಕ್ಯಾಂಪ್ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅವ್ರು ಹೇಳಿದ್ರು, ಆ ಕ್ಯಾಂಪ್ಗಿಂತ ಹೆಚ್ಚು ನಾವು ಸಿರಿಲ್ ಅವರ ಗುಣಧರ್ಮದ ಬಗ್ಗೆ ಹೇಳಬಹುದು ಅಂತ. ಅದು ಎಲ್ಲರಿಗೆ ಬರುವುದಿಲ್ಲ. ಈಗ ನಾವು ಪತ್ರಕರ್ತರು ಒಮ್ಮೊಮ್ಮೆ ಎಲ್ಲರಿಗೆ ಎನಿಮೀಸ್ ಆಗ್ತೇವೆ. ಕಾರಣ ಏನು? ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ದಕ್ಕೆ, ಅಥವಾ ಇನ್ನೊಬ್ಬನನ್ನು ಹೊಗಳುವಾಗ ಇವರಿಗೆ ಕೋಪ ಬಂದದ್ದಕ್ಕೆ. ಇದಾದ ಆಯ್ಕೆ ಬ್ರ್ಯಾಂಡ್ ಆಪನೆ ಆಯ್ನೆ ಮಲ್ಲದ. ಆದರೆ ಅಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗಿರುವಂತಹ ಒಂದು ಒಳ್ಳೆಯ ಮನಸ್ಸಿಗೆ ಇಂತಹ ಉಚಿತ ಶಿಬಿರವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗ್ತದೆ.
ಈಗ ನಾನು ಸಂಪಾದನೆ ಮಾಡಿದ್ದೇನೆ, ನಾನು ನನ್ನ ಮಗಳನ್ನು ವೈದ್ಯ ಮಾಡಿದ್ದೇನೆ, ಇಂಜಿನಿಯರಿಂಗ್ ಮಾಡಿದ್ದೇನೆ, ಆದರೆ ಇನ್ನೂ ಕೂಡ ಇಂತಹ ಒಂದು ಉಚಿತವಾದ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಬರಲಿಲ್ಲ. ಬಂದರೆ ಅದನ್ನು ಮಾಡ್ತೇವೆ. ಆದರೆ ಸಿರಿಲ್ ಸರ್ ಅವರಿಗೆ ದೇವರ ಶಕ್ತಿಯನ್ನು ಕೊಟ್ಟರು. ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಇರುವಾಗಲೇ ಅವರು ಬಾಕಿ ಸ್ಟಾಫ್ಗಳ ಹಾಗೆ ಕೇವಲ ಆಫೀಸಿನ ಫೈಲ್ಗಳ ಹಿಂದೆ ಮಾತ್ರ ಅವರು ಇರಲಿಲ್ಲ. ಆಗ ಕೂಡ ಅವರಿಗೆ ಇದ್ದದ್ದು ಚಿಂತನೆ ಏನು, ನಾವು ಹಸಿರು ಬೆಳೆಸಬೇಕು, ಅವರಿದ್ದದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಇನ್ನೊಬ್ಬರಿಗೂ ಕೂಡ ಗಿಡ ಕೊಡಬೇಕು, ಇನ್ನೊಬ್ಬರಿಗೂ ಕೂಡ ಬೆಳೆಸಲಿಕ್ಕೆ ಪೂರಕವಾದಂತಹ ಪರಿಸರವನ್ನು ನಿರ್ಮಿಸಿಕೊಡ್ಬೇಕು, ಮಳೆಯ ಬಗ್ಗೆ ಹೇಳಬೇಕು, ನೀರಿನ ಬಗ್ಗೆ ಹೇಳಬೇಕು, ನೀರಿಂಗಿಸುವ ಕುರಿತು ಹೇಳಬೇಕು, ರಸ್ತೆಯನ್ನು ಸ್ವಚ್ಛವಾಗಿರುವುದನ್ನು ಹೇಳಬೇಕು. ಎಲ್ಲವನ್ನು ಕೂಡ ಆ ಸಮಯದಲ್ಲೇ ಅವರು ರೂಢಿಸಿಕೊಂಡ ಕಾರಣ ಸಿರಿಲ್ ಸರಿಗೆ ಇಂತಹ ಒಳ್ಳೆಯ ಮಿತ್ರತ್ವವನ್ನು ರೂಢಿಸಿಕೊಳ್ಳುವಂತಹ ಶಕ್ತಿಯನ್ನ ದೇವರು ಕರುಣಿಸಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಮಗೆ ನಾನು ಈಗ ಬೇರೆ ಏನು ಕ್ವಶನ್ ಕೇಳಿದ್ರು ಕೂಡ ಬಹುಶಃ ನೀವು ಚಿಕ್ಕ 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 ಮಕ್ಕಳು ಕ್ಯಾಂಪಲ್ಲಿ ಏನಾಯ್ತು ಅಂತ ಕೇಳುವಾಗ ಮತ್ತೆ ನೀವು ನಿಮ್ಮ ಟೀಚರ್ಸ್ ಹತ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬೋದು. ಯಾರಾದ್ರೂ ನೀವು ಈ ಶಿಬಿರದಲ್ಲಿ ಬಹಳಷ್ಟು ಸಂತೋಷ ಪಟ್ಟಂತಹ ಯಾವುದಾದ್ರೂ ಸನ್ನಿವೇಶ ಹೇಳಲಿಕ್ಕೆ ಸಾಧ್ಯ ಆಗ್ತದಾ? ಟೀಚರ್ ನಿಮಗೆ ಹೇಳಿಕೊಟ್ಟಂತಹ ಇಂಥದ್ದು ನನ್ನ ಬದುಕಲ್ಲಿ, ನೀವು ಹಸಿ ಗೋಡೆ ಉಂಟಲ್ಲ ಅದಕ್ಕೆ ಒಂದು ಬಾಲ್ ಬಿಸಾಡಿ ನೋಡಿ, ನೀವು ಚೆನ್ನಾಗಿ ಅಚ್ಚು ಮೂಡ್ತದೆ. ಒಂದೊಂದ್ಸಲ ಬಾಲಲ್ಲಿ ನಿಲ್ಲುವುದು ಕೂಡ ಉಂಟು, ಆದರೆ ಒಣ ಗೋಡೆಗೆ ಬಿಸಾಡಿದ ಕೂಡಲೇ ಅದು ಹೊರಗೆ ಬರ್ತದೆ. ಈಗ ನೀವು ಹಸಿ ಹಸಿ ಮಣ್ಣು ನಿಮ್ಮನ್ನು ಮೆದು ಮಾಡುವಂತ ಕೆಲಸವನ್ನ ಇಲ್ಲಿ ಟೀಚರ್ಸ್ ಮಾಡಿದ್ದಾರೆ. ಪುಟ್ಟ, ನಿಂಗೆ ಈ ಶಿಬಿರದಲ್ಲಿ ಅತ್ಯಂತ ಸಂತೋಷ ಆದದ್ದು ಮತ್ತು ನಿನ್ನ ಮನಸ್ಸಲ್ಲಿ ಅಚ್ಚಳಿದು ಉಳಿಯುವಂತ ಘಟನೆ ಯಾವುದಾದ್ರೂ ಇದೆಯಾ? ಯಾವುದನ್ನು ಅನುಭವಿಸಿದ್ದೀವಿ ನಾವು? ಮತ್ತೆ ಆಟ ಆಡೋದು ಎಲ್ಲ ನಾನು ಅನುಭವಿಸಿದ್ದೇನೆ. ನನಗೆ ತುಂಬಾ ಇಷ್ಟ ಆಡೋದ್ರಲ್ಲಿ ಡ್ರಾಯಿಂಗ್ ಮತ್ತೆ ಆಟ ಆಡಿದ್ದು. ಯಾಕೆಂದ್ರೆ ಡ್ರಾಯಿಂಗ್ ಬರೀ ನಾಳೆ ಇನ್ನೊಂದು ಮನೆ ನನಗೆ ಡ್ರಾಯಿಂಗ್ ಮಾಡ್ಬೋದು ಕಲಿಸಿದ್ದಾರೆ ಅವರು, ಅದಕ್ಕೆ ನಮಗೆ ಮಾಡ್ಬೋದು. ಹಾಗೆ ಡ್ರಾಯಿಂಗ್ ಮಾಡಿದಿ, ಹಾಡು ಹಾಡಿದಿ, ಯಾವುದಾದ್ರೂ ಒಂದು ಹಾಡು ನೆನಪಿದೆಯಾ? ಒಂಚೂರು ಒಂದೆರಡು ಸ್ಟಾಂಜ ನೆನಪು ಬರೋದಿಲ್ಲ? ಒಂದು ಹಾಡು ಖುಷಿ ಕೊಟ್ಟದ್ದು ನಿಮಗೆ ಇಲ್ಲಿ ಶಾಲೆಯಲ್ಲಿ ಅಲ್ಲ, ಟೀಚರ್ ಹೇಳಿಕೊಟ್ರೆ ಯಾವುದಾದ್ರು, ಅಥವಾ ಶಾಲೆಯಲ್ಲಿ ಇಲ್ಲಿ ರಿಪೀಟ್ ಆಯ್ತಾ ಯಾವುದಾದ್ರು ಹಾಡು? ಇಲ್ವಾ? ಒಂದು ಹಾಡು ನೆನಪಿದೆಯಾ? ಚಿಕ್ಕ ಹಾಡು ಶಾಲೆಯಲ್ಲಿ ಯಾವುದಾದ್ರು? ಥ್ಯಾಂಕ್ ಯು. ನನಗೆ ಗೊತ್ತಿದೆ, ತುಂಬ ಹಾಡು ಗೊತ್ತಿದೆ, ಯಾಕೆಂದ್ರೆ ಅವ್ರು ಮನೆಗೆ ಮಗ. ಸೊ ನೀವು ಈ ಕಲೆಯನ್ನ, ಈ ಮಾತಾಡುವ ಕಲೆಯನ್ನ ಈಗಲೇ ಬಿಂಬಿಸಬೇಕು. ನಮಗೆ ಇಂತಹ ಬೇಸಿಗೆ ಶಿಬಿರ ಎಲ್ಲ ಇರ್ತಿದ್ರೆ ನಾವು ದೊಡ್ಡ ಜನ ಆಗ್ತಿದ್ದೇವೆ, ಈಗ ಆಗ್ಲಿಲ್ಲ ಅಂತ ಅಲ್ಲ. ಆದ್ರೆ ಈಗ ಏನಾದ್ರೂ ನಾನು ನನ್ನ ಚಾನೆಲ್ ಅಲ್ಲಿ ನಿರಂತರವಾಗಿ ಮತ್ತು ಅಕ್ಷರ ಉಚ್ಚಾರ ತಪ್ಪಿಲ್ಲದ ನಿಲ್ಲಿಸೋದಕ್ಕೆ ಕಾರಣ ಆದದ್ದು ಆನೆಗುಂಡಿ ಗಣಪತಿ ಭಟ್ರ ಚೆಂಡೆಯ ಕೋಲು. ನಮ್ಗೆ ದಿಂಗಿಟ ಗಿಟತಕ ಅಂತ ಕುಣಿಸುವಾಗ ಅಥವಾ ಏನಾದ್ರೂ ಅರ್ಥ ಹೇಳುವಾಗ ಅವನು ಅನ್ನವನ್ನು ಅನ್ನನ ಜೊತೆಗೆ ತಿಂದರು ಅಂತ ಹೇಳ್ತಿದ್ದೆವು. ಅವಳು ಏನಾಗಿರ್ಬೇಕು? ಅದು ಅವಳು ಗೊತ್ತಿಲ್ಲ, ಎಷ್ಟು ಇಂಗ್ಲಿಷ್ ಮೀಡಿಯಂಗೆ ಲೂ ಮತ್ತು ಲು ವ್ಯತ್ಯಾಸ ಗೊತ್ತಿಲ್ಲ. ಅವಳು ಅಲ್ಲ, ಅನ್ನನ ಜೊತೆಗೆ ಅಲ್ಲ, ಅಣ್ಣನ ಜೊತೆಗೆ. ನಾ ಹೇಳುವಾಗ ನಾ ಅಲ್ಲ, ಅಣ್ಣನ ಜೊತೆಗೆ ಅನ್ನವನ್ನು ಅಲ್ವಾ, ಅನ್ನವನ್ನು ತಿನ್ನುವುದಲ್ಲ. ಕೆಲವರೆಲ್ಲ ಹೇಳ್ತಾರೆ ನಾನು ಹೇಳಿಕೊಳ್ಳುತ್ತೇನೆ, ನಾನು ಕೇಳಿಕೊಳ್ಳುತ್ತೇನೆ, ಯಾರನ್ನು ಅಲ್ವಾ? ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಇವನು ಏನೋ ಹೇಳಕ್ಕೆ ಬಯಸ್ತೇನೆ ನಿಮಗೆ. ಟೆಲ್ ಮೀ ಪ್ಲೀಸ್ ಪ್ಲೀಸ್ ನೋಡಿ, ಹೇಳ್ತಾರೆ ಈಗ. ಎಸ್, ಹೇಳಿದ್ದ ಬಟರ್ಫ್ಲೈ ಬಹಳ ಚೆನ್ನಾಗಿ ಬಿಡಿಸಿದ್ದಾನಂತೆ. ಎಸ್, ವೆರಿ ನೈಸ್. ಎಸ್, ಯಾವ್ದು? ಕಂಪಾಕ್ಸಿಂಗ್ ಏನು ಮಲ್ಲಿಕ ಮ್ಯಾಮ್? ಅದು ವೆರಿ ನೈಸ್ ಮಾಡಿದ್ದಾನೆ. ಅದು ಖುಷಿ ಮಾಡಿದ್ಯಾ? ಅದು ಖುಷಿ ಆಯ್ತು. ಆಮೇಲೆ ಯಾವ್ದು ಹಾಡಿದ್ದ? ಇಂಗ್ಲೀಷು ಏನು? ಇಂಗ್ಲೀಷ್ ಹಾಡಾಡ್ತೇನೆ, ಇಂಗ್ಲೀಷ್ ಹಾಡಾಡ್ತೇನೆ ಹೇಳಿದ್ರಿ. ಹಾಡು ಸಿಂಗ್ ಸಾಂಗ್ ನಾಳೆಯಾ? ಓಕೆ, ಥ್ಯಾಂಕ್ ಯು.
ಸುಮ್ಮನೆ ಕಾಲಹರಣ ಬೇಡ. ಮಕ್ಕಳ ಜೊತೆಗೆ ನಿಮಗೆ ಇದು ಬೇಸಿಗೆ ಶಿಬಿರ ಅಂತ ಹೇಳೋದು ಬೇಡ, ಇದನ್ನು ಮಾನ್ಸೂನ್ ಶಿಬಿರ ಅಂತ ಹೇಳುವ. ಯಾಕೆಂದ್ರೆ ದೇವರು ಈ ಸಲ ಮೇ 20ಕ್ಕೆ ಮಳೆ ಕೊಟ್ರಲ್ವಾ. ಸೊ ಒಂದು ಅದಾದ್ರೆ ಇನ್ನೊಂದು, ಇದನ್ನು ನಾವು ಸಮಾರೋಪ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಸಾಂಕೇತಿಕವಾಗಿ ಈಗ ಸಮಾರೋಪ ಆಗಿದ್ರು ಕೂಡ ನಿಮಗೆ ಇನ್ನೂ ಕೂಡ ನಾಳೆವರೆಗೆ ಬಹಳ ಖುಷಿಯಾದಂತಹ ಒಂದು ತರಬೇತಿಗಳಲ್ಲಿ ನಡೆಯುತ್ತದೆ. ಅಂತೂ ರೀಚಲ್ ಫೌಂಡೇಶನ್ನ ಮೊದಲ ಹಂತದಲ್ಲಿ 2 ವರ್ಷದಲ್ಲಿ ರೀಚಲ್ ಮಾಡಿದ ಸಾಧನೆ ಇಡೀ ಉಳ್ಳಾಲಕ್ಕೆ ತೃಪ್ತಿ ಕೊಟ್ಟಿದೆ. ನನ್ನ ಲೆಕ್ಕಾಚಾರ ಪ್ರಕಾರ ದಶಮಾನೋತ್ಸವಕ್ಕೆ ಆಗುವಾಗ ನಮ್ಮ ಸಿರಿಯಲ್ ಸರ್ ಮತ್ತು ಸಿರಿಯಲ್ ಸರ್ ಮಗಳು ಸೇರಿ ಒಂದು ಕಾಲೇಜನ್ನೇ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಅಂತ ಭಾಗ್ಯ ಅವರಿಗೆ ಸಿಗಲಿ ಅಂತ ಹೇಳ್ತಾ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭ ಹಾರೈಕೆಗಳು. ನಮ್ಮ ಈಗ ನಾವು ಇವತ್ತು ಐವರನ್ನು ಟಾಪರ್ಸ್ ಮತ್ತು ರ್ಯಾಂಕ್ ನಾವು ಗೌರವಿಸಿದ್ದೇವೆ. ಅದರಲ್ಲಿ ಯಾರಾದರೂ ಒಬ್ಬರು ಬಂದು ನೀವು ಈ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿಸಿ, ವಿದ್ಯಾರ್ಥಿಗಳೇ ನೀವು ಮುಂದಿನ ಭವಿಷ್ಯ ಏನು ಅಂತ ಹೇಳಿ 2 ಮಾತು, ನಿಮ್ಮ ತಂದೆ ತಾಯಿಯವರು ನಿಮ್ಮನ್ನು ಹೇಗೆ ಕಂಡರು, ಹೇಗೆ ನಿಮ್ಮನ್ನು ಪ್ರೀತಿ ತೋರಿಸಿದ್ರು, ನೀವು ಈ ಉನ್ನತ ಸ್ಕೋರ್ ತೆಗಿಲಿಕ್ಕೆ ಕಾರಣ ಏನು ಅಂತ ದಯವಿಟ್ಟು ಒಂದು ನಿಮ್ಮ ಇದನ್ನು ಮಕ್ಕಳೇ 5ರಲ್ಲಿ ಯಾರಾದರೂ ಒಬ್ಬರು ಬಂದರೆ ಸಾಕು, ಎಲ್ಲರ ಪರವಾಗಿ ಮಾತಾಡ್ತಾ. ನೀವು ಸ್ಪೋರ್ಟ್ಸ್ ಮ್ಯಾನ್ ಬೇರೆ ಅಲ್ವಾ, ರನ್ನಿಂಗ್ ಮಲ್ಟಿ ಟ್ಯಾಲೆಂಟ್, ವೆಲ್ಕಮ್ ಫಸ್ಟ್ ಬೇರೆ. ಎಲ್ಲರಿಗೆ ಶುಭ ಮುಂಜಾನೆಗಳು. ನಾನು ENW ಮತಯಸ್ ಅಂತ 10ನೇ ತರಗತಿಯಲ್ಲಿ ಓದಿ ಪಾಸಾಗಿ ಈಗ ಫಸ್ಟ್ ಪಿ ಬಂದಿದ್ದೇನೆ. ನನ್ನ ನನಗೆ ಹೆಚ್ಚ ಇನ್ಸ್ಪಿರೇಷನ್ ನನ್ನ ಪೇರೆಂಟ್ಸ್. ಅವರು ಯಾವಾಗಲೂ ನನ್ನನ್ನು ಸಪೋರ್ಟ್ ಮಾಡ್ತಿದ್ರು. ಯಾವಾಗಲೂ ನನಗೆ ಓದಲಿಕ್ಕೆ, ಕಲಿಲಿಕ್ಕೆ, ಸ್ಪೋರ್ಟ್ಸ್, ಮ್ಯೂಸಿಕ್ಸ್ ಎಂಥ ಸಹ ಇರ್ಬೋದು, ಅವ್ರು ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಎಂಥಕ್ಕೆ ಬೇಡ ಅಂತ ಹೇಳಿಲ್ಲ. ನಾನು 10th ಜರ್ನಿ ಸ್ಟಾರ್ಟಿಂಗಲ್ಲಿ HR ಸ್ಪೋರ್ಟ್ಸಲ್ಲಿ ಇದ್ದೇನೆ. ಸ್ಟಾರ್ಟಿಂಗ್ ಕಲೀಲಿಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ. ಬೆಳಿಗ್ಗೆ ಈವ್ನಿಂಗ್ ಎಲ್ಲ ಸ್ಪೋರ್ಟ್ಸ್ ಇತ್ತು. ಬೆಳಿಗ್ಗೆ 5:30 ನನಗೆ ಅಮ್ಮ ಅವರು 4:30ಗೆ ಹೇಳಿ ನನಗೆ ಸ್ಪೋರ್ಟ್ಸ್ಗೆ ಕಲಿಸಿದ್ದರು. ಮತ್ತು ಈವ್ನಿಂಗ್ ಸಹ ನನಗೆ ಅಪ್ಪ ಡೈಲಿ ಪಿಕ್ ಮಾಡಿ ಡ್ರಾಪ್ ಮಾಡಿ ಸ್ಪೋರ್ಟ್ಸ್ಗೆ ಕಲಿಸಿದ್ದರು. ಮತ್ತು ನನಗೆ ಕನ್ನಡ ಸ್ವಲ್ಪ ಅಷ್ಟು ಮಾತಾಡಲಿಕ್ಕೆ ಕನ್ನಡ ಆಗ್ತದೆ, ಕ್ಷಮಿಸಿ. ಆದರೆ ಇಂಗ್ಲೀಷ್ So at the exam times I was studying before 2 days or 3 days, and my FA and SA exams were for internal marks. They were I had to study and score good marks, and studying daily was the main thing which I was doing, and concentration in class was important. Actually, concentration in class was really very much important for maths, science, social and every other subject. Class concentration was the first thing which I was doing, and because of that I have scored so much. And my parents, my teachers and everybody had supported me to score much, and they have encouraged me to score distinction. They have pushed me up, and the vacation time, the gap which we had during the exam, 10 days gap. In that gap I have never been studying. Every time I was studying, and not continuous studies. Study for 1 hour, relax for 30 minutes, then again study, then relax for 30 minutes. So by doing this, I have scored this much. This is all thanks to my parents and my teachers. And sorry if I have mistaken something, I have talking something wrong. I'm really sorry, and thank you so much for providing this opportunity and encouraging us and supporting us for our talents and everything. Thank you for everybody. Thank you, sir. Thank you so much. ಯಾಕೋ ಏನು ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಗುಡ್ ಲಕ್. ಈಗ ಕೊನೆಯದಾಗಿ ನಾನು ಈ ಶಿಬಿರಕ್ಕೆ ಈ ನನ್ನ ಪ್ರೀತಿಯ ಮುದ್ದು ಮಕ್ಕಳನ್ನು ನಾನು ಇನ್ನೊಮ್ಮೆ ಪ್ರೀತಿಸಿ ಸ್ವಾಗತಿಸ್ತೇನೆ. ಅದೇ ರೀತಿ ಅವರು ಎತ್ತವರು ಮತ್ತೆ ಈ ದಿನದ ನಮ್ಮ ವೇದಿಕೆಯಲ್ಲಿ ಹಾಜರಾದ ಮಹಾನುಭಾವರು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನನಗೆ ತುಂಬ ಒಡನಾಡಿಗಳು. ನಾನು ಈ ದಿನ ಈ ಕಾರ್ಯಕ್ರಮಕ್ಕೆ ಕರೆದದ್ದು ತುಂಬ ರೀತಿಯಿಂದ ನನಗೆ ಸಹಕಾರ ಸಿಕ್ಕಿದೆ, ಸಮಾಜಕ್ಕೆ ಸಹಕಾರ ಸಿಕ್ಕಿದೆ.
ಇವರೆಲ್ಲ ಸಾಧಾರಣ ನಮ್ಮ ಪಂಡಿತರೇ ಅಂತ ಹೇಳ್ತೇನೆ ನಾನು. ನಮ್ಮ ಉಳ್ಳಾಲ ತಾಲೂಕಿನ ಮಹಾನುಭಾವರು ಬಂದಿದ್ದಾರೆ. ನನಗೆ ಹೆಮ್ಮೆ ಆಗಿದೆ. ಫಾದರ್ಗಳು ಬಂದರು, ನಮ್ಮ MLC ಐವತ್ತಿಸೋರು ಬಂದರು, ಎಲ್ಲರೂ ಅದೊಂದು ಪ್ರೀತಿಯ ಸಂಕೇತ ಅಂತ ಹೇಳ್ತೇನೆ. ನಾನು ಮಾಡೋದು, ನಾನು ಯೋಚಿಸೋದು ಏನಿಲ್ಲ, ಎಲ್ಲ ನನ್ನ ಬಗ್ಗೆ ಹೇಳಿದರು. ನಾನು ಅದೆಲ್ಲ ಹೇಳಿದ್ರು. ಈಗ ನಾನು ಪ್ರಥಮವಾಗಿ ಬಂದವರು, ನಾನು ಎಲ್ಲರೂ ನಾನು ಹೆಸರು ತೆಗೆಲಿಕ್ಕೆ ಹೋಗಲಿಲ್ಲ. ಎಲ್ಲರ ಆತ್ಮೀಯ ಬಂದು ನನಗೆ ಈ ದಿನ ಈಗಿನವರೆಗೆ ನಾನು ಮಾಡಿದ ಚಿಂತೆ ಮಕ್ಕಳ ಹಸಿವಿನ ಬಗ್ಗೆ, ಆದರೆ ಮಕ್ಕಳು ಒಂದು ತಾಳ್ಮೆಯಲ್ಲಿ ಕೂತಿದ್ದಾರೆ, ನಾನು ಒಂದು ಬ್ರೇಕ್ ಕೊಡುವಂತ ಚಿಂತನೆ ಮಾಡಿದೆ. ಅಷ್ಟೊತ್ತಿಗೆ ಪಾದವರು ಬಂದರು, ಅವರು ಅರ್ಜೆಂಟ್ ಕೆಲಸ, ಅದಕ್ಕೋಸ್ಕರ ನಾವು ಕಾರ್ಯಕ್ರಮ ಶುರು ಮಾಡಿ ಮಕ್ಕಳ ಹತ್ರ ನಾನು ಕ್ಷಮೆ ಕೇಳ್ತೇನೆ. ಮಕ್ಕಳೇ, ದಯವಿಟ್ಟು ಹಸಿವಿಗಾಗಿ ನನ್ನನ್ನು ಕ್ಷಮಿಸಿ. ಯಾಕಂತ ಹೇಳಿದ್ರೆ ಮಕ್ಕಳೇ, ಈ ಉದ್ದೇಶ ಏನು ಗೊತ್ತಿಲ್ಲ, ನೀವು ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ಅಲ್ವಾ? ಗುರು ಹಿರಿಯರನ್ನು ಗೌರವಿಸಬೇಕು, ತಂದೆ ತಾಯಿಗಳನ್ನು ಇದು ಮಾಡಬೇಕು, ಕಲಿಸ್ತಾರೆ ಇಲ್ವಾ? ಹೇಳ್ತಾರೆ, ಎಲ್ಲ ಸಿಗ್ತದಪ್ಪ. ಆದರೆ ನಿಮಗೆ ಬೇರೆ ಚಟುವಟಿಕೆಗಳು ಸಿಗುವುದಿಲ್ಲ. ಈಗ ಹೇಳಿದ್ರು ಮೇಡಮ್ ಒಂದು ಹಾಡು ಹೇಳಿದ್ರು. ಮೊನ್ನೆ ಎಡ್ವರ್ಡ್ ಸಾಹಿತಿ ಬಂದಿದ್ರು ನಮ್ಮ, ಅವರು ಹಾಡು ನಾಳಿನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿತ್ತು. ಮಕ್ಕಳೇ, ನೀವು ತಪ್ಪಿಸ್ಬೇಡಿ, ಇನ್ನೊಂದು ಅವಕಾಶ, ಸುವರ್ಣ ಅವಕಾಶ. ನಾಳೆ ಮಿಮಿಕ್ರಿ ಅವರು ಬರ್ತಾರೆ, ನಮ್ಮ ಸಿಂಗರ್ ಬರ್ತಾರೆ, ಮಿಮಿಕ್ರಿ ಇದೆ. ನೀವು ನಾಳೆ ದಿಲ್ ಖುಷಿ ಮಾಡಿ. ಇವತ್ತು ನಮ್ಮ ಇನ್ನೂ ಅವ್ರ ಹತ್ರ ಉಳಿದಿದೆ ಮೇಡಮ್ಗೆ, ನಿಮ್ಮನ್ನು ನೋಡಿದರೆ ಅವರಿಗೆ ಇಲ್ಲಿಂದ ಮನಸ್ಸು ಬರ್ತಿಲ್ಲ. ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ತುಂಬ ಈ ಕಾರ್ಯಕ್ರಮ ಮಾಡಿ ಚಟುವಟಿಕೆ, ಹಾಗೆ ಮಂಜುಳಾ ಮೇಡಮ್ ಅಂದರೆ ಎಲ್ಲ ನಾನು, ಯಾಕಂದರೆ ನನ್ನ ಸಂಪರ್ಕನೇ ಸಮಾಜ ಸೇವಕರ ಹತ್ರ. ಸಮಾಜಕ್ಕೆ ಯಾರು ಸ್ಪಂದಿಸ್ತಾರೆ, ಸಮಾಜಕ್ಕೆ ಏನು? ಈಗ ನೀವು ಇಲ್ಲಿ ನೋಡಿದಿರಿ, ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಹೌದಾ? ಯಾರೆಲ್ಲ ಬಂದರು ಇಲ್ಲಿ? ಪೊಲೀಸ್ ಬಂದರು, ವೇಟ್ ಲಿಫ್ಟ್ ಬಂದರು, ಫುಟ್ಬಾಲ್ ಬಂದರು, ರಾಜ್ಯ ಪ್ರಶಸ್ತಿ ವಿಜೇತರು ಬಂದರು ಅಲ್ವಾ? ಇದೆಲ್ಲ ಪ್ರತಿಭೆ. ಇದನ್ನು ನಿಮಗೆ ಗುರುತಿಸುವ ಒಂದು ವಿಷಯ. ಧನಲಕ್ಷ್ಮಿ ಅವರು ಅವರು ಜನಸೇವಕರು, ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದವರು. ಇದೆಲ್ಲ ಒಂದು ಅವರ ಸಾಧನೆ. ನಮ್ಮ ಶಶಿಧರ್ ಕೊಯ್ಯತ್ ಬಂದು ಅವರು ಎಂಥ ತ್ಯಾಗಿ, ಅವರು ರಾತ್ರಿ ಅವರು ನಿದ್ದೆ ಇಲ್ಲ. ನಾನು ಇನ್ನೊಂದು ಈ ಮಾಧ್ಯಮದಲ್ಲಿ ನನಗೆ ಮಕ್ಕಳೇ, ನಾನು ಪತ್ರಕರ್ತರನ್ನು ಪ್ರೀತಿಸ್ತೇನೆ. ಯಾಕಂದರೆ ಪತ್ರಕರ್ತರ ಕಷ್ಟ, ಅವರ ರಾತ್ರಿ ಆಗೋದು. ಈಗ ಶಶಿಧರ್ ಕೊಯ್ಯತ್ ಬಂದು ಇಲ್ಲಿ ಕೂತಿದ್ರು, ಅವರ ಸಂಪರ್ಕ ಏನಾಗ್ತದೆ ಊರಲ್ಲಿ, ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ, ಒಂದು ಮರ ಬಿದ್ದರೆ, ಒಂದು ಅವಘಡ ಆದರೆ, ಒಂದು ರಾಜ್ಯಕ್ಕೆ ಯಾರು ಮಂತ್ರಿಗಳು ಬಂದರೆ, ಅಧಿಕಾರಿಗಳು ಬಂದರೆ, ಅವರು ಸದಾ ಅಲ್ಲಿ ಇರಬೇಕಾದವರೇ ಪತ್ರಕರ್ತರು, ರಾತ್ರಿ ಹಗಲು. ನಾನು ಈ ಕಾರ್ಯಕ್ರಮವನ್ನು ನನ್ನ ಮಿತ್ರರಾದ ವರದಿಗಾರರು ಹಾಗೂ ನಮ್ಮ ಹೊಸಪುರ ಬಳಗದ ವ್ಯವಸ್ಥಾಪಕ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿಯವರು ತರಕಾರಿ ಬೀಜ ಹಾಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅದು ಮೊಳಕೆ ಬಂದಿದೆ, ಅದು ನಿಮಗೆ ಪ್ರದರ್ಶನಕ್ಕೆ ಇರಲಿಲ್ಲ, ಉಂಟಾಗಿದೆ. ಅದು ದೊಡ್ಡದಾಗಿದೆ, ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಇದೊಂದು ನಂದು ಏನು ಹೊಸ ಪ್ರಯೋಗ ಅಂತ ಹೇಳುವುದಿಲ್ಲ, ನಾನು ಕಾರ್ಯಕ್ರಮ ಮಾಡಿರ್ಬೋದು. ನನ್ನ ಸಲಹೆಗಾರರಾದ ಕಮಲಾಕ್ಷ ಅವರು ಮತ್ತು ಮಲ್ಲಿಕಾ ಮೇಡಮ್, ಮೌರ್ಯ ಮೇಡಮ್ ಎಲ್ಲ ಸಜೆಷನ್ ಕೊಟ್ಟು ಸರಿತಾ ಇಲ್ಲ. ನಮ್ಮೊಂದು ಏನು ಚಿಂತನೆಯಲ್ಲಿ ಬೀಜ ಹಾಕಿ ಗಿಡ ಆಗಿದೆ. ಅದು ಒಂದು ವಿಷಯದಲ್ಲಿ ಅದು ನಾವು ಅದನ್ನು ಕಾಪಾಡಲಿಕ್ಕೆ ಇಲ್ಲಿ ಕಷ್ಟ ಆಯಿತು. ನಾವು ಒಳಗೆ ಹೋಗ್ತಾ ಇದ್ದೇವೆ. ನೋಡಿ ಏನಾಯ್ತು ಮಕ್ಕಳೇ, ನಿಮಗೆ ನಾನು ಮೊದಲನೇದಾಗಿ ನಾನು ಕೈ ಜೋಡಿಸಿ ಕೃತಜ್ಞತೆ ಹೇಳ್ತೇನೆ. ನೀವು ಪಾಠ ಕಲೀರಿ, ಆಟ ಆಡಿ. ನೋಡಿ ಈಗ ನಮ್ಮ ಇವನು ಏನು ಹೇಳ್ದ, ಅವನು ಇಂಥ ಎಷ್ಟು ಪ್ರತಿಭೆ, ಆಟ ಆಡಿ ನೀವು ಪಾಠ ಬಿಟ್ಟು ಆಟ ಆಡಬೇಕು. ಓದಿ ಹೋಗಿ ಆಟಕ್ಕೆ. ನೋಡಿ ತಂದೆ ತಾಯಿಯವರು ಯಾರು ಆಟದಲ್ಲಿ ಆಟ ಆಡಿದಿರ ನೀವು ಇನ್ನೂ ಹುಷಾರಾಗ್ತೀರಿ, ಚುರುಕಾಗ್ತೀರಿ. ಇಂಥ ಪ್ರತಿಭೆಗಳು ತುಂಬ ಇದೆ. ರಾತ್ರಿ 9-10 ಗಂಟೆ ಆಡಿದವರು ಒಳ್ಳೆ ಕೇಳ್ತಾರೆ, ನಮ್ಮ ಪ್ರತಿಭಟಿಸುವುದರು. ಅವರು MPL ಮಾಡಿದ್ದಾರೆ ನಮ್ಮ ನಿಜವಾಗಿ. ಅವರು ಫುಟ್ಬಾಲ್, ವಾಲಿಬಾಲ್ ಟ್ರೈನರ್. ಈಗ ಅವರಿಗೆ ಅದೇ ಇಲಾಖೆ ಸಿಕ್ಕಿದೆ. ಏನು ಇದೆಲ್ಲ ಒಂದು ಮಾದರಿ. ಅವರು ಬರಬೇಕಿತ್ತು, ಅವರನ್ನು ನಾನು ಅಲ್ಲಿ ನೆನಪಿಸ್ತೇನೆ ಶಿಬಿರದಲ್ಲಿ. ಅವರು ಒಳ್ಳೆ ಮಾತುಗಾರರು, ಒಳ್ಳೆ ಜವಾಬ್ದಾರಿ. ಜಿಲ್ಲಾ ಮಟ್ಟದವರು ಚಾರ್ಜ್ ರಾತ್ರಿ ನೋಡಿ ಮಕ್ಕಳ ಅಧಿಕಾರಿಗಳ ಕೆಲಸ ಎಲ್ಲ ಇದನ್ನು ತಿಳಿದುಕೊಂಡಿದ್ದೀರಿ ಅಲ್ಲ, ನಿಮಗೆ ಪರಿಚಯ ಇದ್ದಲ್ಲ ಎಲ್ಲರದ್ದು ಎಲ್ಲ. ಅದಕ್ಕೆ ನಾನು ಕೊನೆಯದಾಗಿ ನನ್ನ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಒಬ್ಬರನ್ನು ಬಿಡದೆ ಎಲ್ಲರನ್ನು ನೆನಪಿಸಿ ನನ್ನ ಅಂತರಾಳದಿಂದ ನಾನು ನಿಮಗೆಲ್ಲ ಕೃತಜ್ಞತೆ ಸಲ್ಲಿಸುತ್ತಾ ಜೈ ಕರ್ನಾಟಕ. ಈಗ ಒಬ್ಬೊಬ್ಬ ವಿದ್ಯಾರ್ಥಿಗಳ ಹೆಸರನ್ನು ಕರೀತೇನೆ.
ಇಲ್ಲಿ ಬಂದು ನೀವು ಸರ್ಟಿಫಿಕೇಟ್ ಅನ್ನು ತೋರಿಸ್ಕೊಡ್ಬೇಕು. ಸ್ಯಾಂಡ್ರನ್ ಡಿಸೋಜಾ, ಬೇಗ ಬೇಗ ಬನ್ನಿ ಮಕ್ಕಳೇ. ಕೃಷಾ ಎಮ್ಮ, ಪೂರ್ವಿಕ, ಅಜಿತ್ ಆರ್, ಕೃಷಾ ಎಮ್ಮ, ಪೂರ್ವಿಕ, ಶ್ರೀವಲ್ ಡಿಸೋಜಾ, ಅಜಲ್ ಡಿಸೋಜಾ, ಎಲ್ವಿನ್ ಮೊಂತೆರೋ, ಎಲ್ವಿನ್ ಮೊಂತೆರೋ, ಎಲೆನ್ ಡಿಸೋಜಾ, ರೆನ್ಸಿಲ್ ರೈಸಿಲ್, ರೆನ್ವಿಲ್, ರೆನ್ವಿಲ್, ಐಶಾನಿ, ಮಲ್ಲಿಕಾ, ಐಶಾನಿ, ದಿಶಾ, Antoni D'Souza, Eva D'Souza, Eva Kampas, Sri Asini, Charvi, Sri Asini Kampas, Charvi SP, Denisha Oposi, Sanvi, Ganeshri, Vivian, Vivian, Raish, Raunish, Dakshin, Arvind, Aditya Saria, Aditya Salia, Ashlian, Krishika, Nikita Prima, ಈಗ ನಮ್ಮ ಹೊಸಪುರ ಬಲಗದ ನಮ್ಮ ವಿದ್ಯಾಭ್ಯಾಸ ಅವರ ಮಗ ಧನುಷ್ ಅವರು ನಮ್ಮೊಂದು ಈ ಶಿಕ್ಷಣದ ಒಂದು ಅವರನ್ನು ಮಕ್ಕಳೇ, ಇವನು ಕೂಡ ಒಬ್ಬ ಸ್ಫೂರ್ತಿ. ಹೊಸಪುರ ಚಾನೆಲ್ನ ನಿರ್ದೇಶಕರು ವಿದ್ಯಾದರ್ಶಕಿಯವರ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಜೊತೆಗೆ ತನ್ನ ತಂದೆಯ ವೃತ್ತಿಯಲ್ಲಿ ಸಪೋರ್ಟಿವ್ ಆಗಿ ರಾಷ್ಟ್ರೀಯವಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಅಭಿನಂದನೆಗಳು. ಶಶಿಧರಣ್ಣನ ಮಕ್ಕಳು ಹೇಳಿದ್ರಲ್ಲ, ಅವರು ಡಾಕ್ಟರ್, ಒಬ್ಳು ಇಂಜಿನಿಯರ್.
ನಮಗೂ ಕೂಡ ಸಾಧ್ಯ, ಮಧ್ಯಮ ವರ್ಗಕ್ಕೂ ಕೂಡ ಮನಸ್ಸಿದ್ದರೆ ಮಾರ್ಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಹೇಳಿದಾಗೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರತಿಭಾನ್ವಿತರಾಗಿ. ಈಗ ನಾವು ಈ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿದ್ದೇವೆ. ಧನ್ಯವಾದದ ಮಾತುಗಳೊಂದಿಗೆ ಈಗ ಶ್ರೀಮತಿ ಭವ್ಯ ನಿಮ್ಮ ಮುಂದೆ. ರಿಚಲ್ ಚಾರಿಟೇಬಲ್ ಟ್ರಸ್ಟಿನ ಆಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷ ಸ್ಥಾನ ವಹಿಸಿದ ಶ್ರೀ ಸಿರಿಲ್ ರಾಬರ್ಟ್ ಡಿಸೋಜಾ ಇವರಿಗೆ ಮನದಾಳದ ಧನ್ಯವಾದಗಳು. ವಸಂತ ಕೋಣಜೆ ಅಧ್ಯಕ್ಷರು, ಪತ್ರಕರ್ತ ಸಂಘ ಉಳ್ಳಾಲ, ಇವರಿಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಅವರ ಪರವಾಗಿ ಉಪಾಧ್ಯಕ್ಷರಾದಂಥ ಶಶಿಧರ್ ಕೊಯ್ಯತ್ತ ಪೈ, ವ್ಯವಸ್ಥಾಪಕ ನಿರ್ದೇಶಕರು ಅಬ್ಬಕ್ಕ ನ್ಯೂಸ್ ಚಾನೆಲ್, ಇವರಿಗೂ ಕೂಡ ಧನ್ಯವಾದಗಳು. ವಂದನೀಯ ಫಾದರ್ ಕ್ರಿಸ್ಟಿಯನ್ ಪಿಂಟೋ, ಧರ್ಮಗುರುಗಳು ಸಂತ ಸೆಬೆಸ್ಟಿಯನರ ಚರ್ಚ್ ಬೆಂಗಳೂರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮೊಹಮ್ಮದ್ ಸ್ವಾಹ, ಮಾಜಿ ಕಾರ್ಯದರ್ಶಿ, ಸೈಯದ್ ಮದನಿ ದರ್ಗಾ ಉಳ್ಳಾಲ, ಸರ್ ನಿಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಧನಲಕ್ಷ್ಮಿ ಗಟ್ಟಿ, ಮಾಜಿ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಸ್ಥಾಯಿ ಸಮಿತಿಯ ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಪ್ರದೀಪ್ ಡಿಸೋಜಾ, ಉಪನಿರ್ದೇಶಕರು, ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಫ್ರಾಂಕಿ ಫ್ರಾನ್ಸಿಸ್, ಉದೀನಾ, ಮಾರ್ಸಿ ಚರ್ಚ್, ಇದರ